ವಿಶೇಷವಾಯಿನ ಒಂದು ಗೌರವ ಕೊಣಪನಂಚಿನ ಈ ಪ್ರದೇಶಡು ಬಂಟ್ವಾಳ ತಾಲೂಕುಡೆ ಯಾನ್ ಯಾಕಡೆ ನೆನಪು ಮಲ್ತೆ ಸನ್ಮಾನ್ಯ ವಿಟಿಕಾದರ್ರೆ ಮುಲ್ಪ ಪರಂಗಿಪೇಟೆದಲ್ಪ ಒಂಜಿ ಕಾಲು ಒಂಟಿಗರತ್ತೆ ಕಂಬಳ ಇತ್ತದ ಸ್ಟಾಪ್ ವಾಚಿನ ತೀರ್ಮಾನ ಕೊಟ್ಟು ದಿನ ಕುಳಿತ ಆ ದಿನಕ್ಕುಲೆಡೆ ಒಂದು ಹರಿಜನತ್ತ ಇರಲು ಆಗಲಿ ನಿಜವಾದ ಬರವಡಿತನ ಫಸ್ಟ್ ಸ್ಟ್ಯಾಂಡಲ್ಲ ಸ್ಟಾಪ್ ವಾಚಿನ ತೀರ್ಮಾನ ಕೊರ್ಗೆರ ಆಯರಕು ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗಿ ಬದುಕುವ ಕಾಡಿನ ಕಾನೂನಿನ ಹಾಗೆ ಆ ಪೊರ್ತುಡು ಇನೋಳಿ ಬಿಡುದ ಶಂಕು ಬಂಗೇರಿ ದೊರೆಯುತ್ತೀರಿ ಮುಲ್ಪ ಒಂದು ವಾರದಲ್ಲ ಈ ಕಂಬಳ ಜೋಡು ಕರೆನ ನಿರ್ಮಾಣ ಮಲ್ತದೆ ಜೋಡು ಕರೆತ್ತ ಕಂಬಳ ಮಲ್ತದೆ ಈರಗ ನ್ಯಾಯ ಆತನ ಆಗಲಿಗೆ ನ್ಯಾಯ ಒದಗಿಸೋದು ಕೊರಿಯರಿ ಪನ್ಪುನ ಪಾತೆರ ಇನಿಕಲ ಜೋಡು ಕರೆತ ನಿರ್ಮಾಣ ಏರಿ ಪಂಡ ಇನೋಳಿ ಬಿಡುದ ಶಂಕು ಬಂಗೇರಿ ಭಾರೀ ವರ್ಷ ಮುಟ್ಟ ಕಂಬಳಗ ಲಿಖಿತ ದಾಖಲೆ ಇಜ್ಜಂಡಲ್ಲ ಶಂಕು ಬಂಗೇರನ ಶಾಸನ ಅಂತ ಪಡೆದು 6 ಮಲ್ದನಂಚಿನ ನಿಯಮನೇ ಜಾರಿಗಿತ್ತು ನಾವು ಬಂಟ್ವಾಳ ತಾಲೂಕು ಸಂಬಂಧಪಟ್ಟನೆ ಮುಲ್ಪದ ಪಾಣೆಮಂಗಳೂರ್ದವಡೆ ಅತ್ತಂಡ ಪಜೀರಾವಡೆ ತಿರುವಾಯಿಲ್ಗೊತ್ತು ಕಂಬಳದ ವ್ಯವಸ್ಥಾಪಕರಿಗೆ ಸನ್ಮಾನ್ಯ ನವೀನ್ ಚಂದ್ರ ಆಳ್ವಿರ್ಲ ಅಂಚನೆ ಕೂಳೂರು ಪಯ್ಯಲು PR ಶೆಟ್ರು ನಿಗಲಿನ ದಯದೀದು ವೇದಿಕೆಗೆ ತಂದುಳ್ಳಣ್ಣ ದಯದೀದು ವೇದಿಕೆಗೆ ಬರಡು ಮೋರ್ಲಡಿ ಮುಲ್ಪನೇ ಒಂಜಿ 2 ವರ್ಷ ಕಂಬಳ ಆತನ ಆ ಗುರಿಟ್ಟು ಮೊರಲ ವಿಶ್ವನಾಥ್ ಶೆಟ್ರು ಇತ್ತನ ಅಂತಿನ ಆ ದಿನಕ್ಕೂ ಕಂಬಳ ಮಲ್ಪನಾಗ ಇಂಕಲ್ 2 ವರ್ಷಲ ಅಲ್ಪ ಭಾಗವಹಿಸದ ಪಾಣೆಮಂಗಳೂರದ ಕಂಬಳ ಇತ್ತಂಡೆ ಕುಡುಮರದೂರದ ಕಂಬಳ ಇತ್ತಂಡೆ ಬೋಳಂತೂರದ ಕಂಬಳಲ 25 ವರ್ಷ ಅತ್ಯಂತ ವೈಭವಡು ನಡೀತದೆ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತದೆ ಕಂಬಳದನೇ ಸಮಸ್ಯೆ ಹಿಡ್ದಾತ್ರ ಐನು ಉತ್ತಾಯಿರಿ ಪಜೀರ್ ಖೇದಗೆ ಬೈಲ್ಡೆ ವೆಂಕಪ್ಪ ಗಾಜವೇರಿ 25 ವರ್ಷ ಭಾರಿ ಪುರ್ಲುದ ಕಂಬಳ ಮಲ್ತದೆ ಲವಕುಶ ಪುದ್ದಾರ್ಡ್ ಮಲ್ತದ ಇವೆಲ್ಲ ಉತ್ತಾಯರು ಪಾಣೆಮಂಗಳೂರದ ಅಲಡ್ಕದ ಪರ್ಪುಡು ಭಾರಿ ಪುರ್ಲುದ ಕಂಬಳ ನಡತೊಂದಿತ್ತಂಡೆ ಕಂಬಳದ ಸಮಸ್ಯೆ ಜಾಗದ ಸಮಸ್ಯೆ ಆ ಕಂಬಳಲ ಒತ್ತುಂಡು ಅಂಚೆನಿ ಆಯ್ನ ಆಜಿ ಕಂಬಳಲು ಇಪ್ಪುನಂಚಿನ ಇತ್ತು ಮಲ್ತನ ಆ ದಿನತ್ತ ಬಂಟ್ವಾಳ ತಾಲೂಕು ನೀ ಉಳ್ಳಾಲ ತಾಲೂಕು ಅದು ಮಾತೈಗಳು ಒಂಜಿ ಮಾದರಿಯಾದ ಈ ಕಂಬಳ ಕೂಟ ಬರಡು ಮನ್ಯ ಗೌರವಾನ್ವಿತ ಶಾಸಕರೈನ ಸನ್ಮಾನ್ಯ UT ಖಾದರ್ ಮೇರ್ನ ಒಂಜಿ ನೇತೃತ್ವಡು ಮಾತ ಈ ಭಾಗದ ಅವು ಪ್ರಶಾಂತ್ ಕಾಜಿ ಅವರಿಪ್ಪು ಗಿರೀಶ್ ಆಳ್ವೇರಿಪ್ಪು ಕರುಣಾಕರ್ ಶೆಟ್ರಿಪ್ಪು ಎಂಗೆ ಮಾತಾಡ್ನ ಪುದಾರ್ ಬರ್ಪು ಜಾಣ ಮೋನಿ ತೋಣಗ ಕಂಬಳ ಕೂಟೋಡಗ್ಲೇನು ಮಾತ ತೂತೊಂದಿನೇ ಬರ್ಪುಡು ಅಗಲ ಅನುಭವ ಹಳೆ ಬೇರು ಹೊಸ ಚಿಗುರು ಇನಿ ಆ ಕಾಲುಡು ಕಂಬಳ ತೂವರ ಬರೊಂದಿತ್ತನ ಜನಕ್ಕುಲು ಬೇತೆ ಪ್ರಾಯತಕಲ್ ಮಾತ್ರ ಇತ್ತೆದ ಕಂಬಳ ಇಪ್ಪುನು 18 ವರ್ಷ ಹೊಡೆದು 22 ವರ್ಷದ ಉಲಾಯ್ದಕ್ಲೆ ಹೆಚ್ಚಿಗೆ ವಿದ್ಯಾವಂತರಾತೇರಿ ಆಯ್ ತೊಟ್ಟುಡೆ ಮಾಧ್ಯಮ ಪ್ರಿಂಟ್ ಮೀಡಿಯಾ ಬೊಕ್ಕ ಎಲೆಕ್ಟ್ರಾನಿಕ್ ಮೀಡಿಯಾ ಹತ್ರ ಒಂಜಿ ಚೂರು ಕಂಬಳ ಲೇಟ್ ಆನಂದ ಅಮೇರಿಕಾಡ್ದಲ್ಲ ಕಾಲ್ ಬರ್ಪುಂಡು ಸೌತ್ ಆಫ್ರಿಕಾಡ್ಲ ಬರ್ಪುಂಡು ದುಬೈಡ್ದಲ್ಲ ಬರ್ಪುಂಡು ಭಾರಿ ಪುರ್ಲ ಆತನ ಕಡಂಬೆರೆ ಕಂಬಳ ಆಂಡ ಭಾರಿ ತಡ ಮಲ್ಪುವೇರು ಐಕೊಂಜಿ ನಿಗಲು ನಿಯಂತ್ರಣ ಮಲ್ಪೋಡು ಒಂದು ಪಣದು ಮುರಣಿದ ತಿರುವಾಯಿಲು ಗೊತ್ತದ ಕಂಬಳದ ಒಂಜಿ ಪ್ರತಿಜ್ಞೆ ತಲಕ ಮಲ್ತದು ಈತ ಬರ್ತಲ ಕಂಬಳ ಮುಗಿಪೊಡೆ ಎಂದು ಪಣದು ಸ್ವತಃ ನವೀನ್ ಚಂದ್ರ ಆಳ್ವೇರು ಅವ್ರನ್ನ ಸಹೋದರರು ಅವ್ರನ್ನ ಜೋಕುಲು ಮಾತೆರ ಆ ಭಾಗದಾಗ ಸೇರಿದ ಕಂಬಳನ ಒಂದು 23 ಗಂಟೆದೊಳಗೆ ಮುಗಿತೇರು ಆಯ್ತ ಬಕ್ಕ ಆಯ್ನಂಚಿನ ಜಪ್ಪಿನ ಮಗರದ ಕಂಬಳ ಆ ಕಂಬಳ ಎಲ್ಲ ಅಂಚನೆ ಆಯ್ತು ಅಧ್ಯಕ್ಷರು ಜವಾಬ್ದಾರಿದ ತಂದು 22 ಗಂಟೆ ಕಂಬಳ ಮುಗಿಣಿ ಕಂಬಳದ ಮಿತ್ತು ಅಂತ ಮಾತ್ರ ಭರವಸೆ ಬರ್ತಾನೆ ಆಯ್ತು ಬೊಕ್ಕದ ಕಂಬಳಿಡು ಭಾರಿ ಪೊರ್ಲಾಂಡು ಆಂಡ ಭಾರಿ ವೈರಲ್ ಒಂದುಂಡು ಭಾರಿ ಹಾಕಿರಿ ಇರ್ಲಿಕ್ಕೆ ಅಂತ ಮಾಡಿದೆ ಒಲ್ತೊಲ್ತು ಕ್ಲಿಪ್ಪಿಂಗ್ಸ್ ಬರೋದುಂಡು ನಮ್ಮ ಕಂಬಳ ಉರಿಯೋಡು ಅಂಡ ಬಂದಲೆ ಮಾತೆರನು ಸಹಕಾರ ಬೋಡು
ಆಂಡ ಹಿಂಸೆಗೆ ಅವಕಾಶ ಹೆಚ್ಚು ಕೊರಬಲ್ಲಿ ಕ್ರೌರ್ಯ ಪ್ರದರ್ಶನ ಹಾಕೋನ ತಪ್ಪತ್ತೆ ಅಂಡ ಕ್ರೌರ್ಯ ಪ್ರದರ್ಶನಕ್ಕೂ ನಮ್ಮ ಅವಕಾಶ ಕೊರಬಲ್ಲಿ ಅಂಚೈತನ್ನ ಮಾತ್ರ ಕಂಬಳಗೆ ಭವಿಷ್ಯ ಈ ಬಾಗಡು ಒಂಜಿ ಬಾರಿ ಪೂರ್ವದ ಕೂಟ ಆತನೆ ಪ್ರಾಯಶಃ ದಿನಲೈನಿ ಘೋಷಣೆ ಮಲ್ಪು ಬೇರೆ ತೋಜುಣ ಈ ವರ್ಷಡು ನನ್ನ ಮೂಜಿ ಕಂಬಳ ಬಾಕಿ ಉಂಡು ಬರ್ಪನ ಶನಿವಾರ ದಾನಿ ರಮನಾಥ್ ರೈಕಲ್ನ ನೇತೃತ್ವದ ಕೂಡಿಬೈಲ್ದ ಕಂಬಳ ಐನ ಬೆರಿಕೆ ಉಪ್ಪಿನಂಗಡ್ಡ ಅಶೋಕ್ ರೈಕಲ್ನ ನೇತೃತ್ವದ ಉಪ್ಪಿನಂಗಡಿದ ಕಂಬಳ ಐನ ಬೆರಿಕೆ ಬಂಗಾಡಿದ ನಮ್ಮ ಕಾಶಿಂ ಸಾಹೇಬ್ ನಕಲ್ನ ಒಂಜಿ ಮುಂದಾಳ್ತಾನಂತ ಒಂಜಿ ಕಂಬಳ ಐನ ಬೆರಿಕೆ ಒಂಜಿ ಬಾರಿ ಪೊರ್ಲುಡು ಮೋರ್ಲ ಈ ಭಾಗದ ಲವಕುಶ ಜೋಡುಕರೆ ಕಂಬಳ ಅವಡು ಎಡ್ಡೆ ಕೆಲಸ ಮಾತ್ರ ಆಂಡಯ ಒಂದವು ಎಡ್ಡೆ ರೀತಿದ ಅವಡು ಒಂದು ಪಂಪ ಪಾತೆರ ನೆನಪು ಮಲ್ತೊಂದು ಅಣ್ಣ ಎರ್ಲೆ ನಗಲ್ ನಿಗಲು ಬಜ್ಜಾರತ್ತಣ್ಣ ಭಾರಿ ತಡಾಣೊಂದು ಭಾರಿ ತಡಾಣ ಇನ್ನು ಈ ಕಂಬಳ ಮಲ್ಪರ 2-3 ಎಕರೆ ಜಾಗ ಯಾರು ಪಾರ್ಕಿಂಗ್ ಮಾತ್ರ 10 ಎಕರೆ ಯಾವಜಿ 15 ಎಕರೆ ಯಾರಜಿ ಮೂಡುಬಿದ್ರೆ ಎಂಗ್ಲು ಕಂಬಳಲ್ಲಿ 15 ಎಕರೆ ಜಾಗ ಖಾಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ 15 ಎಕರೆ ಜಾಗ ಮಾತ್ರ ರಸ್ತೆ ಇಲ್ಲ ಪ್ರಶಾಂತ್ ಕಾಜಾವಿರ ಪನೊಂದಿತ್ತೇರಿ 4 ಕಡೆ ಹಿಡಿದು ಬರ್ಪನ ಅನೇಕ ರಸ್ತೆ ಉಂಟು ಸಂಪರ್ಕ ರಸ್ತೆ ಇಲ್ಲ ಅನ್ನಿಡ್ದ ಹತ್ರ ಬರ್ಪನಗ್ಲಿಗೆ ಪೋಪನಗ್ಲಿಗೆ ಪಾರ್ಕಿಂಗ್ದ ವ್ಯವಸ್ಥೆಗೆ ದಾಲ ಸಮಸ್ಯೆ ಆಪುಜಿ ಈ 16 ಎಕರೆ ಜಾಗೆಡಿ 5 ಎಕರೆ ಜಾಗನ ಒಂಜಿ ತುಳು ಗ್ರಾಮ ಅಂದ ಮಲ್ತದೆ ಆ ತುಳು ಸಂಸ್ಕೃತಿನ ಪ್ರತಿಬಿಂಬಿಸೋನಂಚಿನ ಆ ಕೆಲಸ ಕಾರ್ಯ ಈ ಭಾಗಡು ಅವಳ ಕೇರಳದ ಬಾರ್ಡರ್ ಉಂಡು ಕೇರಳದ ಬರ್ಪನಗ್ಲಿಗೆಲ್ಲ ಮುಖ್ಯ ಹಿಂಗೆ ಲೇಪಲ ಪನ್ನು ಉತ್ತರದ ಬೈಂದೂರು ಹಿಡಿದು ಪಕ್ಕದ ಕಾಸರಗೋಡು ಮುಟ್ಟ ಅನ್ಪಣ ಪೈವಳಿಕೆಡ್ಲ ಒಂಜಿ ಕಂಬಳ ಆಪಿದನೆ ಆ ಕಂಬಳಗಳ ನಮ್ಮ ಪೋಪಿದ ಅಣ್ಣ ಎರ್ಲೆನಗಲೆ ಒಂಚೂರು ಎರ್ಲೆಗೆ ಸಂಬಂಧಪಟ್ಟನಾಗ್ಲಿ ಕೂಡಲೇ ಪೆಟ್ಟೊಂಜಿ ಹಾಕೋನೊಂಚಿನ ಕಮ್ಮಲ್ಪಲಣ್ಣ ದಯನ್ ಬಂಡ ಎಂಗಲ ಮಿತ್ತ ಒಂಜಿ ಭಾರಿ ಅಪವಾದ ಬರ್ಕೊಂಡು ಕಡಂಬೇರಿ ಎರ್ಲೆನಗಲೆ ನೆರ್ಪೇರಿ ಆ ಕರ್ಬಲ್ಲಿ ಇಂದು ಬಂದ್ಪೇರಿ ಜೋರು ಮಲ್ಪೇರಿ ಅಂತ ಯಾನು ಊರಿಗೆ ಬಂದ್ಬಿಡು ಹಾಗೆಲ್ಲಂದ್ರೆ ಸಿಡಿ ಹೆಂಗಲು ಮರಲಿರತ್ತ ಆಂಡ ಕಂಬಳ ಒರಿಯುಡುಂದಣ್ಣ ನಮ್ಮ ಹಿಂಸೆನೆ ಕಂಟ್ರೋಲ್ ಮಲ್ಪಡು ದಯಪಂಡ ಮೊರಾಣಿದ ಕಂಬಳಡಿ ಜಪ್ಪಿನ ಮುಗುರದ ಕಂಬಳಡ ಅನಕ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ವೆಟರ್ನರಿ ಸೈನ್ಸ್ ಅವ್ರ ನೇರವಾದ ಕಾಲ್ ಬರ್ತನೆ ಎಂಗಳ ವಿಡಿಯೋ ಉಂಡು ಭಾರಿ ಪೆಟ್ಟು ಹಾಕೊಂದುಳ್ಳೇರಿ ಕಂಬಳನ ಉತ್ತವರ ಪೆಟ್ಟುತ್ತವರ ಅವೇ ನೇರವಾದ ಪಣ್ಯಲ ಕೆಲವುದಾಗಲೆ ಗಾಯಿಜಿ ದಯಪಂಡ ಕುಡು ಎಂಗುಲು ಬಣ್ಣ ಹಾಕಂದಾನೆ ಈ ಭಾವನೆಲ್ಲ ಅಂಡ ಸಮಷ್ಟಿ ಮಾತೆರ್ಲ ಒಟ್ಟು ಸೇರ್ನ ಗೊಂಜಿ ಆ ಒಂಜಿ ಕೂಟದನಿ ಏಮ ಅಂದುಂಡ ನಮಗೆ ಮಾತೆರ್ಲ ಗೌರವಿಸೋಡೆ ಆಪಣು ಅಣ್ಣ ಎರ್ಲೇನಾಗಲಿ ದಾದಾ ಒಂಚೂರು ಜಲ್ದಿ ಮಲ್ಪಲೆ ಅಣ್ಣ ಒಂಚೂರು ಜಲ್ದಿ ಮಲ್ಪಲೆ ಅಣ್ಣ ನಿಖಿಲ್ನ ಕರ್ಬಲ್ ಪಡೆದು ಒಂಚೂರು ಬರಿಕ ಅಣ್ಣದಿ ಒಡ್ ನಿಖಿಲೆ ಅಂದ ನಿಖಿಲ್ನ ಶಾಮಿಯಾನದ ಕ್ರಮ ಅಂಚೆ ಇಪ್ಪು ಅಣ್ಣ ಕಂಬಳದ ಮಂಜೊಟ್ಟಿಡ ಅಂಚಾಬ್ಜಿ ಎರ್ಲೆಗೆ ತಾಗಂಡ ಇಂಚನೆ ಮಿಯಾರ್ದ ಒಂಜಿ ಕಂಬಳದ ಬೋಳದ ಇರ್ಲಿಕ್ಕೂ ತಾಗದು ಈ ವರ್ಷದ ಕಂಬಳದ ಕೂಟನೇ ಇಜ್ಜಿಂದ ಅಣ್ಣಗ್ಲೆ
ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಷಿ ಗಣಪತಿ ಶರಣು. ಅಡ್ಡಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಗಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ವಂದೇ ಓಂಕಾರ ಚಾಮರ ಗಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಉಳ್ಳಾಲ ತಾಲೂಕು ನರಿಂಗಾಣ ಮೋರ್ಲ ಬೋಳ ಲವಕುಶ ಜೋಡುಕೆರೆ ಕಂಬಳ ಇದರ ಕಂಬಳ ಕರೆಯ ಉದ್ಘಾಟನಾ ಸಮಾರಂಭದ ಹಾಗೂ ಕುದಿ ಕಂಬಳದ ಸಭಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ವಂದಿಸ್ತಾ ನಮ್ಮ ನೆಚ್ಚಿನ ಶಾಸಕರು, ವಿರೋಧ ಪಕ್ಷದ ಉಪನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಯುಟಿ ಖಾದರ್ರವರ ಬಹು ಕಾಲದ ಕನಸು ತಮ್ಮ ಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಕಂಬಳ ಆಗಬೇಕು, ತುಳುನಾಡಿನ ಗತವೈಭವವನ್ನು ನನ್ನ ಕ್ಷೇತ್ರದಲ್ಲಿ ಮರುಕಳಿಸುವಂತೆ ಆಗಬೇಕೆಂಬ ಅವರ ಒಂದು ಕನಸಿನ ಕೂಸಾಗಿತ್ತು ಈ ನರಿಂಗಾಣ ಮೋರ್ಲಬೋಳ ಈ ಕಂಬಳ. ನಗರಾಭಿವೃದ್ಧಿ ಸಚಿವರಾದಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ಉಳ್ಳಾಲ ತಾಲೂಕು ಪ್ರತ್ಯೇಕವಾಗಿ ಆಗಬೇಕೆಂಬ ಬೇಡಿಕೆಯನ್ನಿಟ್ಟು ಆ ಸಂದರ್ಭದ ಮುಖ್ಯಮಂತ್ರಿಯಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ಮೊದಲು ಮಂಗಳೂರು ತಾಲೂಕು ಹಾಗೂ ಬಂಟ್ವಾಳ ತಾಲೂಕು ಬಹಳ ಉದ್ದವಾದಂತಹ ವಿಸ್ತೀರ್ಣವನ್ನು ಹೊಂದಿದಂತಹ ತಾಲೂಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವರ ಕ್ಷೇತ್ರದ ಜನರಿಗೆ ತಮ್ಮ ಕೆಲಸವನ್ನು ಮಾಡಲು ಓಡಾಡಲು ತುಂಬಾ ದೂರವಾಗ್ತಾ ಇತ್ತು. ಇಂತಹ ಒಂದು ಅವರ ಕಷ್ಟವನ್ನು ಅರಿತಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಒಂದು ತಾಲೂಕನ್ನು ಮಾಡಿಕೊಂಡು ಜನರಿಗೆ ಬಹಳ ಹತ್ತಿರದಿಂದ ಸರ್ಕಾರಿ ಕೆಲಸಗಳು, ಸರ್ಕಾರಿ ಸೇವೆಗಳು ಒದಗಬೇಕೆಂಬ ಆ ಒಂದು ಕನಸನ್ನು ಕಂಡು 1-2 ವರ್ಷಗಳ ಮುಂಚೆ ಉಳ್ಳಾಲ ತಾಲೂಕು ಪ್ರತ್ಯೇಕ ತಾಲೂಕು ಘೋಷಣೆಯಾಗಿದ್ದು ಈಗಾಗಲೇ ಎಲ್ಲ ಸರ್ಕಾರಿ ಸೇವೆಗಳನ್ನು ಕೂಡ ಒದಗಿಸ್ತಾ ಬಂದಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಆಗದಿರುವುದರಿಂದ ಸಂಪೂರ್ಣವಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲಾಗಲಿಲ್ಲ. ಆದರೂ ಕೂಡ ಶಾಸಕರೇ ಮುಂದೆ ನಿಂತುಕೊಂಡು ಆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ನ ಕೆಲಸಗಳು ಕೂಡ ಎಲ್ಲ ಅಧಿಕಾರಿಗಳನ್ನು ನಿರಂತರವಾಗಿ ಸಭೆ ಕರೆದುಕೊಂಡು ಈಗ ಮಹತ್ತರವಾದಂತಹ 3 ಹುದ್ದೆಗಳನ್ನು ಕೂಡ ನಮ್ಮ ಶಾಸಕರು ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಕಂಬಳ ಆಗಬೇಕೆಂಬ ಕನಸನ್ನು ಕಂಡು ತಾಲೂಕಾದಂತಹ ತಕ್ಷಣವೇ ಉಳ್ಳಾಲ ತಾಲೂಕಿಗೆ ಒಂದು ಪ್ರತ್ಯೇಕ ಕಂಬಳವನ್ನು ಮಾಡಬೇಕೆಂಬ ಆ ಒಂದು ಕನಸನ್ನಿಟ್ಟುಕೊಂಡು ಈ ನರಿಂಗಾಣ ಗ್ರಾಮದಲ್ಲಿರುವಂತಹ ಸರ್ಕಾರಿ ಸ್ಥಳವನ್ನು ಗುರುತಿಸಿಕೊಂಡು ವಿಶಾಲವಾದಂತಹ 5 ಎಕರೆ ಸ್ಥಳವನ್ನು ಈ ಒಂದು ತುಳು ಗ್ರಾಮ ಎಂಬ ಹೆಸರನ್ನಿಟ್ಟುಕೊಂಡು ಕೇವಲ 2 ತಿಂಗಳಾದಷ್ಟೇ ಈ ಒಂದು ಕರೆಗೆ ಶಂಕುಸ್ಥಾಪನೆ ಮಾಡಿಕೊಂಡು ತಕ್ಷಣವೇ ಶಂಕುಸ್ಥಾಪನೆ ಮಾಡಿ 5 ಲಕ್ಷ ಅನುದಾನವನ್ನು ಘೋಷಣೆ ಮಾಡಿಕೊಂಡು ತಕ್ಷಣವೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕೆಂಬ ಒಂದು ಸೂಚನೆ ನೀಡಿ ಅವತ್ತಿನಿಂದಲೇ ಈ ಒಂದು ಕರೆಯ ಕಾಮಗಾರಿ ಕೂಡ ಪ್ರಾರಂಭವಾಗಿತ್ತು. ನಿಮಗೆ ಗೊತ್ತಿರಬಹುದು, ಒಂದು ಸರ್ಕಾರಿ ಕೆಲಸಗಳು ಕನಿಷ್ಠ ಮಟ್ಟದಲ್ಲಿ ಒಂದು ಪೂರ್ಣಗೊಳ್ಳಬೇಕಾದ್ರೆ 6 ತಿಂಗಳು ಕೂಡ ಕನಿಷ್ಠವಾಗಿ 6 ತಿಂಗಳು ಬೇಕಾಗಬಹುದು. ಆದರೆ ಈ ಒಂದು ಕಂಬಳದ ಕರೆಯು ಕೇವಲ 2 ತಿಂಗಳಲ್ಲೇ ಸಂಪೂರ್ಣವಾಗಿ ಪೂರ್ಣಗೊಂಡುಕೊಂಡು ಇದೀಗ ಒಂದು ಉದ್ಘಾಟನಾ ಹಂತಕ್ಕೆ ಬಂದು ನಿಂತು ಇಷ್ಟು ಜನರ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಅಷ್ಟೇ ಅಲ್ಲದೆ 5 ಲಕ್ಷದ ಅನುದಾನಗಳು ಕೂಡ ಸಾಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ದಾನಿಗಳ ಹತ್ರ ಹೋಗಬೇಡಿ, ಇದಕ್ಕೆ ಸಂಪೂರ್ಣ ವೆಚ್ಚವನ್ನು ನನ್ನ ಒಂದು ಅನುದಾನದಿಂದಲೇ ನಾನು ಒದಗಿಸಿಕೊಡ್ತೇನೆ ಅಂತ ಹೇಳಿ ನಂತರ 25 ಲಕ್ಷ ಅನುದಾನವನ್ನು ಮತ್ತೆ ಮೀಸಲಿಟ್ಟರು.
30 ಲಕ್ಷದ ಅನುದಾನದೊಂದಿಗೆ ಈ ಒಂದು ಕರೆಯ ಸಂಪೂರ್ಣ ಕೆಲಸ ಆಗಿದ್ದುಕೊಂಡು ವೇದಿಕೆಯ ಕೆಲಸ ಆಗಬೇಕಿತ್ತು. ಅದು ಕೂಡ ಈಗ ಸಮಯ ಇಲ್ಲದಿರುವುದರಿಂದ ಬರುವ ಕಂಬಳಕ್ಕೆ ಖಂಡಿತವಾಗಿ ಇದನ್ನು ಸಂಪೂರ್ಣವಾಗಿ ಮಾಡಿಕೊಡುತ್ತೇನೆಂಬ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಟೂರಿಸಂ ಮಿನಿಸ್ಟ್ರಿ ಕೂಡ ಅವರನ್ನು ಕೂಡ ಕರೆಸಿಕೊಂಡು ಈ ಒಂದು ಕಂಬಳ ಕರೆ ಕಾಮಗಾರಿಯಾದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಒಂದು ಕರೆಗೆ ವೀಕ್ಷಣೆ ಮಾಡಲು ಕರೆಸಿಕೊಂಡು ಬಂದು ಇದನ್ನು ಒಂದು ಟೂರಿಸಂ ಕೇಂದ್ರವಾಗಿ ಮಾಡಬೇಕೆಂಬ ಮನವಿಯನ್ನು ಕೂಡ ಕೇಂದ್ರ ಸಚಿವರಲ್ಲಿ ಕೂಡ ಅವರು ಆ ಸಂದರ್ಭದಲ್ಲಿ ವಿನಂತಿ ಮಾಡಿದ್ರು. ಒಟ್ಟಿನಲ್ಲಿ ಈ ನರಿಂಗಾನ ಗ್ರಾಮದ ಈ ಒಂದು ಪ್ರದೇಶವನ್ನು ಒಂದು ತುಳು ಗ್ರಾಮವಾಗಿ ಮಾಡಿಕೊಂಡು ತುಳುನಾಡಿನ ಗತವೈಭವವನ್ನು ನಮ್ಮ ಈ ತಾಲೂಕು ಉಳ್ಳಾಲ ತಾಲೂಕಿಗೆ ಮರುಕಳಿಸುವಂತೆ ಮಾಡುವ ಕನಸನ್ನು ಅವರು ಖಂಡಿತವಾಗಿ ಇಲ್ಲಿ ನೆರವೇರಿಸುತ್ತಾರೆ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅನೇಕ ಜನರು ಸಾಕ್ಷಿಯಾಗಿ ನಿಂತಾರೆ, ಅನೇಕ ಹಿರಿಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅದೇ ರೀತಿ ಹಲವಾರು ಹಿರಿಯ ವ್ಯಕ್ತಿಗಳು ಬರಬೇಕಾಗಿತ್ತು. ಆದರೆ ಇದು ನಾವು ಅವರು ನಮ್ಮ ಶಾಸಕರು ಕೂಡ ವಿಧಾನಸಭೆ ಅಧಿವೇಶನದಲ್ಲಿದ್ದರಿಂದ ಅವರಿಗೆ ಬಿಡುವಿಲ್ಲದಿದ್ದರಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಂಪೂರ್ಣ ವ್ಯವಸ್ಥೆಯಾಗಿ ಮಾಡಲಾಗಲಿಲ್ಲ. ಆದರೂ ಕೂಡ ನಾವು ಇವತ್ತು ಈ ಒಂದು ಕರೆಯ ಉದ್ಘಾಟನೆಯನ್ನು ಅವರ ಸೂಚನೆ ಮೇರೆಗೆ ಇವತ್ತಿಟ್ಟಿದ್ದೇವೆ. ಆದರೆ ಇದರ ನಮ್ಮ ಕಂಬಳದ ಪ್ರಸಕ್ತ ವರ್ಷದ ಕಂಬಳದ ದಿನಾಂಕವನ್ನು ಕೂಡ ನಮ್ಮ ನೆಚ್ಚಿನ ಶಾಸಕರು ಇದು ವೇದಿಕೆಯಲ್ಲಿ ಅನೌನ್ಸ್ ಮಾಡಲಿದ್ದಾರೆ. ಅದೇ ರೀತಿ ಈ ಒಂದು ಲವಕುಶ ಜೋಡುಕರೆ ಕಂಬಳ ನಮ್ಮ ಈ ಒಂದು ನರಿಂಗಾನ ಕಂಬಳಕ್ಕೆ ಲವಕುಶ ಎಂಬ ಹೆಸರನ್ನು ಕೂಡ ನಮ್ಮ ಶಾಸಕರೇ ನಾಮಾಂಕಿತ ಮಾಡಿದ್ದಾರೆ. ಆದ್ದರಿಂದ ಮುಂದಕ್ಕೆ ಲವಕುಶ ಜೋಡುಕರೆ ನರಿಂಗಾನ ಮೋರ್ಲಬೋಲ ಕಂಬಳ ಎಂಬ ನಾಮಾಂಕಿತವಾಗಿ ಈ ಒಂದು ಕಂಬಳ ಕೂಡ ವಿದ್ಯುಕ್ತವಾಗಿ ಇವತ್ತು ಚಾಲನೆಯಾಗಿದ್ದೆ. ಈ ಒಂದು ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ಉಪನಾಯಕರು, ಮಾಜಿ ಸಚಿವರಾದಂತಹ ಈ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಮಾನ್ಯ ಯುಟಿ ಖಾದರ್ ಅವರನ್ನು ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೋಡುಕರೆ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಪ್ರಶಾಂತ್ ಖಾದರ್ ಅವರು ಶಾಲನ್ನು ಹಾಕುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿ ಮಾಡುತ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಈ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂತಹ ವೆಂಕಪ್ಪ ಕಾಜವರವರಿದ್ದಾರೆ. ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಗುಣಪಾಲ ಕಡಂಬ, ಸಂಚಾಲಕರು ಕಂಬಳ ಅಕಾಡೆಮಿ, ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಪ್ರಶಾಂತ್ ಖಾಜವರವರು ಈ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು, ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಶೈಲಜಾ ಜಯಶೆಟ್ಟಿ, ಗೌರವಾನ್ವಿತ ಅಧ್ಯಕ್ಷರು ನರಿಂಗಾನ ಗ್ರಾಮ ಪಂಚಾಯತ್, ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಮಮತಾ ಡಿ.ಎಸ್. ಗಡ್ಡಿ, ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ನಿಕಟಪೂರ್ವ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ರೆವರೆಂಡ್ ಫಾದರ್ ಪ್ರದೀಪ್ ಕೋರೆಯ, ಧರ್ಮಗುರು ಸಂತ ಲಾರೆನ್ಸ್ ದೇವಾಲಯ ಬೋಲ, ಇವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಚಂದ್ರಹಾಸ್ ಕರ್ಕೇರ, ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಬಂಟ್ವಾಳ, ಅವರನ್ನು ಕೂಡ ಲವಕುಶ ಜೋಡುಕರೆ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ನವೀನ್ ಚಂದ್ರ ಆಳ್ವ ತಿರುವೇಲ್ಗುತ್ತು,
ಸಂಘಪೂಂಜ ದೇವಪೂಂಜ ಕಂಬಳ ಸಮಿತಿ ಅಧ್ಯಕ್ಷರು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ PR ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷರು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಹಿರಿಯರು ಮಹಾಬಲ ಆಳ್ವ ನಿವೃತ್ತ ದೈಹಿಕ ಶಿಕ್ಷಕರು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಮನ್ಮಥ್ ದೇವ್ ಶೆಟ್ಟಿ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ತಲಪಾಡಿ ದೊಡ್ಡಮನೆ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ರಾಮಣ್ಣ ಶೆಟ್ಟಿ ಆಲ್ವರಬೆಟ್ಟು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಮೊಹಮ್ಮದ್ ಮೋನು ತಾಲೂಕ್ ಮಾಜಿ ಅಧ್ಯಕ್ಷರು ಮಂಗಳೂರು ತಾಲೂಕ್ ಪಂಚಾಯತ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಾಲಕೃಷ್ಣ ರೈ ಬಿಳಿಯೂರು ಉದ್ಯಮಿ ಮುಂಬೈ ಅವರನ್ನು ಕೂಡ ಈ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. NS ಕರೀಂ ಮಾಜಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಶಾಹುಲ್ ಹಮೀದ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಭರತ್ ರಾಜ್ ಶೆಟ್ಟಿ ಸದಸ್ಯರು ಪಜೀರ್ ಗ್ರಾಮ ಪಂಚಾಯತ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೇವಪ್ಪ ಮಾಸ್ಟರ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರತ್ನಾಕರ್ ಶೆಟ್ಟಿ ಮೋರ್ಲಾ ಹೈಕೋರ್ಟ್ ವಕೀಲರು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಪ್ರಭಾಕರ್ ರೈ ಮೆತ್ತಿಲಗೋಡಿ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಲಕ್ಷ್ಮಣ ಮಾಸ್ಟರ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅತ್ತಾವುಲ್ಲಾ ಬರ್ತಿಪಾಡಿ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾರಾಯಣ ಶೆಟ್ಟಿ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜೇಶ್ ಶೆಟ್ಟಿ ಮಾಲಕರು ವೈನ್ ಶಾಪ್ ಅವರನ್ನು ಕೂಡ ಈ ಒಂದು ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಚಂದ್ರರಾಜ್ ಶೆಟ್ಟಿ ಮೋರ್ಲಾ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಪ್ರಧಾನ ಕಾರ್ಯದರ್ಶಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ನಾಸೀರ್ ನಡುಪದವರವರು ಉಪಾಧ್ಯಕ್ಷರು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾರಾಯಣ ಶೆಟ್ಟಿ ಬಳತೋಡ್ರವರು ಇದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ನರಿಂಗಾಣ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸಿದ್ದಿಕ್ ಪಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ವೈಭವ್ ಶೆಟ್ಟಿ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ವಿನೂ ಶೆಟ್ಟಿ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಕರಿಯಾ ಮಲಾರ್ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಐತಪ್ಪ ಶೆಟ್ಟಿ ದೇವಂಡ ಪಡ್ಪುರ ಅವರಿದ್ದಾರೆ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಐತಪ್ಪ ಶೆಟ್ಟಿ ಆಲ್ವರಬೆಟ್ಟು ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಗಿರೀಶ್ ಆಲ್ವಾ ಮೋರ್ಲಾ ಕಂಬಳ ಕೋಣದ ಮಾಲಕರು ಇವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿ
ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಕರುಣಾಕರ್ ಶೆಟ್ಟಿ ಮೊರ್ಲಾ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಮ್ಯಾಕ್ಸಿಮ್ ಡಿಸೋಜ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜೋಸೆಫ್ ಕುಟಿನ ಮಾಜಿ ಅಧ್ಯಕ್ಷರು ನರಿಂಗಾಣ ಗ್ರಾಮ ಪಂಚಾಯತ್ ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಹಾವೀರ ಜೈನ್ ತೀರ್ಪುಗಾರರು ಕಂಬಳ ಸಮಿತಿ ಇವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸುಂದರ ಕರೆ ನಿರ್ಮಾಣ ಮಾಡಿದ ಗುತ್ತಿಗೆದಾರರಂತಹ ಆಲ್ಫೀಸ್ ಡಿಸೋಜ್ ಹಾಗೂ ಅರುಣ್ ಡಿಸೋಜ್ ಮುಡಿಪು ಇವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೇಮಾನಂದರಿ ನೆತ್ತಿಲಕೋಡಿ ಇವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರವೀಣ್ ಆಲ್ವಾ ರವರಿದ್ದಾರೆ, ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ರಾಜ್ ಕಾರ್ಯನಿರ್ವಾಹಕರಾದ ರವೀಂದ್ರ ಅವರಿದ್ದಾರೆ, ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತೀರ್ಪುಗಾರರಂತಹ ಉಮೇಶ್ ಕರ್ಕೇರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅವರು ಮುಖ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಸೀತಾರಾಮ ಶೆಟ್ಟಿರವರಿದ್ದಾರೆ, ಫಜೀರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗಂಗಾಧರ್ ಶೆಟ್ಟಿ ನೆತ್ತಿಲಕೋಡಿಯವರವರಿದ್ದಾರೆ, ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳಿ ಸಮಿತಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೇಖರ್ ಶೆಟ್ಟಿ ಮೊರ್ಲರವರಿದ್ದಾರೆ, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನರಿಂಗಾಣ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರ ಕಾರ್ಯಕ್ಷೇತ್ರದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು, ನಿಕಟಪೂರ್ವ ಸದಸ್ಯರುಗಳನ್ನು ಹಾಗೂ ಮಾಜಿ ಸದಸ್ಯರುಗಳನ್ನು ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸುಂದರ ಕರೆ ನಿರ್ಮಾಣ ಮಾಡಿದಂತ ಅಪ್ಪಣ್ಣರವರಿದ್ದಾರೆ, ಅವರು ಕೂಡ ಮುಖ್ಯ ವೇದಿಕೆಗೆ ಬರಬೇಕು. ಅವರನ್ನು ಕೂಡ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕರೆ ನಿರ್ಮಾಣ ಮಾಡಲು ಮುಖ್ಯವಾಗಿ ಬಹಳ ಶ್ರಮ ಪಟ್ಟಂತಹ ಮುರಳೀಧರ್ ಶೆಟ್ಟಿ ಮೊರ್ಲಾ ಹಾಗೂ ಸುಂದರ್ ಪೂಜಾರಿ ಕೋಡಿ ಮಜಲ್ರವರಿದ್ದಾರೆ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೇಮಾನಂದರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಐತಪ್ಪ ಶೆಟ್ಟಿ ದೇವೇಂದ್ರ ಪಡುಪು ಹಾಗೂ ಮುಖ್ಯ ವೇದಿಕೆಯಲ್ಲಿರುವಂತಹ ಬಿಟ್ಟು ಹೋದಂತಹ ಯಾರೇ ಇದ್ರೂ ಕೂಡ ಕ್ಷಮಿಸಬೇಕು. ಎಲ್ಲರೂ ಸಮಯದ ಅಭಾವ ಇರುವುದರಿಂದ ನಾನು ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲ ಬಿಟ್ಟು ಹೋದಂತಹ ಇಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಈ ಊರಿನ ಪರ ಊರಿನ ಸಮಸ್ತ ನಾಗರಿಕರು, ನರಿಂಗಾಣ ಗ್ರಾಮದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರು ಹಾಗೂ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಕರ್ತ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಕಂಬಳ ಕೋಣದ ಮಾಲಕರು ಹಾಗೂ ಎಲ್ಲ ಕಂಬಳದ ತೀರ್ಪುಗಾರರು ಎಲ್ಲರೂ ಕೂಡ, ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಂತ ಲೋಲಾಕ್ಷಿರವರು, ಮಾಜಿ ಅಧ್ಯಕ್ಷರು ಲೋಲಾಕ್ಷಿರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಈ ಲವಕುಶ ಜೋಡುಕರ ಕಂಬಳ ಸಮಿತಿಯ ಪರವಾಗಿ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೈ ಮುಗಿದು ಊರದ ದೇವರೆಲ್ಲ ಮಾತಿರಲ್ಲ ಹೆಚ್ಚೊಂದು ಭಾರಿ ಪೊರ್ಲುಡು ಮೂಲೊಂದು ಕರ ನಿರ್ಮಾಣ ಮಾಡ್ತೀರಿ. ನಮ್ಮ ಯುಟಿಕ್ ಆದರೆ ಸರ್ಕಾರದ ಊರ್ದಾಕಲ ಮಾತ ಸಹಕಾರದಿಂದ ಐಕ್ಲಿಗೆ ಧನ್ಯವಾದ ಸಮರ್ಪಣೆ ಮಾಡ್ತದೆ. ನಲ್ಲ ಮಿತ್ತಗಳ ನಿರ್ತ ದಿನಾಂಕಗಳನ್ನ ಬರ್ಪ ವರ್ಷದ ದಿನಾಂಕಗಳನ್ನ ತಿರುಪವನ್ನು ಬಂತೀರಿ ಅಂಚೆ ನಲವತ್ತೊಂದು ದೇವರ ಮಾತ ಪ್ರಾರ್ಥನೆ ಮಾಡ್ತಂದು ನೀವು ಮಿತ್ತಗಳ ಭಾರಿ ಅಭಿವೃದ್ಧಿ ಆವಡನ್ನು ಪ್ರಾರ್ಥನೆ ಮಾಡ್ತದೆ. ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ,
ನರಿಂಗಾಣ ಗ್ರಾಮಕ್ಕೆ ಹೆಮ್ಮೆಯ ಹಾಗೂ ಅಭಿನಂದನೆಯ ದಿನ. ನಾಡಿನ ಕ್ರಿಯೆಯನ್ನು ಹೆಚ್ಚು ಜನಪ್ರಿಯಗೊಳಿಸಿ ಹಿರಿಯರಿಂದ ಮಕ್ಕಳಿಗೆ ಪುನಃ ಅದು ಅನುಭವಿಸುವ ಈ ಅವಕಾಶವನ್ನು ಕಲ್ಪಿಸಿದ್ದಾರೆ. ನಾವು ನಮ್ಮದು ಇಡುವಾಗ ಈ ಕಂಬಳ ಕ್ರೀಡೆಯ ಮುಖಾಂತರ ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದನ್ನು ಅಭಿವೃದ್ಧಿಪಡಿಸಲು ಈ ಅವಕಾಶ ನಮಗೆ ದೊರಕಿದೆ. ಈ ಅವಕಾಶಕ್ಕೆ, ಈ ಲವಕುಶ ಕಂಬಳಕ್ಕೆ ನಾನು ಸಮಸ್ತ ಜನರ ಪರವಾಗಿ ಶುಭ ಕೋರುತ್ತೇನೆ. ದೇವರ ಆಶೀರ್ವಾದವು ಸದಾ ನಮ್ಮ ಮೇಲೆ ಇರಲಿ, ದೇವರ ಅನುಗ್ರಹವಿರಲಿ. ಇನ್ನಿತ ಈ ಸಭೆಯ ಅಧ್ಯಕ್ಷರಲ್ಲ ವಿಧಾನ ಪರಿಷತ್ದ ವಿರೋಧ ಪಕ್ಷದ ನಾಯಕರನ್ನ ಜನಪ್ರಿಯ ಶಾಸಕರೇನು ಶ್ರೀಮಂತ ಖಾದರ್ರಿ ಉದ್ಘಾಟನೆ ಮಂತ್ರಿನ ಹಿರಿಯರೇ ವೇದಿಕೆ ಮಾತ ರಾಜಕೀಯ ಅದನ್ನೇ ಸಾಮಾಜಿಕ ಕಾರ್ಯಕರ್ತರು ಇಂದು ಒಂದು ಕನಗಟ್ಟು ನೆನ್ನುಂಡು ಎಂಗ್ಲೇ ಒಂದು ಕನಗಟ್ಟು ನೆನಪು ಆಂಡ್ ಯುಟಿ ಖಾದರ್ನ ಬಾಳೆ ಈ ಮೋರ್ಲ ಬೋರದ ಪದಗಳು ಗುಲೆ ಒಂದುಂಡು ಒಂದು ಮಲ್ಲ ಒಂದು ಅವಕಾಶ ದಯಬಂಡ ನಿಜವಾದ ನಾನು ಕೇರಳದ ಭಾಗದೇ ಮುಂದೆ ಕೇರಳದಲ್ಲಿ ನಿಂತ ದೂರ ಇದ್ದಿ ಒಂದು ತಿಳ್ಕೊಂಡೆ ಒಂದು ಕೇರಳದ ಕರ್ನಾಟಕದ ಒಂದು ಸೌಹಾರ್ದ ಕೇಂದ್ರವಾದ ಬುಳೆಯೇ ಕಾದರ್ ಮಲ್ಪನೆ ಮಲ್ಲ ಕೆಲಸ ಇಂಚಿನ ಎಡ್ಡೆ ಕೆಲಸ ಮಲ್ಪೇರೆ ನನ್ನ ನಲ್ಲ ಜೊತೆ ಕ್ರೀಡಾಂಗಣ ಮಾತು ಆಯೋಡಿಗೆ ಇಲ್ಲ ಮಾತು ಭರ್ತಿ ಮಲ್ತುಕೊಂಡು ಏನಂತ ದಯಬಂಡ ರಾಜ ಒಂದು ಸ್ಟೇಟ್ ಬೇಕಾದ ಪ್ರಶ್ನೆ ಇತ್ತು ಮಾತು ಜನ ಕೂಡ ನಮ್ಮನೆ ಅಂತ ಅದೇ ರಾಜ್ಯದ ಬದಲಾವಣೆ ತಗೊಂಡೆ ಅಭಿವೃದ್ಧಿ ನಂಚಿನ ಒಂದು ಕೆಲಸ ಆವಡೆ ಮುಲ್ಪಟಕ್ಕೆ ಮಾತ್ರ ಪ್ರಯೋಜನ ಆವಡೆ ಕೊಂಡೊಂದು ಈ ಅವಕಾಶ ಕೊರಲಿಕ್ಕೆ ಮಾತ್ರ ಒಂದನ್ನು ಸಲ್ಲಿಸ ಒಂದು ಭಾರಿ ಕೆಲಸ ನಮ್ಮ ಗಿರಿಶೆಣ್ಣೆ ದಿನ ನಮ್ಗೆ ಏಪತ್ತೂರಗಳ ಮುಂದೆ ಕಾಡು ಯಾರು ಇಲ್ಲ ಆರು ಮೂರು ಜಾತ್ರೆ ಸುಮಾರು ಬರ್ತಾವೆ ನೈಗ್ಬೋದು ಬಣ್ಣ ಜಾತ್ರೆಗಳು ತೂರು ಹೋಗ್ರಿ ಅಂಚೈతుంది ಅಂತ ಅದೇ ಗಿರಿಶೆಣ್ಣಗಲ అయితే ಬೆರಿಕೆ ಯಾವಣ್ಣ ಎಂಚ ಕಾದರ್ರಿ ಮಾತ ವಿಧಾನ ಮಂತು ಕೊರಿಯರ ಮೂರು ಮಲ್ಪೆ ಹೊಡಿದ್ರೆ ಮಾತ್ರ ಸಹಾಯ ಸಹಕಾರ ಕೊಡ್ತಾರೆ ಗಿರಿಶೆಣ್ಣೆ ಆರಿಗಲ ಈ ಮುಲ್ಪದಾಗಲಿಗೆ ಪುದರ್ಬನಿಗೆ ಈ ಅವಕಾಶ ತಿಕ್ಕಾಡಿಕೊಂಡು ಎಂಕೆ ಈ ಅವಕಾಶ ಕೊನೆಗೆ ಒಂದನ್ನು ಸಲ್ಲಿಸಾದ ಎನ್ನ ಪಾತ್ರ ಕೊಟ್ಟದಿದೆ. ಲವಕುಶ ಜೋಡಿಕೆರೆಯ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟನೆಗೊಳಿಸಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮನ್ನೆಲ್ಲರ ಹೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಗೌರವಾನ್ವಿತ ಯುಟಿ ಖಾದರ್ ಅವರೇ, ಈ ಕೆರೆಯ ಈ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂಥ ಪ್ರಶಾಂತ್ ಕಾಜೇವರವರೇ ಹಾಗೂ ಲವಕುಶ ಒಂದು ಕಂಬಳವನ್ನು ನಿರಂತರವಾಗಿ 25 ವರ್ಷಗಳ ಕಾಲ ಪಂಜೀರ್ನಲ್ಲಿ ಬಹಳ ಉತ್ಸುಕತೆಯನ್ನು ನೆರವೇರಿಸಿ ಇವತ್ತು ಅದನ್ನು ಇಲ್ಲಿ ವರ್ಗಾವಣೆಗೊಂಡಲ್ಲಿ ಸಹಕರಿಸಿದಂಥ ಗೌರವಾನ್ವಿತ ವೆಂಕಪ್ಪ ಕಾಜೇವರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಈ ಒಂದು ಕಂಬಳದ ಕ್ರೀಡಾಭಿಮಾನಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಮನಸ್ಸಿದ್ದರೆ ಮಾರ್ಗವಿದೆ ಅನ್ನೋದಕ್ಕೆ ಈ ಒಂದು ಕಂಬಳದ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸುಮಾರು 6-7 ವರ್ಷಗಳಿಂದ ಮುರಳೀಧರ್ ಅವರು, ಚಂದ್ರರಾಜ್ ಶೆಟ್ಟರು, ಕರುಣಾಕರ್ ಶೆಟ್ಟರು, ಗಿರೀಶ ಆಳ್ವಾರ್ ಅವರೆಲ್ಲರೂ ಸೇರಿ ನಮ್ಮ ಖಾದರ್ ಅವರ ಯಾವಾಗ ಕಂಡ್ರು ಕೂಡ ಸುಂದರ ಪೂಜಾರಿ ಅವರು ಕೂಡ ಜೊತೆಯಲ್ಲಿ ಯಾವಾಗಲೂ ಕೇಳಿದ್ರು. ಖಾದರ್ ಅವ್ರ ಕಂಡಾಗ ಹೇಳಿದ್ರು, ನೀವು ಅವ್ರ ಹತ್ರ ಮಾತಾಡಿ ನಮ್ಮ ಕಂಬಳವನ್ನು ಆಗ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಿದ್ರು. ಹಲವಾರು ಬಾರಿ ಚಂದ್ರರಾಜ್ ಶೆಟ್ಟರ್ ಅವರ ಮನೆಯಲ್ಲಿ ಈ ಬಗ್ಗೆ ಮಾತುಕತೆ ಆಗಿತ್ತು. ಅದಾದರೂ ಕೂಡ ಅದರ ಬೆನ್ನು ಬಿಡದೆ, ಇವರೆಲ್ಲರ ಪರಿಶ್ರಮದಿಂದ ಬೆನ್ನು ಬಿಡದೆ ಇವತ್ತು 2 ತಿಂಗಳ ಹಿಂದೆ ಇಲ್ಲೊಂದು ಶಿಲಾನ್ಯಾಸವನ್ನು ಮಾಡಿ ಇವತ್ತು ಇಂಥ ಒಂದು ವ್ಯವಸ್ಥೆಗೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ಇಂಥ ವ್ಯವಸ್ಥೆ ಎಲ್ಲಿ ಕೂಡ ಆಗಿದ್ದನ್ನು ನಾನು ನೋಡಲಿಲ್ಲ. ಕೇವಲ 2 ತಿಂಗಳಲ್ಲಿ ಈ ಒಂದು ಕೆರೆಯನ್ನು ಉದ್ಘಾಟನೆ ಮಾಡುವಂತ ಒಂದು ಅವಕಾಶ ಆಗಿದೆ ಅಂತ ಹೇಳಿದ್ರೆ ಇದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತುಳುನಾಡಿನ ಜಾನಪದ ಅಂತ ಈ ಒಂದು ಕಂಬಳ ಇದನ್ನು ಉಳಿಸ್ಕೊಳ್ಬೇಕು ಅಥವಾ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಹೋರಾಟ ಇದ್ದ ಕಾಲದಲ್ಲಿ ಕೂಡ ನಮ್ಮ ಎಲ್ಲ ಏನು ಶಾಸಕರು, ರಮಾನಪುರವರು, ನಮ್ಮ ಖಾದರ್ ಅವರು ಎಲ್ಲರೂ ಕೂಡ ವಿಧಾನಸಭೆಯಲ್ಲಿ ಬಹಳ ಹೋರಾಟವಾಗಿ ಮಾತಾಡಿದರು. ಕಂಬಳವನ್ನು ನಿಲ್ಲಿಸಬಾರ್ದು, ಅದು ತುಳುನಾಡಿನ ಒಂದು ಜಾನಪದ ವ್ಯವಸ್ಥೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಸರ್ಕಾರದ ಗಮನಕ್ಕೆ ತಂದು
ತಂದು ಅದನ್ನು ಪುನರಪಿ ಅಭಿವೃದ್ಧಿಪಡಿಸುವಂತ ಕೆಲಸ ಇವತ್ತು ಆಗಿದೆ. ಅದೇ ರೀತಿ ನಮ್ಮ ಗುಣಪಾಲ್ ಸರ್ ಅವರು ಹೇಳಿದರು, ಇತಿಹಾಸ ಯಾವ ರೀತಿಯಲ್ಲಿ ನಮ್ಮ ತುಳು ನಾಡಿನಲ್ಲಿ ಇದರ ಕಾರ್ಯಕ್ರಮ ಆಗ್ತಿತ್ತು, ಯಾರೆಲ್ಲ ಅದನ್ನು ಭಾಗವಹಿಸ್ತಿದ್ರು, ಯಾವ ರೀತಿಯ ಇದಕ್ಕೆಲ್ಲ ಉತ್ತೇಜನ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದರು. ಆದರೆ ಯಾವುದೇ ವಿಷಯ ಕೂಡ ನಮ್ಮಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾಗ, ಯಾಕಂದ್ರೆ ಇದೊಂದು ಗಡಿ ಪ್ರದೇಶ, ನಮ್ಮ ನರಿಜ್ಞಾನ ಮತ್ತು ಕೇರಳದ ಒಂದು ಗಡಿ ಪ್ರದೇಶವಾದರೂ ಕೂಡ ಈಗಾಗಲೇ ನಾವು ಹೇಳಿಕೊಂಡಂತೆ ನಾವೆಲ್ಲರೂ ಭಾರತ ದೇಶದ ಒಳಗೆ ಇರುವವರು, ನಾವೆಲ್ಲರೂ ಕೂಡ ಪ್ರೀತಿಯಿಂದ ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಒಗ್ಗಟ್ಟಾಗಿ ಮಾಡುವ ಇರುವಂತಹ ಒಂದು ಕ್ರೀಡೆ, ಸಾರ್ವಜನಿಕರಿಗೆ ಒಂದು ಉಲ್ಲಾಸ ಕೊಡ್ತಕ್ಕಂಥ ಒಂದು ಕ್ರೀಡೆ ಇದು. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಲಿಕ್ಕಿದೆ. ಮಾನ್ಯ ಶಾಸಕರ ಮುತುವರ್ಜಿಯಲ್ಲಿ ಇಂತಹ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದಿನ ಅಂತ ನಾನು ಹೇಳಿ ತುಂಬಾ ಇಚ್ಛೆ ಪಡ್ತಿದ್ದೇನೆ. ಯಾಕಂದ್ರೆ ನಮ್ಮ ಈ ಗುಡ್ಡ ಪ್ರದೇಶದಲ್ಲಿ ಇಂಥ ಒಂದು ಕಮಲ ಒಂದು ಆಗುವುದು ಅಂದರೆ ಅದು ಕನಸು ನನಸು. ಅಂದ್ರೆ ಯಾವ ಜನ್ಮದಲ್ಲಿ ಸರಿ ಯಾರು ಎಣಿಸಿಲ್ಲ ನಮ್ಮ ಈ ಗುಡ್ಡ ಪ್ರದೇಶದಲ್ಲಿ ಇಂಥ ಒಂದು ಅದ್ದೂರಿಯ ಒಂದು ಸಮಾರಂಭ ನೆರವೇರುತ್ತದೆ ಅಂದ್ರೆ ಅದು ನಮ್ಮ ಈ ಗ್ರಾಮದ ನಮ್ಮ ಉಳ್ಳಾಲ ತಾಲೂಕಿನ ಜನರ ಪುಣ್ಯ ಅಂತ ನಾನು ಹೇಳ್ತಿದ್ದೇನೆ. ಒಂದು ಕಡೆ ನಮ್ಮ ಪುಣ್ಯ ಕ್ಷೇತ್ರ ಮಹಾವಿಷ್ಣುಮೂರ್ತಿ ದೇವಸ್ಥಾನ, ಅದೇ ರೀತಿ ಇದೀಗ ಕಂಬಳ, ಮುಂದಿನ ದಿನದಲ್ಲಿ ತುಳುನಾಡ ಗ್ರಾಮ, ಹೀಗೆ ಮುಂತಾದ ಕಾರ್ಯಕ್ರಮ ಯೋಜನೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು 5 ವರ್ಷಗಳಿಂದ ಇಲ್ಲಿ ಸತತವಾಗಿ ವಿಜಯ ಗಳಿಸಿ ನಮ್ಮ ಕ್ಷೇತ್ರದ ಬೆಳವಣಿಗೆಯಲ್ಲಿ ಹಗಲು ರಾತ್ರಿ ದುಡಿಯುತ್ತಿರುವ ಈ ಶಾಸಕರು ನಿಜವಾಗಲೂ ನಮಗೆ ದೊರೆತದ್ದು ನಮ್ಮ ಪುಣ್ಯ ಅಂತ ಹೇಳಬಹುದು. ಈ ಕ್ಷೇತ್ರದ ಜನರು ಅವರನ್ನು ಯಾವಾಗಲೂ ಅವರ ಕೈ ಬಿಡಬಾರದು. ಅವರನ್ನು ಸದಾ ನಾವು ಅವರನ್ನು ಬೆಂಬಲಿಸಬೇಕು, ಇನ್ನು ಮುಂದೆ ಅವರನ್ನು ಬೆಂಬಲಿಸಬೇಕು. ಮತ್ತು ಇದೊಂದು ಈ ಒಂದು ಕಾರ್ಯದಲ್ಲಿ ನನಗೆ ಸಹ ಒಂದು ಭಾಗವಹಿಸುವ ಅವಕಾಶ ಸಿಕ್ಕಿದ್ರೆ ಅದು ನಾನು ಇಲ್ಲಿ ಹುಟ್ಟಿದಂತ ನನ್ನ ಪುಣ್ಯ ಅಂತ, ಈ ಊರಿನ ನನ್ನ ಒಂದು ಪುಣ್ಯದ ಫಲ ಅಂತ ಹೇಳ್ತೇನೆ. ನರಿಂಗಾಣ ಗ್ರಾಮ ಮೋರ್ಲ ಬೋಲ ಈಗ 2 ದಿನದ ನಮ್ಮ ಶಾಂತಿ ಬಳಿಕೆಯಲ್ಲಿ ಬಹಳ ಅದ್ದೂರಿಂದ 5 ದಿವಸ ಇದು ನಮ್ಮ ಬ್ರಹ್ಮ ಕಲಶ. ಇದೀಗಿನ ಬರುವ ತಿಂಗಳಲ್ಲಿ ನಮ್ಮಲ್ಲಿ ಕಂಬಳ. ಇದೆಲ್ಲ ನೋಡುವಾಗ ನಮ್ಮ ನರಿಂಗಾಣ ಗ್ರಾಮ ಕರ್ನಾಟಕದಲ್ಲಿ ಸಹ ಇಂಥ ಒಂದು ಗ್ರಾಮ ಉಂಟಂತ ಈ ಭೂಪಟದಲ್ಲಿ ಗುರುತಿಸುವಂತ ಒಂದು ಕೆಲಸವನ್ನು ನಮ್ಮ ಕಾದಾರ್ ಮಾಡಿ ತೋರಿಸಿದ್ದಾರೆ. ಈ ಕ್ಷೇತ್ರ ಅದೇ ಮುಂದಿನ ಬರುವ ಈ ಕಂಬಳದಲ್ಲಿ ಎಲ್ಲ ಕಾಜವರ ನೇತೃತ್ವದಲ್ಲಿ ನಡೆಯುತ್ತದೆ. ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಯುಟಿ ಖಾದರ್ ಇದ್ದಾರೆ. ಅದೇ ರೀತಿ ಕರುಣಾಕರ್ ಶೆಟ್ಟಿ, ಗಿರೀಶ್ ಹಾಲ್ವಾ, ಮುರಳೀಧರ ಶೆಟ್ಟಿ ಇವರೆಲ್ಲ ಸತತ ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಕಂಬಳ ಅದ್ದೂರಿಯಾಗಿ ಜರಗಲಿ. ನಾವೆಲ್ಲರೂ ಒಟ್ಟಿಗೆ ಯಾವುದೇ ರಾಜಕೀಯ ಪಕ್ಷವನ್ನು ಮರೆತು ಜಾತಿ ಮತವನ್ನು ದೂರ ಇಟ್ಟು ನಾವೆಲ್ಲ ನಮ್ಮ ಗ್ರಾಮದ ಈ ಒಂದು ನಿಷ್ಠಾವಂತ ಜನರು ಕೋಮು ಸೌಹಾರ್ದಕ್ಕೆ ಸಾಕ್ಷಿಯಾಗಿ ಈ ಕಂಬಳವನ್ನು ಯಶಸ್ವಿಗೊಳಿಸುವಂತೆ ನಾನು ನಮ್ಮ ಶ್ರೀ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸಿದೆ. ಜೈ ಕರ್ನಾಟಕ. ನವಾಜ್ ಕಲ್ಲರಗುಡಿಯ ಒಂದು ನಿಯೋಗ ಅವರನ್ನು ಭೇಟಿಯಾದಾಗ ತಕ್ಷಣ ಸ್ಪಂದಿಸಿ ಮರುದಿನವೇ ಇಲ್ಲಿ ಶಿಲಾನ್ಯಾಸ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಯುಟಿಕಾಂತರವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಆ ಬಳಿಕ ಈ ಕಂಬಳಕ್ಕೆ ತಮ್ಮ ಕೈಯಿಂದಲೇ ಸುಮಾರು 25,000 ರೂಪಾಯಿಯನ್ನು ಇಲ್ಲಿ ಗಿಡಗಂಟೆಗಳನ್ನು ಕಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಬಳಿಕ ಮತ್ತೆ ಪುನಃ 5 ಲಕ್ಷ ರೂಪಾಯಿ ಅನುದಾನ ಕೊಡುವ ಮೂಲಕ ನೇರವಾಗಿ ಶೀಘ್ರವಾಗಿ ನಡೆಯುವಂತಹ ಅವಕಾಶಕ್ಕಾಗಿ ಮತ್ತು ಈ ವಿಡಿಸಿಲ್ ಮಧ್ಯೆ ಕೂಡ ಎಲ್ಲಿ ಶಾಶ್ವತವಾಗಿ ನಡೆಯುವಂತಹ ಅವಕಾಶಕ್ಕಾಗಿ ಬೇರೊಂದು ಕಡೆಯಲ್ಲಿ ನಡೆಯುವಂತಹ ಕಂಬಳವನ್ನ ಅಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಇಲ್ಲಿಗೆ ಅದನ್ನ ಬದಲಾಯಿಸುವ ಮೂಲಕ ನರಿಂಗಾಣ ಗ್ರಾಮಕ್ಕೆ ಉಳ್ಳಾಲ ತಾಲೂಕು ಮಟ್ಟದ ಕಂಬಳವನ್ನ ಮಾಡುವಂತ ಯಶಸ್ಸಿನಿಂದ ಅದಕ್ಕೆ ಕೀರ್ತಿ ಪಾತ್ರರು ನಮ್ಮ ಶಾಸಕರು. ದಯಮಾಡಿ ಎಲ್ಲರೂ ತಪ್ಪಾದ ಯಾಕಂದ್ರೆ ನರಿಂಗಾಣ ಗ್ರಾಮದಲ್ಲಿ ಈ ಒಂದು ಸ್ಥಳ ಬೀಡು ಬಿಟ್ಟಿತ್ತು. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಊರಿನಿಂದ ಬಂದವರು ಮನೆ ಕಟ್ಟುವಂತ ಒಂದು ಪ್ಲಾನ್ ಮಾಡಿದ್ರು. ಆದ್ರೆ ಉಪಾಧ್ಯಕ್ಷರನ್ನು ನವಾಜ್ ಕಲ್ಲರಗುಡಿಯವರು, ಮುರಳೀಧರ ಶೆಟ್ಟಿ ಮೋರ್ಲ ಇಂಥ ಮಹಾನ್ ನಾಯಕರು ಈ ಜಾಗದಲ್ಲಿ ಯಾರೂ ಕೂಡ ಅನಧಿಕೃತವಾಗಿ ಮನೆ ಕಟ್ಟುವುದಿಲ್ಲ, ಇದೊಂದು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗವಾಗಲಿ ಅಂತೇಳಿ ಶಾಸಕರಿಗೆ ಮನವರಿಕೆ ಮಾಡಿದ್ರು. ಅದೇ ಪ್ರಕಾರ ಇಷ್ಟು ದೊಡ್ಡ ಒಂದು ಕಂಬಳ ಜೋಡು ಕರೆ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು. ಉಳ್ಳಾಲ ತಾಲೂಕು ನಿರ್ಮಾಣವಾದರೂ ಕೂಡ ಯಾರನ್ನೂ ಕೇಳಲಿಲ್ಲ. ಉಳ್ಳಾಲ ತಾಲೂಕು ನಿರ್ಮಾಣ ಘೋಷಣೆ ಆದ ಬಳಿಕವೇ ಜನರಿಗೆ ಗೊತ್ತದ್ದು ಉಳ್ಳಾಲ ತಾಲೂಕು ಆಗಿದೆ ಅಂತೇಳಿ. ಹಾಗೆಯೇ ಮುಂದಕ್ಕೆ ಈ ಭಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದೆ, ತುಳು ಗ್ರಾಮ ನಿರ್ಮಾಣವಾಗಿದೆ. ನರಿಂಗಾಣ ಗ್ರಾಮಸ್ಥರಾದ ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ಒಂದು ತಿಂಗಳು ಜಾಗ ಕೂಡ ಇಲ್ಲಿ ಹಾಳಾಗ್ಲಿಕ್ಕಿಲ್ಲ, ಪಾಲು ಬೀಳಲಿಕ್ಕಿಲ್ಲ ಅಂತ ಒಂದು ಅವಕಾಶ ಕೊಟ್ಟಂತಹ ಶಾಸಕ ಯುಟಿ ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ಅಧಿಕೃತವಾಗಿ ಶಾಶ್ವತವಾಗಿ ಈ ಕ್ಷೇತ್ರದ ಶಾಸಕರು ಈ ಒಂದು ಸರ್ಕಾರಿ ಕಂಬಳದ ಅಧ್ಯಕ್ಷರಾಗಿರುವ ಕಾರಣ ಈಗ ಶಾಸಕರಿಂದ 2 ಮಾತುಗಳು. ಮಾತಿರಿಗಿನ ವಂದಿಸುವುದು
ಪೂರ ನಮ್ಮ ನಂದು ಮಿಂಚಿನ ದೇವಿರೆಗಳ ವಂದಿಸದು ಜೋಡಿಕೆರೆ ಲವಕುಶ ಕಂಬಳ ಅಂತಂಪುನ ಕುದುರಿದೀದು ಈ ನರೀರಾನ ಗ್ರಾಮದ ಇತಿಹಾಸದ ಪುತ್ರಟು ಬರಿತು ಮಿಂಚಿನ ಈ ಇನ್ನೊಂದು ಶುಭ ದಿನ ಇದು ಪೂರ ಕಾರ್ಯಲಿಗೆ ನೆರವೇರಿ ಸಾಯಿನಾರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿನ ಇಂಟಿ ಕಾದರ್ ವೇದಿಕೆಯಲ್ಲಿ ಅದಕ್ಕೆ ಮಾತುನ ಪರವಾದಲ ನಾನು ಶುಭಾನಿ ಸಲ್ಲಿಸಲು ಈ ಒಂಜಿ ಕಮಲ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ಕಾಜವರಿಲ್ಲರು ಹಿರಿಯರಾಗಿನ ವೆಂಕಪ್ ಕಾಜವರಿಲ್ಲರು ಇವರ ಪಂಚಾಯತ್ ಅಧ್ಯಕ್ಷರಿಲ್ಲರು ಫಾದರ್ ಇಲ್ಲರು ಮಾತು ವೇದಿಕೆ ನಂಚಿನ ಹಿರಿಯರ ಮಕ್ಕಳಿಗೆ ಪೂರ ವಂದಿಸವರು ದುಂಬುಡಿಪ್ಪು ನಂಚಿನ ಪೂರ ಸಹೋದರ ಬಂಧುಲೆಗಳ ವಂದಿಸಒಂದು ವಿಶೇಷವಾದ ಇನ್ನು ನಮಕ್ ಈ ಕಾರ್ಯಕ್ರಮ ಪುರ್ಲು ಆವಡಿಂದಾಂಡ ಪೂರೆಲ್ಲ ತನ್ನ ಇಲ್ಲದ ಸಾಂಕಿನ ಇರುನ್ನು ಕನಪಿನಂಚಿನ ಪೂರ ಇಲ್ಲದ ಮಾಲಿಕೇರಿಗಳ ನಾನು ವಂದಿಸಒಂದು ಇದು ನಮ್ಮ ತಾಲೂಕಿಗೂ ಉಳ್ಳಾಲ ತಾಲೂಕು ಪಂಪನ ಹೊಸ ರಚನೆ ಮಂತೊಂದು ಉಳ್ಳಾಲ ತಾಲೂಕು ಮಟ್ಟದ ಕಂಬಳ ಸಮಿತಿನ ಮಂತೊಂದು ಉಳ್ಳಾಲ ತಾಲೂಕಿಗೆ ಶುರು ಕಾದು ಇಂಚಿನ ಲವಕುಶ ಪಂಪನಂಚಿನ ಪುದರಿದೀದು ನೆಕ್ಕು ಗೋಡೈನಾಥ್ ಅನುದಾನ ಕಂತದು ಇಡೀ ಕರ್ನಾಟಕ ರಾಜ್ಯದ ಎಮ್ಮೆಲ್ಲೆ ನಕಲಿತು ಈತು ಒಂಜಿ ಎಡ್ಡ ರೀತಿದು ಒಂದು ಈಚಿನ ಕಂಬಳ ಸಮಿತಿಯ ಮಂಚಿನೊಂಜಿ ಶಾಸಕರು ಉಳ್ಳೇರಿನಾಂಡ ಅವು ಈಟಿ ಕಾದೋರಿಂದು ನಾನು ಅಭಿಮಾನದ ಪನೊಂದಿಲ್ಲ ನಮ್ಮ ಪೂರೆಲ್ಲ ತುಳುವಪ್ಪನ ಜೋಕುಲು ತುಳುವಪ್ಪು ಅಂತಂದ ಅವಳು ಜಾತಿ ಇಜ್ಜಿ ಧರ್ಮ ಇಜ್ಜಿ ನಮ್ಮ ಮಾತೆಲ್ಲ ಬೇಟು ಅಪ್ಪಿನ ಜೋಕುಲ ಅಂದಲ್ಲ ಈ ಒಂದೇ ಅಪ್ಪಿನ ಜೋಕುಲ್ಲಕ ಇಂಚಿನ ವೇದಿಕೆ ಬಿಟ್ಟಿದ್ದು ಪೂರ ಇಂಚಿನ ಹಿರಿಯರ ನಕಲು ನಡಪಾಯಿನಂಚಿನ ಸಂಸ್ಕೃತಿನಿ ಉರಿಪಾಂದು ಪೋಪು ನಕಲು ನಮ್ಮ ಇನ್ನು ನಾನು ಈ ಸಭೆಗೆ ಪನಡಿ ಆಪಳು ಬ್ಯಾಂಕನಿಂದ ಉರುಣಿದ ಅಸೆಂಬ್ಲಿ ಇಟ್ಲು 8 ಜನ ತೂತರ ಇಜ್ಜರ ಗೊತ್ತಿಜ್ಜಿ ಇನ್ನು ತುಳು ಭಾಷೆನು ಉದ್ದನೆ ಪರಿಚಯದಲ್ಲಿ ಸೇರಿಸವಳು ಇನ್ನು ದೆಯ್ಯಲು ಪಾತೂರ್ನ ಭಾಷೆ ತುಳು ಎಂದು ಪಂಡಿಗೆ ಇನ್ನು ರಾಜಾ ರೋಷರು ಇಲ್ಲಿ ಅಸೆಂಬ್ಲಿ ಇತಿಹಾಸಗಳು ಪಾತೂರ್ದು ಇತ್ತರಿಂದಾಂಡ ಅವು ಊಟಿ ಕಾದರಿಂದು ನಾನು ಅಭಿಮಾನದ ಪನಂದಿಲ್ಲ ಅವ್ರ ಪೂರೆಲ್ಲ ನಮಕ್ ಸಹೋದರ ಸಮಾನರಾಗಿಪ್ಪನಾರು ಇನ್ನು ಅಂಚಿನ ತುಳುತ ಹಿರಿಯ ನಮ್ಮ ಪರಂಪರೆ ಸಂಸ್ಕೃತಿಗೆ ಇನ್ನು ಹಿರಿಯರನ್ನು ಕೊರಂದು ಇಡೀ ರಾಜ್ಯದ ಮಾತುಗಳ ಇನ್ನು ಮಾದರಿಯಾಗಿಪ್ಪನಂಚಿನ ಶಾಸಕರು ಊಟಿ ಕಾದರಿಂದ ಯಾನ ಪನಂದಿಲ್ಲ ಅಂಚಾದು ಇನ್ನು ನರಿಂಗಾನ ಗ್ರಾಮದಕಲು ಇನ್ನು ಮಾತರ್ಲ ವೇದಿಕೆಗಳು ಪಂದಿರು ಇನ್ನು ನರಿಂಗಾನ ಗ್ರಾಮದ ಜನಕಲು ನಮ್ಮ ಪೂರ ಭಾಗ್ಯವಂತಿರಲು ಕಾಲು ನರಿಂಗಾನ ಗ್ರಾಮದಕಲು ಮಾತ್ರ ಇತ್ತು ಅಕ್ಕಪಕ್ಕದ ಮಾತರ್ಲ ಇನ್ನು ಈಗ ದೇವಪ್ಪನ ಪಂದಿರು ಕೇರಳದ ಭಾಗದಕ್ಕೆಲ್ಲ ನಿರ್ದು ಭಾಗ್ಯವಂತರು ಅಂಚಾದು ಕೇರಳ ಕರ್ನಾಟಕದ ರೆಡ್ಡಿ ಭಾಗದ ನಡುಟು ಇನ್ನು ನರಿಂಗಾನ ಗ್ರಾಮದ ಮಾತ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈಗ ವಲಯಾಧ್ಯಕ್ಷರು ಮಾತ ಮಟ್ಟದ ಹಿರಿಯಕ್ಕಳು ನಮ್ಮ ಬಂಧನ ನಕಲಂಚಿನ ಸಹಕಾರರು ಗಿರಿಶಾಲಿಯರಾಗಿಪ್ಪು ಕರುಣಾಕರ ಶೆಟ್ಟರಾಗಿಪ್ಪು ಸದಸ್ಯರಂಚಿನ ಸುಂದರ್ ಪೂಜಾರಾಗಿಪ್ಪು ಮುರಳೀಧರ ಶೆಟ್ಟರಾಗಿಪ್ಪು ಈಗ ಚಂದ್ರ ಶೆಟ್ಟರಾಗಿಪ್ಪು ಅಂಚಿನ ಪಂಚಾಯತ್ ಅಧ್ಯಕ್ಷರು ಶೈಲಜಾ ಶೆಟ್ರು ಮಕ್ಕಳ ಮಾತಿನ ಒಂದು ಪೊರ್ಲುದ ಮುತಾಲಿಕೆಡು ಈ ಒಂಜಿ ಎಡ್ಡ ರೀತಿ ಋಣಪ್ಪ ಒಂದು ನಿಕ್ಕೆ ಕೆಲಸ ಮಂತು ಕೊರ್ನಾರು ಇನ್ನು ಅರುಣ್ ಇನ್ನು ಕಾಂಟ್ರಾಕ್ಟರ್ ಆಗಿ ಇನ್ನು ಅರುಣ್ ಆ ನಾತು ಬಾರಿ ಆತು ಪೊರ್ಲುದ ಈ ಒಂಜಿ ಕಾಮಗಾರಿನ ಆರು ಮಂತು ಕೊರಿರು ಅಂಚಾಗಿ ನೆಟ್ಟು ಮಾತಿನ ಪಾತ್ರ ಒಂದು ಪನಂದು ಇಂಚಿನ ಕಂಬಳ ಕ್ರೀಡೆ ಪಾರಂಪರಿಕ ಇಂಚ ಇನ್ನು ಪೂರೆಲ್ಲ ಪೊರ್ಲುಡು ಇತಿಹಾಸಡು ನಮ್ಮ ಹೆಮ್ಮೆ ಪಡುಪನಂಚಿನ ಈ ಕ್ರಿಯೆ ಏನು ಇದು ಎಲ್ಲಿನು ಪೊರ್ಲುಡು ಇಲ್ಲಡು ಬಾಜಿರ್ ಕೊಡ್ದು ಸಾಂಕು ನಕಲು ಪುಂಜ ನಕಲು ಅಕ್ಕೆ ನಕಲು ಅಂಚಾದು ಅಕ್ಲೆಗಳ ಯಾನು ಈ ವೇದಿಕೆಡು ಇನ್ನು ಕಂಬಳದ ಉರುಕುಲಿಗೆ ಬರಡಿನಾಗ ಅವನು ಪೊರ್ಲು ದಷ್ಟ ಪುಷ್ಟವಾಗಿ ಬೆಳೆಸದು ನಿಕ್ಕ ಕೊರ್ನಂಚಿನ ಅವನು ಬೆಳೆಸವನಂಚಿನ ಮಾತ ಇಲ್ಲದಕ್ಲಿಲ್ಲ ಯಜಮಾನರಕ್ಲಿಲ್ಲ ಯಾನು ವಂದಿಸ ಒಂದು ಅವಕಾಶ ಕೊಡ್ಲಿಕ್ಕೆ ಪಾತ್ರ ಸಲ್ಲಿಸ ಒಂದು ನನ್ನ ಪಾತ್ರ ಕೋಶ ಡಿಕ್ಷನರಿ ಅವು ಗುಣಪಾಲಕರನ್ನು ಎದ್ದಿದ್ದು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಎದ್ದಿದ್ದು ಗುಣಪಾಲಕರಾಗಿ ನಮ್ಮ ಈ ವೇದಿಕೆಯಲ್ಲಿ ಮತ್ತು ಚಾವಡಿ ಹೆಚ್ಚು 2 ಪಾತ್ರ 2 ದಿನ ಕೇರಳದಲ್ಲಿ ಬೇಕೊಂಡಿಲ್ಲ. ಈ ಒಂದು ಪರ್ವದ ಕಂಬಳಕೂಟದ ಉದ್ಘಾಟನಾ ಕಾರ್ಯಕ್ರಮದ ಸಭಾ ವೇದಿಕೆ ನಿಪುಣಂಚಿನ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಅಂಚನೆಯ ವಿರೋಧ ಪಕ್ಷದ ಉಪನಾಯಕರಾದ ಪುರಂಜಿನ ಸನ್ಮಾನ್ಯ ಯುಟಿ ಖಾದರ್ ಅಂಚನೆ ವೇದಿಕೆ ನಿಪುಣ ಮಾತ್ರ ಗೌರವಾನ್ವಿತರೆ ಹೆಚ್ಚಿ ತುರ್ತು ಪಾತ್ರ ಪೋಪಿಚ ಕಂಬಳ ನನ್ನ ಪಂಡ ಭಾಳ ಜನಕ್ಕಳಿಗೆ ಇದು ಇಂಚಿನ ನನ್ನ ಬಂಡ ಕಂಬಳ ಇಸ್ ನಥಿಂಗ್ ಬಟ್ ದ ಬಫೆಲೋ ರೇಸ್ ನಿಜವಾದ ಕಂಬಳ ಅಂತ ಬಂಡ ಗಂಪಕ
ಕೆಸರು ಮಣ್ಣಿನಿಂದ ಕೂಡಿದ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ. ದುಬ್ಬದ ಕಾಲುಡು ఆయన గాడి మళ్ళీ భర్త తిప్పేస్తుంది ಈಗ ಕೇಟಿ ಜೊತೆ ಇರಲಿಕ್ಕೆ ಅಟ್ಟೊಡೆಯಿತು ಮುಡಿ ಅರಿಯುತ್ತದೆ. ಇನ್ನೇನು ತೀರ್ಮಾನ ಮಾಡಿಕೊಂಡು ಹಾಗೆ ಸ್ಥಾನಮಾನದ ನಿರ್ಧಾರ ಒಂದಿತ್ತಿನ ಕಾಲ ಹೊಂದುತ್ತದೆ. ಬಂದರೆ ಹೆಚ್ಚು ಪಾತ್ರನೇ ನಮಗೆ ಈ ಕಂಬಳದ ಮೂಲ ತಾಯಿ ಬೇರು ಒಂದು ಪಂಡು ಸಂಪ್ರದಾಯ ಕಂಬಳ. ಆರಾಧನೆ ಆಚರಣೆ ನಂಬಿಕೆ ಕೂಡಿ ಹೆಂಚಿನ ಒಂದು ಸಂಪ್ರದಾಯ ಕಂಬಳ ಒಂದು ಕದಿಕೊಂಡ ಭಕ್ತಿ ಪ್ರಧಾನమైన ಕಂಬಳ. ಇನ್ನು ಆಧುನಿಕ ಕಂಬಳ 1970 ಇಸವಿ ಫೆಬ್ರವರಿ 3ನೇ ತಾರೀಕು ಹಿಡಿದ ಬೊಕ್ಕ ಬದಲುಳಿದ ಲವಕುಶ ಜೋಡುಕರ ಕಂಬಳದ ಆಧುನಿಕ ಕಂಬಳ ಪ್ರಾರಂಭ ಮಾಡಿ ಒಂದು ಭಕ್ತಿ ಪ್ರಧಾನమైన ಕಂಬಳ ಅಂಡ ಈ ಆಧುನಿಕ ಕಂಬಳ ಎಪ್ಪಲ ಯುಕ್ತಿ ಬೊಕ್ಕ ಶಕ್ತಿ ಪ್ರಧಾನమైన ಕಂಬಳ. ಕಂಬಳಗೆ ಬಹಳ ಇತಿಹಾಸ ಉಂಡೆ ಕರ್ಪೂರ ಪಂಡೆ ಅಂಡ ಕಂಬಳ ಅಂತ ಹಂತೋಡು ಅಡಚಣೆ ಬರ್ತಂಚಿನ ಸಂದರ್ಭಗಳು ನಮ್ಮನ್ನ ರಡ್ಡಿಗಿರಿ 4 ಜನ ಮಂತ್ರಿಗಳನ್ನ ಗೆಲ್ಲಿದ್ದಾರೆ. ಪ್ರಾಶಾಸನಿಕಾದರೆ ನೆನಪುಳ್ಳಿದ್ದ ಗೊತ್ತಿತ್ತು. మన సిద్ధరామయ్య ముఖ్యమంత్రులు ఆదిపించిన సందర్భుడు ఈ 4 జನ మంత్రులకెಲ್ಲ ಸೇರಿದೆ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಿ ಈ ಅನಾಟಮಿ ಆಫ್ ದ ಪರ್ಸನ್ ಸ್ಮಾರ್ಟ್ ಮೆನ್ ಫಾರ್ ರೇಸ್ ಪ್ರಾಣಿಗಳ ತೆಗೆದ ಅನಿಮಲ್ ಕ್ರೂಯಲ್ ಆಕ್ಟ್ 1960 ದಾನೆ ಪಂಡ ಪ್ರಾಣಿಗಳ ದೈಹಿಕ ರಚನೆ ಓಟಕ್ಕೆ ಪೂರಕವಾಗಿಲ್ಲ ಅಂತ ಒಂದೇ ಒಂದು ಪಾಯಿಂಟ್ 21 ಕೋಟಿ ಪ್ರಾಣಿಗಳ ಸಂಘದಾಗಲು ಅಂಚನೆ ಬೇಟದಾಗಲು ಬಾರಿ ಕಡಿಮೆ ಆಗಿನ ಕೊಲ್ಲಿಡಿ 4 ಜನ ಶಾಸಕರು ಪಂಡ ಮಂತ್ರಿಗಳಾಗಲು ಒಂದು ಸನ್ಮಾನ್ಯ ಯುಟಿ ಖಾದರ್ ಇರ್ತಾರೆ, ವಿನಯ್ ಕುಮಾರ್ ಸೊರಕೆ ಇರ್ತಾರೆ, ಅಭಯ್ ಚಂದ್ರ ಜೈನ್ ಇರ್ತಾರೆ, ರಮಾನಾಥ್ ರೈಕಲ್ ಇರ್ತಾರೆ. 4 ಜನರ ಮುಖ್ಯಮಂತ್ರಿಗಳ ಭೇಟಿಯಾದ ಎಂಕ್ಲೆಗೆ ಕೊಂಚ ವೈಜ್ಞಾನಿಕವಾದ ಅಧ್ಯಯನ ಮಲ್ಪರ ಅವಕಾಶ ಮಲ್ತುಕೊರಡು ಎರ ಉತ್ತರ ಭಾರತದ ಇತ್ತಿನಾಗ ಇರಲಿನ ದಪ್ಪನೆಲ್ಲ ತೂತಿಗೆರಿ ಸಾಂಕುನೆಲ್ಲ ತೂತಿಗೆರಿ ಅಕಲೆ ಕೊನೆಯ ರಿಪೋರ್ಟ್ ನಮ್ಮ ಒಬ್ಬರ ಆಪಿಗೆ ಆ ಮುರಾಜ್ ಆಗ್ತಾ ಇರಲಿ ಅಂತ ಒಂದು ಪಡೆದು ಬೀದರ್ದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಒಂದು ತಜ್ಞರ ತಂಡನು ಸರ್ಕಾರ ಕಡಪನೋಡು ಪಡೆದು ಸರ್ಕಾರ ಒಂದು ಆಜ್ಞೆ ಮಲ್ಪದೆ ಫೆಬ್ರವರಿ 2017 ಇಸ್ವಿಗೆ ನ್ಯೂಯಾರ್ಕ್ದ ಕಮ್ಮಳಗ ತಜ್ಞರ ತಂಡ ಬರ್ತದೆ. ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ತಂಡ ಹಾಗೆ ಇನ್ನೊಂದು ಪೂರ ಪರಿಶೀಲನೆ ಮಾಡಿದ್ರೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ಯಾರ. ಆ ಪರ್ತೋಡು ಇನಿ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರಾದ ಅಬ್ದುಲ್ ನಜೀರ್ ಸಾಹೇಬ್ರೆ ಹೈಕೋರ್ಟ್ದ ನ್ಯಾಯಾಧೀಶರಾದಿದ್ದರು. ಆರು ಪಂಡಿಗೆ ಕೊಂಚ ಏಕಪಕ್ಷೀಯವಾದ ನಮ್ಮ ನಿರ್ಧಾರ ಮಲ್ಪನ ಬಗ್ಗೆ ಒಂದು ವಿಶೇಷವಾದ ವೈಜ್ಞಾನಿಕವಾದ ಅಧ್ಯಯನ ಮಲ್ಪನಿಂಚಿನ ಒಂದು ಅವಕಾಶಗಳು ಪಡೆದು ಒಂದು ವರ್ಷ ಮೂರು ಸಮಸ್ಯೆ ಬರಲೇಕ ಆ ವೈದ್ಯಕೀಯ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಬಾರಿ ಪುರದ ರಿಪೋರ್ಟ್ ಕೊಡಿಯರು. ಜಲ್ಲಿಕಟ್ಟು ಬೊಕ್ಕ ಎತ್ತಿನ ಬಂಡಿಗಳಿಗೆ ಹಿಂಸೆಜಿ ದಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಎಜುಕೇಟಿಂಗ್ ದ ಪೀಪಲ್ಸ್. ಜನಕುಲನ ಒಂದು ವಿದ್ಯಾವಂತರಾದ ಸಂಸ್ಕೃತಿವಂತರಾದ ಮಲ್ಪೊಲಿ ದ ಕಂಬಳ ಅಕಾಡೆಮಿ ಇಸ್ ಡೂಯಿಂಗ್ ದ ಪಯನಿಯರ್ ವರ್ಕ್ ಇನ್ ದಿಸ್ ಫೀಲ್ಡ್. ಶುಡ್ ಲೈಕ್ ಟು ಸಪೋರ್ಟ್ ಇಟ್. ಇವ್ರು ಮಾತ್ರ ನಮ್ಮ ಕಂಬಳ ಅಕಾಡೆಮಿ ಇಂಚಿನ ಒಂದು ಅವನಿಟ್ಟು ಕೆಲಸ ಮಾಡ್ಕೊಂಡು ಪುನಃ ಸಪೋರ್ಟ್ ಮಾಡ್ಕೊಡು ಅಂತ ಪಡೆದು ఆయన ಜೊತೆ ನಮಗೆ ಸದಾ ಕೋರ್ಟ್ ಆರ್ಗ್ಯುಮೆಂಟ್ ಮಾಡ್ತಿರೋ ಟೈಮ್ಗಳು ಈ ವರದಿ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ವರದಿ ಯಾವಾಗಿಂದ ನಮಗೆ 4 ಜನ ಮಂತ್ರಿಗಳಾಗಿ ಅಧಿಪನಾಗ ಈ ಸಾಮಾನ್ಯ ಯುಟಿ ಖಾದರ್ ನಗಲು ಸೇರಿದ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರ್ದು ವೈಜ್ಞಾನಿಕ ಅಧ್ಯಯನದ ಅವಕಾಶ ಮಾಡ್ತಾರೆ. ಇಲ್ಲ ಸುಪ್ರೀಂ ಕೋರ್ಟ್ 5 ಜಡ್ಜಸ್ ದಯಪಂತ ಬಂಡ బొక్కదీని మాట్లాడే బాధ్యత విభజన మాట్లాడే బాధ్యత రావచ్చు. 5 జడ్జెస్ నుంచి సంవిధాన పీఠుడు కేసు పెండింగ్ ఉంది. ఇని ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವನಿ, ಮುಕುಲ್ ರೋಹಟಗಿ ಅವನಿ, ಕಪಿಲ್ ಸಿಬಲ್ ಅವನಿ ಮಗಳು ಮಾತಾಡಲ ಎತ್ತಿನ ಬಂಡಿ ಬೊಕ್ಕ ಜಲ್ಲಿಕಟ್ಟಿನ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಕಂಬಳದ ಬಗ್ಗೆ ಹೋಗಿದ್ದಾರೆ. ಪ್ರಾಯಶಃ ಉಪ್ಪಿನಂಗಡದ ಅಶೋಕ್ ರೈಕವರಿ ಬುಂಡ ರೆಪ್ರೆಸೆಂಟೇಷನ್ ಮಾಡ್ತಾನೆ ಬುಂಡ ಅವರು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡ್ವೊಕೇಟ್ ಜನರಲ್ಗಳು ಸಾಲಿಸಿಟರ್ ಜನರಲ್ ಮಾತ್ರ ಮಾಡ್ತಾರೆ. ಹೈಯೆಸ್ಟ್ ಫೋಟೋಸ್ ಇಪ್ಪುನಂಚಿನ ಇರ್ಲಿಗೆ ಹಾಕಿನಂಚಿನ ಹಿಂಸೆ ಮಂತನ ಕ್ರುಯಾಲಿಟಿದ ಫೋಟೋಸ್ ಇಪ್ಪುನ ನಮನ नितिन सवाल है फोन बल्कन पर मिस कदमाजी ज़्यादा से ज़्यादा फोटो है वो क्रुएल्टी का है, वो कंबल का है, वो पेटे वाला तो प्रेजेंट किया है उधर वीडियो. और ನನ್ನ ವಿನಂತಿ ಇಂಚಿನ ಬಂಡ ಈ ಕಂಬಳ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿದೆ. ಮಾತಾಡ್ಪಡಲಿಕ್ಕೆ ಒಂದು ಜಾತಿ ಮತ್ತು ಭೇದ ಜನನ ಶ್ರೀಮಂತರ ಬಿಡವರೆ ಪನ್ನ ತಾರತಮ್ಯ ಜನನ ಸಕುಟುಂಬ ಸಮೇತರಾದ ಒಂದು ಕಾಲಡು ಪುಣ್ಯ ಮಗತಗಟ್ಟಿ ಒಳ್ಳೆಯದು ಕಂಬಳ ತೋಡಿಂದ ಅಂಡ ಜೋಡು ರಂಗ ಪೂಜೆ ಮಾಡ್ಕೊಂಡು ದಿನೈತನಿಗೆ
ಆಂಡ ಇನಿ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಕಾದಿರಿಸಿದ ಸ್ಥಳ ಅಂದಿತ್ತಂದ್ರೆ ಆ ಜಾಗಲೇ ಯಾರು ಆತ ಜನ ಕುಟುಂಬ ಸಮೇತರಾದ ಭಕ್ತ ತೂಪುನಂಚಿನ ಒಂದು ಜಾನಪದ ಕ್ರೀಡೆ ಇತ್ತಂದ ಅವು ಕಂಬಳ ಮಾತ್ರ ಇದನ್ನು ನಮ್ಮ ಹೊರಪರ ಒಂದಂಡ ಒಂದು ಸಂಘಟಿತವಾದ ಪ್ರಯತ್ನದ ಒಟ್ಟುಡೆ ಕಾನೂನಿನ ಚೌಕಟ್ಟದ ಉಳಾಯಿ ನಮ್ಮ ಒಂದನ್ನು ಮಲ್ಪರ ಪ್ರಯತ್ನ ಮಾಡ್ಬೋದು ಪುಟ್ಟಾಕನ ತಪ್ಪು ಏನು ಪಂಪಿಗೆ ಆಂಡ ಕ್ರೌರ್ಯ ಪ್ರದರ್ಶನ ಬಿಡುತ್ತೆ ಗೆಂದುಂಡಲ ಹಾಕುನು ಸೋತುಂಡಲ ಹಾಕುನ ಮೂಲೆಡು ಕುಣದ ಹಾಕುನ ಪೆಟ್ಟುದು ಎರಡ ನಮ್ಮಡ ಈ ಒಂಜಿ ಕಂಬಳಡು 500 ಕ್ಯಾಮರಾ ತಗಲಿಟ್ಬಿಡ್ರಿ ಅದಕ್ಕೆ ಪೇಟೆಯಾಗಲಿ ಏರುಳ್ಳೇರಿ ಏರುಳ್ಳೇರಿಂದ ಎಂಗ್ಲೇ ಗೊತ್ತಾಗ್ತಿ ಇಂಗೆಲ್ಲ ಮೂಡಿಬಿದ್ದಿರದ ಕಂಬಳಡು 1:30 ಗಂಟೆಗೆ ಕತ್ತಲಿಗೆ ರಾತ್ರಿಗೆ ಏನು ಶಿಕ್ಷೆ ಪ್ರಭಾಕರ್ ಯೂನಿವರ್ಸಿಟಿನಲ್ಲಿದ್ದಾರೆ 6 ಫೋನ್ ಮಂತ್ ಬಂದಿದ್ದಾರೆ ಆ ನಿಸ್ಮಿಕ ಟವರ್ಸ್ ಬೆದರಾಡು ಬಸ್ ಸ್ಟ್ಯಾಂಡ್ ಪುಳ್ಳೆ ஒரு ಫೋಟೋಗ್ರಾಫರ್ ಒಂದು ಫೋನ್ ಮಾಡಿ ತಂದಿದ್ದೀರಿ ಇವತ್ತು ಮಾತ್ರ ಕ್ರಿಯಾಲಿಟಿದ ಫೋಟೋಸ್ ನಾನು ಪೂರ ಅಂತಿದ್ದೆ ಅದನ್ನ ಮೇಲ್ ಮಾಡ್ತಿದ್ದೆ ನಿಖಿಲ್ ಡೌನ್ಲೋಡ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಪೇಟೆದಾಗಲೇ ಕೊಡಲಿ ಬಂಡ ನಮ್ಮ ಈ ದಿನಕ್ಕೆ ಗುಟ್ಟು ಮಾಡ್ತಾರೆ ನಾ ಬಂಡ ಮೀಡಿಯಾ ಪ್ರಿಂಟ್ ಮೀಡಿಯಾ ಬಗ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಎತ್ತಿನ ಹಿಡಿದಾದ್ರೆ ಎಂಟ್ಲೆಗೆ ಒಂದು ರಡ್ಡಿ ಜೊತೆ ಎರ್ಲೆಗೆ ಹಾಕಿನ ಜಾನಿಯರ್ನ ಕ್ಲಿಪ್ಪಿಂಗ್ಸ್ ದುಬಾಯಿ ಹಿಡಿದು ಮತ್ತಂದು ಅಂದ್ರೆ ಮಕ್ಕಳಿಗೆ ದಾದ ಬಂದ್ತಾರೆ ಎದುರುಗಳ ಹಾಕ್ಯಾರ ಪ್ರೌಢ ಹಾಕ್ಯಾರ ಗಿನ್ನಿಗಳ ಆಚರಿಸೋತಿಲ್ಲ ಒಂಟು ಅಲ್ಲ ಡಿಮಾಂಡ್ ನನಗೆ ನಿನ್ನ ಕಂಟ್ರೋಲ್ ಮಾಡ್ತಾರೆ ನಮ್ಮ ಕಂಬಳಕ್ಕೆ ಭವಿಷ್ಯ ಉಂಟು ಈಗಿಂದ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳು ಬಾಧ್ಯರ ಮಲ್ಪಣಂಚಿನ ಕಾಲ ಇದು ಬರ್ತದೆ 6 ದಾರ ಮಲ್ಪರು ವೆಟರ್ನರಿ ಡಾಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಆರ್ಡರ್ ಮಲ್ಪರು ಜಪ್ಪನ ಮಗುರದ ಕಂಬಳದ ನೇರವಾಗಿ ಡೈರೆಕ್ಟರ್ ಫೋನ್ ಮಾಡ್ತೀರಿ ಬಾರಿ ಹಾಕೊಂಡು ವೀಡಿಯೋ ಉಂಟು ಒಂದು ಪುಟ್ಟು ಬರ ಕಂಬಳ ಉತ್ತವಡ ಅಂತ ಈ ಪರಿಸ್ಥಿತಿಗೆ ನಮ್ಮ ಅವಕಾಶ ಕೊರ ಬಲ್ಲಿ ಗಾಂಡ ಈ ಕಂಬಳ ನಮ್ಮನ ಪೂರ್ವಜರನ್ನ ಒಂದು ಪರಂಪರೆ ನಡೆದು ಬರ್ತನ ನಮ್ಮ ಸಂಸ್ಕೃತಿಯ ತಾಯಿ ಬೇರು ಕಂಬಳ ಹುಟ್ಟುವಂದ ಆಚರಣೆ ಆರಾಧನೆ ನಂಬಿಕೆ ಪೂರ ಉರಿಬ ಈ ಕಂಬಳ ಒಂದು ನಿಮಿತ್ತ 2 ಗೆಂಡ ಏಳೋ ಮಾತ ಕಂಬಳ ಆತನ ಆ ಊರು ಪೂರ ಸುಧಾರಣೆ ಆತನೆ ಆ ಊರದ ರಸ್ತೆ ಸುಧಾರಣೆ ಆತನೆ ಆ ಊರಿನ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಆತನೆ ಅಂಚಾಗಿ ಕಂಬಳ ಒಂಜಿ ಮಾತ ವರ್ಗದಾಗೆಲ್ಲ ಭಾಗವಹಿಸುವವನು ಒಂದು ಆಯ್ನ ಹಿಡಿದಾದ್ರೆ ಊರಿಗೆ ಸುಧಾರಣೆ ಲಾಭನು ಮೂಲಭೂತ ಸೌಕರ್ಯ ಎಲ್ಲ ಬರ್ಪಣು ಕನಸು ಉತ್ತಮ ಕನಸುಗಾರ ಆ ಕನಸು ನನಸು ಅವರ ನಂಡ ಮುಪ್ಪ ಐನಕ್ಕೆ ತುಳುಗ್ರಾಮ ಅಂಡ ಒಳ್ಳೆ ಜಾಗೇನೆ ಸ್ಟೇಡಿಯಂ ಕಲ್ಪನೆಲ್ಲ ಉಂಟು ಖಂಡಿತವಾದ್ರೆ ಅವನ ಮಿತ್ತಿಗೆ ಬತ್ತಂಡ ಈ ಕೇರಳದ ಬಾರ್ಡರ್ ಡಿಪುಣಿಂಚಿನ ಈ ಒಂದು ಪ್ರದೇಶ ಎಕಡೆ ಬಾರಿ ಪಂಡ ಬಂಟ್ವಾಳ ತಾಲೂಕು ಕೂಡ ಕಂಬಳಿತ್ತು ಅಂಡ ಇನ್ನೊಂದು ಕಂಬಳ ಮಾತೆಗೆ ಮಾದರಿ ಆಡಿ ಈ ವರ್ಷದ ದಿನಗಳಲ್ಲಿ ದಿನಾಂಕ ಕಂಬಳನೇ ಒಂದು ಲೇಟ್ ಆಗಿ ಹಿಡಿದಾತ್ರ ಇಂಕಿ ಫೋನ್ ಮಂತ್ ಬಂದಿರಿ ಯೂಟ್ಯೂಬ್ ಆತರ ಕೇಳಿಲ್ಲರಿ ಕರೆ ಹಾಕಿ ಹಿಂಗ್ ಬಂದಾರೆ ಕರೆ ಮಂತ್ ಗುರಿ ನಿಗಿಲಿರ ಡೇಟ್ ಮಂತ್ ಪರ ಆಗಿತ್ತ ಕೇಳಿಲ್ಲರಿ ನಿತ್ಯ ದಿನ ಖಂಡಿತವಾಗಲ್ಲ ಒಂದಿನ ಏಪಲ ಮಲ್ಕೊಳ್ಳಿ ಕೆಲವು ಗಮನಗಳು ಬೇಗ ಮಲ್ಪರ ಸ್ವಲ್ಪ ಕಂಡ ದತ್ತನ ಈ ನಡ್ತಿನ ಬಕ್ಕೊಂದು ಕೂಡ ಈ ರಾಷ್ಟ್ರೀಯ ಸಮಸ್ಯೆ ಮುಲ್ಪ ಏಪ ಮಲ್ಪನ ತೊಂದರೆ ಆಗಿ ನಿತ್ಯ ದಿನಕ್ಕೆ ನಿಮಗೆ ಈ ಕಂಬಳದ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬಿಡಂಚಿನ ಲೆಕ್ಕನ್ನ ಒಂದು ಅವಕಾಶ ದೇವರೇ ಒದಗಿಸೋದು ಆ ನಮ್ಮ ಮಾತ ಸಹಕಾರ ಕೊಡ್ಕ ಅನೇಕ ಪಾತ್ರ ಮುಗಿಪುರದ ಒಂಜಿ ಬಂಡ ಕಾಜವರೆ ಯಾರು ನಿಗಿದ ಪೋರ್ಲೆ ಕಂಬಳ ವಾನಮಿ ನಮ್ಮ ಸುಧಾರಣೆ ಕೊಡಬಲ್ಲ ನಮ್ಮ ಇಡೀ ಸಂಪೂರ್ಣ ಸಹಕಾರ ಉಂಟು ತನ್ನ ಪಾತ್ರ ಪಂಡಿತ ಅವಕಾಶ ಸಜ್ಜನ ಬಂದಿನ ಅಭಿವೃದ್ಧಿಸಿದ್ದಾರೆ ನೆನಪಿನ ಮನೆಯ ಬೇಗ ನಂತಿದ್ದಾರೆ ಇನ್ನಿತ ಈ ಕೂದಲು ಬಿಟ್ಟರ ಮೇಲೆ ದೊಡ್ಡ ಪಾತ್ರ ಪದ ಬಂದು ಸದಿಪಾರ ಪಾತ್ರ ನನ್ನ ನೇರವಾಗಿ ಅದನ್ನು ನಮ್ಮ ಕಾಜಿನ ವಿಕಲ್ಪಗಳು ಆ ಘನತೆಯ ನೀರನ್ನು ಲೆಕ್ಕ ಅದು ನನ್ನ ತಪ್ಪು ಲೆಕ್ಕ ಒಂದು ರೂಟ್ ಚೇಂಜ್ ಆಗೋದು ಲೆಕ್ಕ ಪೂರನ್ನ ಒಂದೇ ತಕ್ಕಡಿಕೊಂಡು ಒಂದೇ ಲೆಕ್ಕ ಒಂದು ಮಾತುಗಳ ಮನಸ್ಸನ್ನು ಗೆದ್ದಿನ ಏಕೈಕ ವ್ಯಕ್ತಿ ಮುಡಿಪು ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದ ಕಾಜೂರಿ 25 ವರ್ಷ ಕಂಬಳ ಮಂತ್ರಿ ಇತಿಹಾಸಂದು ಅದನ್ನ ಕಂಬಳ ಕಂಡು ಸುಮಾರು 200 ಜೋಡಿ ಏರುಕೊಂಡು ಸಾಗುವಳಿ ಮಂತ್ರಿ ಪೂರ್ಣನು ಎಂದಿನ ತಂದಿದ್ದೀರಿ ಇಂಚಿಪ್ಪ ಈ ಒಂದು ಕಂಬಳದ ಕಾರ್ಯಾಧ್ಯಕ್ಷರಾದ ಕಾಜೂರಿನ ಬೆಳೆ ಸಾಗೋದನ್ನು ಪೂರ್ಣ ಬೈದಿರಿ ಪ್ರತಿನಿಧಿ ಮಾತ್ರ ದಿನ ಗಣ್ಯರು ಇಷ್ಟ ತಂದಿಗೆ ಕಾಜೂರಿ ಗಂಟು ಮಾಡಿಲ್ಲ ಉಲ್ಲಾಲ ತಾಲೂಕದ ನವಿಂಗಾರ ಗ್ರಾಮದ ಮೋರ್ಲ ಬುಕ್ಕ ಗೋಳದ ಪದವು ಬರೀ ಎತ್ತರದ ಜಾಗಿನ ಈ ಕಾರ್ಯ ನಿರ್ಮಾಣ ಆಗ್ತದೆ ಈ ನಗರದ ಸಾನ್ನಿಧ್ಯ ನಿಂಚಿನ
ಕಾದಿ ಸುಬ್ರಹ್ಮಣ್ಯ ದೇವರಿಗೆ ಶಾಸ್ತ್ರೀಯ ನಮಸ್ಕಾರ ಮಾಡ್ತದೆ. ಈ ಭಾಗದ ದೇವರ ಪಕ್ಕ ದೇವರಿಗೆ ಮನಸಾರ ಸಿಗಿತು. ಕಮಲ ఆవుడు పండుగ 2 ವರ್ಷದ నుంచి ಭಾರಿ ಪ್ರಯತ್ನ ಈ ಭಾಗದ ನನ್ಯಾನ ಗ್ರಾಮದ ಮಾತ ನಾಗರಿಕರಲ್ಲಿ ಒತ್ತಾಸ ಇತ್ತು. ಅದಕ್ಕೆ ವಿರುದ್ಧವಾದ ಎಂಕಲ ಶಾಸಕರಲ್ಲಿ ಒತ್ತಾಸಿಂచిన ಬಂದಾಗ ಇವರು 12 ಕಮಲ ಮಲ್ಪೊಂಡ ಈ ಸತ್ಯ ಮಟ್ಟಿಗೆ ಇವರು 12 ಕಮಲ ಮಲ್ಪೋಡು. ಬರ್ಪಿನ ವರ್ಷ ಮಲ್ಪಗ ಕಮಲ 12 ಕಮಲ ಈ ಸರ್ತಿ ಮಲ್ಪೋಡು ಇರಬಂಡರು. ತಾಂತ್ರಿಕವೈನ ಕೆಲವೊಂದು ಅಡೆತಡೆ ಇರ್ತಾದ್ದು. ಎಂಕಲಾಗಿ ಭಾರಿ ಪ್ರಯತ್ನ ಮಾಡ್ತಾ ಎಂಕಲ ಈ ಸರ್ತಿಯನ್ನು ಊರ್ದಕ್ಲಿಗಳ ಅಭಿಲಾಷೆ ಇತ್ತು. ನಾನು ಕಡಂಬೇಟ ಪಂಡಿತೆ ನವೀನ ಪಂಡಿತೆ ಎನ್ನ ಕಂಬ್ಲನ್ ಇಂಕ ಮಲ್ಪೋಡು ಈ ಸರ್ತಿ ಜಾಗದ ಕೆಲವು ಕಾರಣಾಂತರ ಹಿಡ್ದಾದ್ರ ಅವು ಎಂಕ್ಲಿಗೆ ಸರಿಗಟ್ಟಾಯ್ತು. ಎಂಕಲ ಊರ್ದಕ್ಲಿ ಭಾರಿ ಆಸೆ ಇತ್ತು. 1 ವರ್ಷ ಅಂಡಲ್ಲ ಕಮಲ ಮಲ್ಪಲಿ ಉಂಟಾಗ ಅಣ್ಣ 1 ವರ್ಷ ಕಮಲ ಮಲ್ಪಗ ನಮ್ಮ 12 ಮಲ್ಪೋಡು ಬಂಟನ ಆ ಭಾಗದಕ್ಕೆಲ್ಲ ಭಾರಿ ಆತು ಒತ್ತಡ ಇತ್ತು. ಅವು 21 ವರ್ಷಕ್ಕೂ ಉಂಟೋಡು ನಾಡು ಉಂಟದು ಪೋಣ. ಈಗ ಕೆಲವು ಕಾರಣಗಳು ಇತ್ತು. ಅಪ್ಪಗ ಪೇಟದ ಒಂದು ಕಾರಣ ಬರ್ತಂడి. ಆಯ್ತು ಬೇರೆ ಒಂದೆಲ್ಲ ಜಾಗದ ಸಮಸ್ಯೆ ಬರ್ತದೆ. ಒಟ್ಟು ಎನ್ನ ಅಮ್ಮೆರಿಗೆ ಅವು 21 ವರ್ಷದ ಉಂಟವರು ಬಂದ್ಬಿಟ್ಟು ನಿರಾದಲ್ಲಿ ಇತ್ತು. ಅವರಿಗೆ ಅವ್ರನ್ನ ವಯಸ್ಸದ ಇತಿಮಿತಿಗೆ ಮುಡ್ಸಿ ಬಂದ್ಬಿಟ್ಟು ಇರಾದಲ್ಲಿ ಇತ್ತು. ಒಟ್ಟು ಕಾಕತಾಳೀಯವಾದ ಅವು ಉಂಟದು ಪೋಣ. ಶಾಸಕರು ಏಪಲ ಎಂಗಳಕ್ಕೆ ಅತಿ ಅಲ್ಪ ಕಮಲಾಪಣ ಮುಲ್ಪ ಕಮಲಾಪಣ ಎನ್ನ ತಲಪಾಡಿದಲ್ಲ ರವಿಯನ್ನು ಉಂಟಾಯಿರ ಕಮಲ ಎನ್ನತ್ತ ಮಗಳು ಒಂಜಿಲ ಕಮಲ ಅವರಿದ್ದ ಪಣ ಇರ್ತೇವೆ. ಒಟ್ಟು ಮುರಳೀಧರ್ ಶೆಟ್ಟಿ ಎಂಗಳ ಸಿದ್ದಿಕರು ನವಾಜರು ಈ ಭಾಗದ ಮಾತಾಡಲ್ಲ. ನಮ್ಮ ಸ್ವಲ್ಪ ಮೋರ ಗಿರೀಶರು ಆಯ್ತು ಒಟ್ಟಿಗೆ ಕರ್ನಣ್ಣಿ ಈತ ಜನ ದಿನಾಲ ಈ ಶಾಸಕಡ್ಡ ಪಲ್ಲ ಮಾರ ಶಾಸಕಡ್ಡ ಈ ಪಲ್ಲ ಒಂಜಿ ಕಮಲ ಮಲ್ಪಗ ಬಾರಿ ಮಲ್ಲ ಶೋಕದ ಜಾಗ ಉಂಟು. ಒಟ್ಟು ಯಾಲ ಅಂತ ಪಿರ ಪಾಡ್ದು ಆಯ್ಕೆ ಒಂದು 2 ತಿಂಗಳು ದುಂಡು ಕರೆ ಮುರ್ತಕ ಮಲ್ಪ ಒಂಜಿ ಅವಕಾಶ ತಿಕ್ಕೊಂಡು ಏಪ ಮಣ್ಣಿಗೆ ಒಂದು ಯೋಗ ಬರ್ಪುಂಡ. ಆ ಮಣ್ಣದ ಯೋಗ ಭೋಗ ಬನ್ನಗ ಐಕು ಒಂದು ಸಾಕ್ಷಿ ಅದೊಂದು ವ್ಯಕ್ತಿ ತಿಕ್ಕುವರು. ಐದು ಸಾಕ್ಷಿಯ ವ್ಯಕ್ತಿ ಯಾರನ್ನು ಬಂಡ ಈ ಭಾಗದ ಶಾಸಕರು. ಯಾನು ಎಲ್ಲ ಶಾಸಕರನ್ನ ಯಾನು ನಿವೇದಿಕರು ಅಂತದ್ದು ಪುಗರ್ನಾತು ಸರಿಯತ್ತು. ಇನ್ನು ಸರ್ವಧರ್ಮ ಸರ್ವ ಜಾತಿ ಸರ್ವ ಜನಕ್ಕಲ್ಲ ಆ ರೀತಿ ಬೆರೆತು ಬೋರು ಬಂದ್ಬಿಟ್ಟೇನೆ. ஒரு ಅನ್ಯ ಧರ್ಮ ಅದು ஒரு ಮುಸ್ಲಿಂ ಸಮಾಜದ ವ್ಯಕ್ತಿ ಅದು ದೈವ ದೇವರು ಕೋಲ ನೇಮ ಅತ್ತಂಡ ಅವು ಕಾರ್ಯಕ್ರಮ ಮಾಡು ಒಂಜಿ ಪೂಜೆ ತೋಲ್ಬೋದು ಅಂತಂಡ ಸಂಸ್ಕಾರ ಪಂಪನ ಪೂರ ತಿರಿದ ವ್ಯಕ್ತಿ ಈ ಕಮಲ ಮಲ್ಪೋಡು ಪಂಪನಕ್ಕೆ ಭಾರಿ ಆತು ಒತ್ತಡ ಕೊಡಿ ಲಾಸ್ಟ್ ಮಿನಿಟ್ ಈ ಕಮಲ ಮಲ್ಪಲೆ ಯಾನು ಮಲ್ಪೋಡು ಇರೋದು ವಿಶೇಷವಾದ ಪಂಡಗ ನವೀನಣ್ಣ ಮಾತದಿಕ್ಕೆಲ್ಲ ಕಮಲ ಮಲ್ಪನಾಗ ಆಡ ಮೇಡ ಕೇಂಡಿದು ಅಲ್ಪ ಮಲ್ಪ ಕೇಂಡಿದು ಅವು ಇನ್ನು ಆಯ್ ಮಲ್ಪ ಮರ ಇಂಥೊಂದು ದಿನ ಈ ಮಲ್ಪ ಮರ ಇಂಥೊಂದು ದಿನ ಈ ಮಲ್ಪಲ ಮರ ಪಂಪನ ಒಂದು ಪರಿಸ್ಥಿತಿಲಿ ಇತ್ತು. ನಿಮಿತ್ತ ದಿನ ಮಿಟ್ಟ ಬೆಗರ್ ಒರಿಯನ ಬೂರ್ದು ಉಂಡ ದುಡ್ಡು ಐತೆ ವ್ಯವಸ್ಥೆ ಅನುದಾನ ಮಲ್ತು ಕೊಡ್ತಂದಂಡ ಅವು ಶಾಸಕರು ಇರು ಏಡಲಕ್ಕೆ ನೋಡಿಸಿ ಇರಾಗ ಎಂಚ ಬೋಡು ನಿಖಿಲಾಗ ಎಂಚ ಬೋಡು ಅಂಚ ಮಲ್ಪಾಲೆ ಬಂತರು ಇಂದುಲ್ಲ ಒಂಜಿ ಕಮಲ ಮಲ್ಪವನಕ್ಲಾಗ ಒಂಜಿ ಮಾದರಿ ಬಂಡಲ ತಪ್ಪವನು ಬಾಕಿ ಜಾಗಡೆ ಒರಿ ಕುಡಿದು ಮಲ್ಸಲ್ಲಿ ಹೋಗ್ತಾರಪ್ಪು ಇನಿ ಮಲ್ಪ ಆಜುಬಾಜು ಇನಿ ಏರಡಲ ಕೇಂದ್ರ ಹೆಚ್ಚು ದುಡ್ಡು ಕೊಡ್ಪನಂಚಿನ ವ್ಯಕ್ತಿಯೆಲ್ಲ ಇತ್ತರು ನನಗೆ ಸಾಕಾರ ಕೊಟ್ಟು ಬೊಡ್ಸಿ ಏರಗಲ ಋಣಭಾರ ಬೊಡ್ಸಿ ನಂಗಾಕಲು ಬಾಹ್ಯವಾದ ಸಾಕಾರ ಕೊರಡು ಪೂರ ಎಡ್ಡ ರೀತಿ ನಡಪಾಡು ಎಂಗಳ ಒಂಜಿ ಕೂಟ ಸುರು ಸೇರ್ದಿತ್ತ ಅವ್ರು ಸೇರ್ನಾಗ ಬಂಡಲಿ ರಾಜ್ಯಕ್ಕೆ ನಮ್ಮ ಮಾತೊಂಜಿ ರಾಜ್ಯಕ್ಕೆ ಪಕ್ಷದಕ್ಲಾದಿಲ್ಲ ಅಂಡ ಕಮಲ ಕೂಟದಲ್ಪ ರಾಜ್ಯಕ್ಕೆ ಬರ್ತದೆ ರಾಜ್ಯಕ್ಕೆ ಬಲಿಪಾವನಂಚಿನ ವೇದಿಕೆ ಯಾರ ಬಲ್ಲಿ ಅವು ರಾಜ್ಯಕ್ಕೆ ಬಂದ ಒಟ್ಟಿಗೆ ಬಾರ ಬಲ್ಲಿ ನೆಟ್ಟು ಮಾತ ಜಾತಿ ಧರ್ಮದಕ್ಕೆಲ್ಲ ಸೇರೋದು ಮಾತ ಪಕ್ಷದಕ್ಕೆಲ್ಲ ಸೇರೋದು ಏರೆಗೆ ಇಚ್ಛೆ ಉಂಡ ಏರೆಗೆ ಇಚ್ಛಾಶಕ್ತಿ ಉಂಡ ಅಕಲು ಬರೋದು ಅಕಲ್ ನಮ್ಮಟ್ಟಿಗೆ ಸೇರೋದು ಒಂದು ಸೇರಿದ ಮಲ್ಪನ ಪತ್ತು ಇಲ್ಲದಕ್ಕೂ ಸೇರಿದ ಮಲ್ಪನ ಇನ್ನು ಕಮಲ ಬಂಡ ವಿಶಿಷ್ಟವಾದ ಪನೋಡಿಂದ ಕಡಿಮೆ ಸರ್ ಗೊತ್ತುಂಟು ಸರ್
ಮಾತಾ ಜಾತಿ ಧರ್ಮದಕ್ಲೆಗೆ ಒಂದು ಊರುಡು ಜಾತ್ರೆ ನಿಂತಂಡ ಅವು ಕಂಬಳ ಮಾತಾ ಜಾತಿ ಧರ್ಮದಕ್ಲೆಗೆ ಬಿನ್ನೀರು ಹತ್ತಂಡ ಇರುವ ಮಾತ ಬರ್ಪುಂಡ ಒವ್ವೇ ಕಾರ್ಯಕ್ರಮ ಲಜ್ಜಿ ಇನ್ನು ಹಿಂದೂ ಧರ್ಮದ ಕಾರ್ಯಕ್ರಮ ಅವು ಹಿಂದೂ ಬಿನ್ನೀರು ಆದುಪ್ಪುಂಡು ಮುಸ್ಲಿಂ ಧರ್ಮದ ಕಾರ್ಯಕ್ರಮ ಮುಸ್ಲಿಮರಿಗೆ ಆದುಪ್ಪುಂಡು ಕ್ರಿಶ್ಚಿಯನ್ ಧರ್ಮದ ಕಾರ್ಯಕ್ರಮ ಇದ್ರೆ ಕ್ರಿಶ್ಚಿಯನ್ ಧರ್ಮದಕ್ಲೆ ಆದುಪ್ಪುಂಡು ಅನ್ಸತ್ತು ಕಂಬಳ ಪಂಪಿನಿ ಕಂಬಳಡ್ ಮಾತ ಜಾತಕ್ಲೆ ಏರು ಕಟ್ಬಡಿರು ಭಟ್ರು ಸೆಟ್ರು ಕ್ರಿಶ್ಚಿಯನ್ ದಕ್ಲೆ ಪೂಜಾರ್ಲು ಏರು ಬುಡು ಮಾತೆರ್ಲ ಜೈನರು ಮಾತೆರ್ಲ ಏರು ಕಟ್ಬಂಡು ಒಂಜಿ ಒಂಜಿ ಒಟ್ಟುಡು ಪೊತ್ತೊಂದು ಕ್ಷೇತ್ರ ಇತ್ತಿನ ಕಂಬಳ ಕ್ಷೇತ್ರ ನಾನು ಶಾಸಕಡ ಬರ್ತಿನ ವರ್ಷದ ಹೊಸ ಸರ್ಕಾರ ಬಂದಾಗ ಈ ಸರ್ಕಾರ ಪಂಪಿನ ಈ ಕಂಬಳ ಪಂಪಿನ ಕ್ಷೇತ್ರ ಅದು ಮೀಸಲಾದ ದೊಡ್ಡದಿದು ಕಂಬಳದಕ್ಲೆ ಒಂಜಿ ಯೋಗ್ಯತೆ ಪೂರ್ಣವಾದ ಒಂಜಿ ಗೌರವ ಘನತೆ ಕೊರ್ಪಿನ ಪ್ರಾಮಾಣಿಕ ಒಂಜಿ ಪ್ರಯತ್ನ ಮಾಡ್ಬೋದು ಪ್ರತಿ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಬೇರೆ ಬೇರೆ ರೀತಿಯ ಒತ್ತಡದ ಮಿತ್ತು ಕೊಡ್ಪಾರು ಆ ಒತ್ತಡದ ಮಿತ್ತು ಕೊಡ್ರಲ್ಲಿ ಆದ್ಯತೆ ಮಿತ್ತು ನೆಟ್ಟು ಬಾರಿ ಆತು ಬೆಂಚಿನ ಹಾಕಲು ಬಾರಿ ಆತು ಪೊರ್ಮದ ಹಾಕಲು ಬಾರಿ ಆತು ಕಡಿಟ್ಟು ಹೊರದಿಲ್ಲ ಅಕ್ಲೆ ನಂಚಿನ ಕೊನತದ ಗೌರವ ಮಲ್ಪನಂಚಿನ ಪ್ರಾಮಾಣಿಕ ಒಂಜಿ ಪ್ರಯತ್ನ ಮಲ್ತ ಅಕ್ಲೆ ಒಂಜಿ ವೇದಿಕೆ ಒಂಜಿ ದಿನ ದಿಯೋಡು ಒಂಜಿ ಊರಿಗೂ ದಕ್ಷಿಣ ಕನ್ನಡ ಪಕ್ಕ ಕರಾವಳಿ ಜಿಲ್ಲೆಗೆ ಸೀಮಿತವಾದ ಒಂಜಿ ಕಾನೂನು ಕೊನತದ್ದು ಐಟು ಯೋಗ್ಯರನ್ನು ಒಂಜಿ ಗುರುತಿಸೋಣಂಚಿನ ಒಂಜಿ ದಿನ ಮಲ್ಪೋಡು ಇದು ಬೇತೆ ಬೇತೆ ಹಬ್ಬಲು ಬೇತೆ ಬೇತೆ ಜಯಂತಿನ ಮಲ್ಪುನಾಗ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆ ರಡ್ಡು ಭಾಗ ಉಪ್ಪುನಿ ಸಾಂಪ್ರದಾಯಿಕ ಕಮಲಲ್ಲೊಂದು ಬಕ್ಕ ಇತರ ಇಂಚಿನ ಆಯೋಜನೆ ಮಲ್ತಿನ ಕಮಲಲ್ಲೊಂದು ನೆತ್ತ ಮಧ್ಯಡು ಕುಲ್ಲದು ಒಂಜಿ ದಿನದ ಕರಾವಳಿ ಜಿಲ್ಲೆಗೆ ಪಂಡದು ಒಂಜಿ ದಿನ ಕಮಲ ಕೂಟದಲ್ಲಿ ಒಂಜಿ ದಿನ ಪಂಡದು ಆನಿ ಗೌರವಡು ಏರು ತಾಂಕದೇರ ಏರು ಪೊರ್ಮದೇನ ಏರು ಕೆಲಸ ಮಲ್ತೇನ ಆಯನ ಕೊರತೆ ಗುರುತಿಸೋಣ ಒಂಜಿ ದಿನ ಅವಡು ಇನ್ನು ಕರಾವಳಿ ಜಿಲ್ಲೆಗೆ ಬರಡು ಅವು ಇಡೀ ಕರ್ನಾಟಕ ರಾಜ್ಯಕ್ಕೆ ಬರ್ತಿನ ಮಲ್ಲತ್ತು ಎಂಗಳ ರಡ್ಡು ಅವಿಭಾಜಿತ ಜಿಲ್ಲೆಗೆ ರಡ್ಡು ತಿಕ್ಕಡಿಗೆ ಬರಡು ಇಂಚಿನ ಎಡ್ಡ ಕಾರ್ಯಕ್ರಮನ ಇವರು ಕೊಂದರಡು ಇರಗೆ ಆಯ್ತ ವ್ಯವಸ್ಥಿತವಾದ ರೀತಿ ಗೊತ್ತುಂಡು ನೀತಿ ಗೊತ್ತುಂಡು ಇನ್ನು ಓಲು ಸೇರಿಸೋರು ಬಂದಿನ ವ್ಯವಸ್ಥೆ ಗೊತ್ತಿಪ್ಪಿನ ವ್ಯಕ್ತಿ ಐನೂರು ದಾತ್ರ ಯಾನು ಈ ಸಂದರ್ಭಡು ಈ ವಿಚಾರವನ್ನು ಪಂಡಿನ ಹತ್ರ ಹೊತ್ತಂದ ಇವರನ್ನು ಜನನಿಗೆ ದೀದು ಈ ಜನಗಳಿಗೆ ಗೌರವ ಕೊಟ್ಟಿನ ವ್ಯವಸ್ಥೆ ಮಲ್ಪೋಡು ಆಯ್ತೊಟ್ಟಿಗೆ ಪಾಪ ತಕ್ಕಲಿಗೆ ಎರು ಗಿಡದ 10 ವರ್ಷ ಎರು ಗಿಡ ಉಂಡ ಬೊಕ್ಕಾಗುಂತ ಕಾಯಕ ಕೆಲಸ ಮಲ್ತಾರ ಕಷ್ಟ ಹಾಕೋದು ಆಯ್ತು ಪಿಂಚಣಿ ರೂಪಾಯಿ ఆయన ಒಂಜಿ ನಿತ್ಯ ಖರ್ಚಿಗೆ పోతుంది ತಿಂಗಳ ನಿತ್ಯ ಖರ್ಚಿಗೆ పోపినంచిన ಒಂಚಿನ ಮಾತ ಎಡ್ಡೆ ಒಂಜಿ ಆಯೋಜನೆ ಮಲ್ಪನಂಚಿನ ಕಾರ್ಯಕ್ರಮ ಇವರು ಮಲ್ಪೋಡು ಹಬ್ಬಗ ಕಮಲ ಕ್ಷೇತ್ರ ಬರ್ಪಣ ಗೌರವ ಬರ್ಪುಡು ಈ ಗೌರವ ಪೂರ ಇರು ಮಲ್ಪನೋಡು ಇವರು ಮಮತಕ್ಕ ಬಂದರೆ ನುಡಿ ಕಟ್ಟದ ಬಗ್ಗೆ ತುಳು ಪರಿಚಯದ ಸೇರಿಸೋನ ಬಗ್ಗೆ ಕಾತರು ಪಾತಿರು ಇವರಿಗೆ ಶಕ್ತಿ ಉಂಡು ಯುಕ್ತಿ ಉಂಡು ಬುದ್ಧಿ ಉಂಡು ದೇವರು ಕೊಡ್ತಾರೆ ಆರೋಗ್ಯ ಉಂಡು ಆಯುಷ್ಯ ಉಂಡು ಇವರು ಗಮನ ಅದೆಲ್ಲರೂ ಇವರು ಪೂರ 5 ವರ್ಷ ಮಲ್ಪನ ಪೂರ ವ್ಯವಸ್ಥೆ ಉಂಡು ಈ ವ್ಯವಸ್ಥೆ ಇವರಿಗೆ ಇಂಕಲ ಅಣ್ಣೆ ಬೊಂಬಾಯಿದವರು ಬಂಡರು ಇವರಿಗೆ ಆರೋಗ್ಯ ಕೊರಡು ಆಯುಷ್ಯ ಕೊರಡು ಇವರಿಗೆ ಮಾತು ಸಂಘಟನೆ ಮಲ್ಪನ ಶಕ್ತಿ ಕೊರಡು ಈ ಪೂರ ಶಕ್ತಿನ ಈ ಭಾಗದ ದೈವ ದೇವರು ನಮ್ಮಿನ ಪೂರ ಶಕ್ತಿಯಲ್ಲಿ ಇರೋ ಕೊರು ಒಟ್ಟಡ ಪಣಂದ ಎಂಕಲ ಕಂಬಳ ಮಲ್ತದೆ ಅವರು ಈ ಮಾರ್ಚಿ ಮೂಜನೆ ವಾರಡ್ ಹತ್ತನೇ 4ನೇ ವಾರಡ್ 25-26 ನಮ್ಮ ಕಮಲ ಬರ್ಪುಂಡು ಶಾಸಕರ ಈ ವಿಶೇಷ ಎಂಕ್ಲಿಗೆ ಬಂಗ ಅಂತಾದ ಬಣ್ಣಗ ಎಂಕಲ ಹೆಚ್ಚು ಭಾಗಡ್ ಹಿಂದೂ ಸಮುದಾಯದೊಟ್ಟಿಗೆ ಮುಸ್ಲಿಂ ಸಮುದಾಯ ಉಂಡು ಒಂದಿ ಉಪವಾಸದ ದಿನ ಬರ್ಬಿಡ್ದಾದ್ರೆ ಒಂದು ಒತ್ತಡ ಹಾಪುಡು ನಾನು ಶಾಸಕರ ಬಕ್ಕ ಎಂಕಲ ಉಪಾಧ್ಯಕ್ಷರ ಈ ಭಾಗದ ಮುಸ್ಲಿಂ ಬಾಂಧವರ ಪೂರ ಪಂತ ಒಂದು ದಿನದ ಮಟ್ಟಿಗೆ ಒಂಚೂರು ಬಡವು ಬೇಜ ಬೇನೆ ಆಯಸ್ಸು ನಮ್ಮನ್ನ ಒಂಟ ಉಪವಾಸ ಕುಲ್ಲಗ ದೇಹಗೊಂತ ಕಷ್ಟ ಹಾಪುಡು ಆ ಕಷ್ಟನ ಪೂರ ಒಂದು ದಿನದ ಮಟ್ಟಿಗೆ ಒಂಟ ಸುಧಾರಣೆ ಕೊಡ್ದು ನಮ್ಮ ಈ ವರ್ಷದ ಮಲ್ಲ ಹತ್ತಿನಂಡ ಸಾಧ್ಯವಾಯಿನ ಮಟ್ಟಿಗೆ ಪೊರ್ಲು ಮಲ್ಪುಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪುಗ ಒಟ್ಟಡು ಮೂಜಿ ದಿನಪ್ಪುನಿ ಇನ್ನು ಮುಟ್ಟ ಮೂಜಿ ವಾರಪ್ಪುನಿ ಇನ್ನು ಮುಟ್ಟ ఆయన ಕಮಲಗೆ ಕಷ್ಟಜ್ಜಿ ಇನ್ನಿರ್ದೆಲ್ಲ ಇನ್ನು ಡೇಟ್ ಫಿಕ್ಸ್ ಮಲ್ತಂದ ಈ ಮೂಜಿ ಹೊರಡು ಬಾರ್ಯಾತು ಬಂಗೊಂಡು ನಿಕಲ ಮಾತ ಊರ್ದಾಕಲ್ನ ಊರ್ದಾಕಲ್ನ ಪೂರ ಸಹಕಾರ ಬೋಡಾಪುಡು ನನ್ನ ಒಂದಂತದ ಖರ್ಚು ಅಂಡ ಒಂದಂತದ ಖರ್ಚಿಗೆ ಬರೋದಂದ ಬಾರ್ಯಾತು ಕಷ್ಟ ಉಂಡು ಕಮಲ ಇಂಥ ದಿನಟ್ಟು ಕಮಲದ ಯಜಮಾನರ ಬಾರಿ ಬೈದರು
ಎಂಕಲ ನನವ್ರು ಎಣ್ಣೆ ಮನ್ಮತ್ ಜೇಸಿಟ್ರು ಹತ್ತೂರ್ದ ಬಾರಿ ಪುದಾರ್ ಪೋಯಿನ ಇಲ್ಲಿ ಏರು ಕಟ್ ಮಾಡಿದ್ರು ಎಂಕಲ ಕಂಬಳಗಳ ಏರ್ಕೊಂಡಿದ್ದಾರೆ ಎಂಕಲ ಕಂಬಳಗೆ ಬಜೀರ್ ಕಂಬಳಗೆ ಬರನ್ನ ಎರುಜಿ ಕಡಂಬ ಸರ್ ಗೊತ್ತುಂಡು ಮುಣಕೂರು ಬೈದಂಡು ಕಾಡಬೆಟ್ಟು ಬೈದಂಡು ಪೂಲ ಬೈದಂಡು ಓ ಏರು ಕಂಕನಾಡಿ ಬೈದಂಡು ಓ ಏರು ಬರ್ಕೊಂಡು ಅವು ಪೂರ ಎಂಕಲ ಕಂಬಳ ಬೈದಂಡು ಅರ್ನ ಸುಪುತ್ರ ಅದೇನಿ ಮನ್ಮತ್ತನಿ ಮಲ್ಪ ಉಳ್ಳರಿ ಆರ್ ಕೈತಲ್ಲ ಉದ್ಯಮ ಮಲ್ತಂದು ಉಳ್ಳರಿ ಎಂಕಲ ಮಾತ ನಿಕಲ ಬೆರಸಾಯ ಪಡು ನವೀನನ್ನ ಉಳ್ಳರಿ ರೆಡ್ಡಿ ಕಂಬಳದ ಮಾತ್ರ ಆಯೋಜನೆ ಮಲ್ಪನಕ್ಲ ಎಂಕಲೊಟ್ಟಿಗೆ ಬೈದಿನಿ ನಿಕಲ ನವೀನನ್ನ ಎಂಕಲೊಟ್ಟಿಗೆ ಬರೋಡು ಅಂಚನೆ ಕಂಬಳದ ಜಿಲ್ಲಾಧ್ಯಕ್ಷರು ಎಂಕಲ PR ಶೆಟ್ರು ಉಳ್ಳರಿ ಆರ್ ಎಂಕಲ ಊರ್ದ ಪೊದ್ದೆ ಎಂಕಲ ರಾಮಣ್ಣನ ಬಾರಿ ಅಂಚಾದ ಎಂಕಲಗೆ ಈರ್ನ ಬಾರಿ ಅಗತ್ಯತೆ ಉಂಡು ಈರು ಎಂಕಲ ಮಲ್ಪ ಒಂದು ವಾರ ಉಂಟದು ಧನ ಸಹಾಯ ತನ್ನ ಸಹಾಯ ಮನ ಸಹಾಯ ಪೂರ ಎಂಕಲಿಗೆ ಬೋಡು ಈರು ಮಲ್ಪ ಉಂಟು ಪೂರ ಇನ್ನಿನ ಮಾರ್ಗದರ್ಶನ ಕೊಡ್ಪಣಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಇವತ್ತು ಒಟ್ಟಿಗೆ ಬಾರಿ ಆತ ಈ ಭಾಗಕ್ಕೆ ಕುದರುಂಡು ಸರ್ ಮೋರ್ಲಡೆ ವಿಶ್ವನಾಥ್ ಶೆಟ್ಟಿ ಏರ್ಪಾಟ್ ಮಾಡಿದಿರಿ 6 ಏರು ಬರ್ತೀರಿ ಇರ್ತ ಮೆಡ್ಲು ಬರ್ತೀರಿ ನನವ್ರಿ ಶೇಖರನ್ ಉಳ್ಳರಿ ಎಂಕಲ ಎನ್ನ ತೀರ್ಥರೂಪರ್ನ ಸಮಕಾಲ ಇರ್ತದೆ ಏರು ಎಂಕಲ ಕಂಬಳ ಏರು 11 ಬೈದಿನಾರು ನನ್ನವ್ರಿಗೆ ಮೊದಲ ಚಂದ್ರ ಶೆಟ್ರು ಉಳ್ಳರಿ ಮುರಳೀಧರ್ ಪೊಪ್ಪ ಇನ್ನು ಪೂರ ಹಾಕಲು ಆ ಕಾಲಡಿ ನಮ್ಮಲ್ಪ ಏರು ಕಡೆ ಇತ್ತ ಪ್ರಕೃತ ಇನ್ನು ಪೂರ ಒರಿಪೋಡು ಬಂಡದು ಗಿರೀಶ್ ಅಲ್ಲಿ ಪ್ರಯತ್ನ ಮಾಡ್ತದೆ ಮಾತ ವಿಚಾರ ಇಲ್ಲ ಈ ಅಡ್ಡಪಲ ಕನಪಲ ಬಲ್ಲೆ ಇಂಚ ಮಾತ ಒಂಜಿ ಮೋರ್ಲ ಪಂಪಿನ ಊರಿಗೂ ಪುದರು ಕೊನರು ಪಂಪಿ ಪ್ರಾಮಾಣಿಕ ಪ್ರಯತ್ನ ಉಳ್ಳರು ಅಂಚೆ ಒಟ್ಟರು ಒಂದು ಮಾತ ಈ ಭಾಗಕ್ಕೆ ಇತಿಹಾಸ ಉಂಡು ಇತಿಹಾಸದ ಒಟ್ಟಿಗೆ ಎಂಕಲ ಮಾತ್ರ ಸೇರೊಂದ ಎಂಕಲ ಊರು ದೂರ ಎಂದಲ್ಲ ಎಂಕಲ ಗ್ರಾಮ ದೂರ ಎಂದಲ್ಲ ಎಂಕಲ ವ್ಯಾಪ್ತಿ ಬರ್ಪಣಿಸಿನ ಜಾಗೆ ಈ ಜಾಗೆದ ಮಾತ ಸೇರ್ದ ನಮ್ಮ ಸೇರ್ದು ಎಲ್ಲಂಗೆ 25ನೇ ತಾರೀಕು 26ನೇ ತಾರೀಕಿಗೆ ಶನಿವಾರ ಐತಾರೆ ಎಂಕಲೆ ಕಮಲ ಮಲ್ಪುವ ಪಂಪಿನ ಅಧಿಕೃತವಾದ ಎಂಕಲ ಶಾಸಕರು ಪಂಪೇರಿ ಒಟ್ಟರು ಎಂಕಲಿಗೆ ಎಡ್ಡ ರೀತಿಯಲ್ಲಿ ನಡಪಣಿಸಿನ ಶಕ್ತಿ ಕೊಡಲು ಈ ಭಾಗದ ದೇವರು ಮುರಣಿ ಬ್ರಹ್ಮಕಲಶಾಯಿನ ಬ್ರಾಹ್ಮಯಿ ಕ್ಷೇತ್ರ ಒಂದು ಮಾತ ಎಡ್ಡ ಕ್ಷೇತ್ರ ಇಂಚಿನ ಕೈತಲ್ಡು ಚರ್ಚ್ ಉಂಡು ಪಕ್ಕದ 2 ಮೋಜಿ ಮಸೀದಿలుండు ಒಟ್ಟು ಈ ಜಾಗದ ಸಾನ್ನಿಧ್ಯ ಹೆಚ್ಚಿನ ಜಾಗದ ನಮ್ಮ ಮಲ್ತದ నేను ತುಳು ಗ್ರಾಮ ಮಲ್ಪ ಬಂದ ಇರಾದಲ್ಲ ಜೀವಂದರೆ ಈ ತುಳು ಗ್ರಾಮನ ಇವರು ಮಲ್ಪಡು ಬರ್ತಿನ ಸರ್ತಿದ ಸರ್ಕಾರ ಬತ್ತಿ ಬೆಟ್ಟಿಗೆ ತುಳು ಗ್ರಾಮ ಪಂಪಿನ ಘೋಷಣೆ ಮಲ್ಪನಿಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪನೆ ಒಟ್ಟು ತುಳು ಗ್ರಾಮ ಆದ ತುಳುವರೆಗೆ ಒಡಪಿನಿಂಚಿನ ಪೂರ ವಿಚಾರ ನಡಪಡೆ ಅವು ಕಂಬಳ ಆದಿಪ್ಪು ಕೋರ್ಲಕಟ್ಟ ಆದಿಪ್ಪು ಹತ್ತಿರಕ್ಕೂ ಹೆಚ್ಚಿನ ವಿಚಾರ ತುಳುವರೆಗೊಬ್ಬರು ಆ ಕ್ರಮ ನನೊಂದು ದಿನ ಸರ್ಕಾರದ ಕಾನೂನು ಬಂದಾಗ ಇನಿ ಹಳ್ಳಿದಕ್ಕೆ ಒಂದು ಕ್ರೀಡೆ ಏನಿಂಚಿನ ಕೋರ್ಲಕಟ್ಟಗಳ ಕಷ್ಟ ಬರ್ಪುಂಡ ತುಳು ಗ್ರಾಮಡಲ್ಲ ಒಂದು 5 ದಿನ ತನ ಒಂದು 8 ದಿನ ತನ ಪರ್ವ ಮಲ್ಪನಿಂಚಿನ ಪ್ರಾಮಾಣಿಕ ಒಂದು ಪ್ರಯತ್ನ ಮಲ್ಪಲೆ ಒಟ್ಟು ತುಳು ಸಂಸ್ಕೃತಿ ಒರಿಯೋಡು ನಾಂಡ ಕಮಲದ ಮುಖೇನ ಒರಿಯೋಡು ನಾಂಡ ನಮ್ಮ ಮಾತ ಪತ್ತಪ್ಪ ಜೋಕುಲು ಒಟ್ಟಿಗೆ ಅವಡು ಪತ್ತಪ್ಪ ಜೋಕುಲು ಸೇರ್ದು ಮಲ್ಪನಾಗ ಕಮಲ ಪಂಪಿನ ಒಂದು ಕೂಟ ಯಶಸ್ವಿ ಆಪಡು ನಿಖಿಲ ಮಾತ ನಮ್ಮ ಮಾತ ಕಾರಣೀಭೂತರಾದುಲ್ಲ ವೇದಿಕೆಯಲ್ಲಿ ಬಾರಿ ಆತು ಆದ್ಯ ಮನ್ಯ ಗನಿ ಇರಲಿ ನಾನು ನಿಖಿಲ ಪೂರ ಪಂಪುಜಿ ನಿಖಿಲ ಪೂರ್ವರೆಗಳ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತದ್ದು ನಿಖಿಲ ಇಚ್ಛಾಶಕ್ತಿ ನಿಖಿಲ ಪ್ರೀತಿ ನಿಖಿಲ ಗೌರವ ನಿಖಿಲ ನನ್ನ ಮಾತ ಕಮಲದ ಕೂಟ ಅನ್ನಗ ನಿಖಿಲ ಮಾತ ಒಟ್ಟಿಗೆ ಕೂಡ್ದು ಎಂಕಲ ಒಟ್ಟಿಗೆ ನನ್ನ ಒಂದು 2 ಮೋಜಿ ಕಾರ್ಯಕ್ರಮ ಮಲ್ಪರಂಡು ಮೀಟಿಂಗ್ ಮಲ್ಪರಂಡು ಬೇತೆ ಕಮಿಟಿ ಮಲ್ಪರಂಡು ಆಯ್ಕೆ ಮಾತ ಕಮಲ ಆಯೋಜನೆ ಮಲ್ಪನ ಲೆಪ್ಪುವ ನಿಖಿಲ ಎಂಕಲೊಟ್ಟಿಗೆ ಸೇರೊಂದು ಕಮಲ ಯಶಸ್ವಿ ಮಲ್ತುಕೊರ್ಲೆ ಇನ್ನು ಎಂಕ ನಿರೀಕ್ಷೆ ಮಲ್ತಿದ್ದಂಡು ಈತ ಏರು ಬರ್ಪುಣ ವಿದ್ಯಾ ಬಂಡದು ಎಲ್ಲಂದ ಹೊರಡು ಮುಡೂರು ಪಡೋರು ಕಮಲ ಎತ್ತಿ ಹಿಡಿದಾದ್ರ ಮುಟ್ಟದ ಜಾಗ ಕಮಲ ಎತ್ತಿ ಹಿಡಿದಾದ್ರ ಕಮಲ ಈತ ಏರು ಬರ್ಪುಣ ಇದ್ದಂಗಿಲ್ಲ ಗೊತ್ತಿದ್ದಂಡು ಒಟ್ಟು ಮಾತ ಯಶಸ್ವಿ ಮಲ್ತು ಕೊಡ್ತಾರೆ ಆಯ್ಕೆ ಈ ಊರ್ದ ದೈವದೇವರು ಸಾಕ್ಷಿ ಮಕ್ಕ ಇಂಕಲ ಊರ್ದ ಸಮಾನ ಮನಸ್ಕರನ ಪ್ರೀತಿ ಸಾಕ್ಷಿ ಬಂದೆಂದು ಎಂಕ ಅವಕಾಶ ಕೊಡ್ದು ನಿಖಿಲ ಎಂಕ ಅವಕಾಶ ಕೊಡ್ಲಿಕ್ಕೆ ನಿಖಿಲಿಗೆ ಅಭಿನಂದನೆ ಬಕ್ಕ ಧನ್ಯವಾದ. ಸರಿ ಉಳ್ಳಾಲ ಕ್ಷೇತ್ರ ತಾಲೂಕು ಐದು ಜನಗಳ ನಿರೀಕ್ಷೆ ಶಾಸಕರು ಅಂತಿಮ ರಾಜ್ಯ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕರಾದ ಒತ್ತು ಸರ್ಕಾರದಲ್ಲಿ ಪಡೆಯಲಿಂಚಿನ ಶಾಸಕ ವೇದಿಕೆಯಾಗಿದ್ದು ಇತ್ತ ಸರ್ಕಾರದ 2 ಪತ್ರ ಉಳ್ಳಾಲ ತಾಲೂಕು ನರಿಗಾಲ ಗ್ರಾಮದ ಬೋರ್ಲದಲ್ಲಿ ನಡೆಯುವಂತಹ ಲವಕುಶ
ಕಂಬಳದ ಈ ಒಂದು ಪೂರ್ವಭಾವಿ ಮತ್ತು ಕಂಬಳ ಕೆರೆಯ ಉದ್ಘಾಟನೆಯ ಈ ಒಂದು ಸುಸಂದರ್ಭ ಉಪಸ್ಥಿತರಿದ್ದು ಈ ಕಮಲೋತ್ಸವದ ಗೌರವ ಅಧ್ಯಕ್ಷರು ಮತ್ತು ಈ ಕೆರೆ ಉದ್ಘಾಟನೆ ಮಾಡಿದಂತಹ ಗೌರವಂತಹ ಅತ್ಯಂತ ಹಿರಿಯರಾಗಿರುವಂತಹ ಸನ್ಮಾನ್ಯ ವೆಂಕಪ್ಪ ಕಾಜೂರವರೇ, ನಿಮಗೆ ಮಾತಾಡಲ್ಲ, ಇಡೀ ಜಿಲ್ಲೆಯಲ್ಲಿದ್ದವನ್ನು ಇವತ್ತು ಅತ್ಯಂತ ಸಕ್ರಿಯ ಮತ್ತು ಅತ್ಯಂತ ಒಂದು ಸುಸಜ್ಜ ನಡೆಸಲಿಕ್ಕೆ ಪ್ರಮುಖ ಕಾರಣಕರ್ತರು ಮಾರ್ಗದರ್ಶಕರಂತ ಕದಮರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತ ಎಲ್ಲ ನಮ್ಮ ಹಿರಿಯ ಕಿರಿಯರೇ, ಗುರು ಹಿರಿಯರೇ, ಸೋದರರೇ, ವಿವಿಧ ಕಂಬಳ ಸಮಿತಿ ಅಧ್ಯಕ್ಷ ಸದಸ್ಯರುಗಳೇ, ಎಲ್ಲ ನಮ್ಮ ಗ್ರಾಮದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಮ್ಮ ಸದಸ್ಯರುಗಳೇ, ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ನಿಮಗೆ ತುರುಡು ಪಾತ್ರ ಬಂದಿಲ್ಲ, ಮೀಡಿಯಾ ಬೇಟೆಗಳು ಅರ್ಥ ಆಗೋದು, ಈಗ ನಮ್ಮೂರದಾಗ ಮಾತಾಡ್ತಾ ಬಂದು ಬೇರೆ ಬೇರೆ ಅರ್ಥ ಆಗ್ಬೋದು, ಅದಕ್ಕೆ ಅದು ಹೆಂಗೆ ಅರ್ಥ ಆಗ್ಬೋದು, ಅಗಲೇ ಅರ್ಥ ಆಗ್ಬೋದು. ಅದನ್ನು ಈಗ ಮಿಕ್ಸ್ ಮಾಡ್ಬೋದ. ಅದಕ್ಕಾಗಿ ಬಹುಶಃ ಇವತ್ತು ಕಂಬಳ ಅವರು ಬಂದು ದುಂಬೂರಿಂಜಿ ಪೂರಕಲೊಂಜಿ ಒಂಜಿ ಬೇಡಿಕೆ ದಕ್ಷಿಣ ಕನ್ನಡ ಮತ್ತು ಬುಕ್ಕ ಕರಾವಳಿ ಪ್ರದೇಶದ ಸಂಸ್ಕೃತಿಗಳ ರಡ್ಡು ಕಣ್ಣು ಒಂದು ಬಂದ ಒಂದು ಯಕ್ಷಗಾನ ಬುಕ್ಕೊಂಜಿ ಕಂಬಳ ಈ ರಡ್ಡೆಲ್ಲ ಒರಿಪೋಣ ಜವಾಬ್ದಾರಿ ಎಂಗ್ಲನ ಜವಾಬ್ದಾರಿ ನನ್ನ ಒರಿಪೋಣ ಮಾತ್ರತ್ತು ಈ ಪೂರ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ನನ್ನ ಒರಿಪೋಣ ಸಿಸ್ಟಮ್ ಮಾತ್ರತ್ತು ಭವಿಷ್ಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಜೋಕ್ಲಿಗೆ ನನ್ನ ಸಂಸ್ಕೃತಿಯನ್ನು ಪರಿಚಯ ಮಾಡ್ಕೊಂಡ ಒಂದು ಕಾರ್ಯಕ್ರಮ ಕೂಡ ಹೆಂಗೆ ಭಾರಿ ಖುಷಿ ಆಗ್ಬೋದು. ನಾನು ಮಲ್ಲಾಕು ಮಾತು ಎಲ್ಲೆಲ್ಲ ಜೋಕು ಬರ್ತದ ಹೇಳ್ತದ ಬರ್ತದೆ ಬಲ್ಪುಣಿ ಅವ್ರು ಮೀ ಪೌಣಿ ಈ ಎಂಚ ಅವಕಾಶ ಬರ್ಕೊಂಡು ಬಂದ ಈ ತಿಂಗಳೇನು ಅವಕಾಶ ಮಾಡಿಕೊಂಡು ನೆಟ್ಟು ಮುಖ್ಯ ಸೇರ್ಕೊಂಡು ಅಂತ ಅವಕಾಶ ಪೂರ್ಣ ಆಪು. ಸೊ ಇಂದ ಬಲ್ಲ ಮಟ್ಟದ ನಮ್ಮ ಸಮಾಜ ಈ ಪ್ರದೇಶದ ನಮ್ಮ ಸಂಸ್ಕೃತಿಯನ್ನು ಕಾಲಕಾಲಾಂತ ಮುಂದೆ ಎದುರು ತುಂಬಿನ ಮಲ್ಲ ಮಂಚ ಕೊಡ್ತೀವಿ ಅವಕಾಶ ಪಡೆದಿರ್ತಾರೆ. ಅದಕ್ಕಾಗಿ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ ಬಹುಶಃ ಇಲ್ಲಿ ನರಿಂಗಾನ ಗ್ರಾಮದಲ್ಲಿ ಬಹುಶಃ ಇವತ್ತು ದೇವರು ಇಚ್ಛಿಸಿದಾಗೆ ಈ ಒಂದು ಕಂಬಳದ ಕೆರೆ ಉದ್ಘಾಟನೆ ಆಗಿದೆ. ಈಗಾಗಲೇ ಹಿರಿಯರು ಹೇಳಿದಾಗೆ ಇದೆಲ್ಲ ಕನಸು ಕಂಡ ರೀತಿ ನಮ್ಗೆಲ್ಲರೂ ಕೂಡ ಆಗ್ತದೆ. ಬಹುಶಃ ದೇವರು ಕೊಟ್ಟಂತ ಶಕ್ತಿ ನಿಮ್ಮೆಲ್ಲರ ಪ್ರಾರ್ಥನೆ ಏನಂತ ಗೊತ್ತಿಲ್ಲ. ಎಲ್ಲಕ್ಕೂ ನಾವು ಏನೆಲ್ಲ ಬಹುಶಃ ಕನಸು ಕಂಡಿದ್ದೇವೆ ದೇವರದನ್ನು ತಂದಂತಾನೆ ಅದನ್ನು ಈಡೇರಿಸುವಂತ ಕೆಲಸ ಗುರುಹಿರಿಯರ ಆಶೀರ್ವಾದ ಮುಖಾಂತರ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹರೇಕಾಲದಿಂದ ಅಡ್ಡಿಯವರಿಗೆ 250 ಕೋಟಿ ರೂಪಾಯಿಲಿ ಬ್ರಿಡ್ಜ್ ಆಗ್ತದೆ ಹೇಳಿದಾಗ ಇನ್ನು ಕೂಡ ಆಯರ ಉಂಡ ಅಂತ ಮಾತಿತ್ತು. ಇಂದು ಯಾಪ ಆಯರ ಇಂದು ಯಾವ್ದು ಆಯರ ಅಂತ ಹೇಳಿತ್ತು. ತಾಲೂಕು ಅಂತ ಹೇಳಿದಾಗ ಪೇಪರ್ಲಿ ಬಂದು ಯಾಕಂದ್ರೆ ತಾಲೂಕು ಅಂತ ಆಗಬೇಕಾದ್ರೆ ಎಲ್ಲ ಹೋರಾಟ ಸಮಿತಿ ಅದು ಇದು 3-4 ವರ್ಷ ಬೇಕಿತ್ತು. ಉಳ್ಳಾಲ ತಾಲೂಕು ಅಂತ ಹೇಳಿ ಉದಾಹರಣೆಯಲ್ಲಿ ಬಂದಾಗಲೇ ಎಲ್ಲರಿಗೆ ಶಾಕ್ ಇದು ಎಂತ ಆತನ ಬಂದಿರಲಿಲ್ಲ ಗೊತ್ತಿದೆ ಅಂದ್ರೆ ನೆಂಚಿನ ಅವಕಾಶ ಅವಳತ್ತ ಒಂದು ಇತಿಹಾಸ ಸೃಷ್ಟಿ ಉಳ್ಳಾಲ ತಾಲೂಕುದ ದಾಪ ಒಂದು ಬಜೆಟ್ ಘೋಷಣೆ ಒಂದೆ ಕ್ಯಾಬಿನೆಟ್ ಎಪ್ರೋ ಒಂದೆ ಡಿಸಿನ ಮುಟ್ಟ ರಿಪೋರ್ಟ್ ಇದ್ದಾರೆ ರೆವೆನ್ಯೂ ಮಿನಿಸ್ಟರ್ ಲಾ ಮಿನಿಸ್ಟರ್ನ ವಿಷಯ ಗೊತ್ತಿದ್ದಂದ್ರೆ ನೇರವಾದ ಡೈರೆಕ್ಟ್ ಒಂದು ತಾಲೂಕು ನಿರ್ಮಾತನ ಬಂದ ಅದು ಇತಿಹಾಸ ಬಹುಶಃ ಉಳ್ಳಾಲ ನನ್ನ ದುಂಬುಗಳಾಗಿ ಖಂಡಿತಾರೆ ಇಜ್ಜಿ ಆ ಅಂಚಿನ ಬಹುಶಃ ದೇವರಿಗೆ ಕೊಡ್ತಿನ ಒಂದು ಮಲ್ಲಮದ ಅವಕಾಶ ಅದೇ ರೀತಿ ನೀರ್ದಿಪ್ಪಾಡು ಮತ್ತೆ ಬೇರೆ ಯೋಜನೆ ನೀವು ಬೋರ್ಡ್ ನಮ್ಮ ಕ್ಷೇತ್ರ ಮತ್ತು ಈ ಜಿಲ್ಲೆಗೆ ಭವಿಷ್ಯದ ಒಂದು ದಿನಕ್ಕೆ ಬೋರ್ಡ್ ಅಭಿವೃದ್ಧಿಗೆ ಬೋರ್ಡ್ ಪಂಚಿನ ಅವಕಾಶ ಒಂದು ಫೌಂಡೇಶನ್ ಪೂರ ಒಂದು ಬೈದನು. ಇದರಲ್ಲಿ ಈಗ ಬಹುಶಃ ನಾನು ಪ್ರಪ್ರಥಮವಾಗಿ ನರೇಗಾನ ಗ್ರಾಮದ ಎಲ್ಲ ಗುರು ಹಿರಿಯರನ್ನು ಇಂದಿನ ಕಾಲದಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವತ್ತಿನ ಕೆಲವೆಲ್ಲ ಹಿರಿಯರು ಸೇರಿಕೊಂಡು ಈ ಜಾಗವನ್ನು ಬಹುಶಃ ಇಲ್ಲಿ ಇಟ್ಟ ಕಾರಣದ ಉಳಿಯಿತು. ಬೇರೆ ಕಡೆಯಲ್ಲಿ ಮಾರಿ ಆಗಿದ್ರೆ ಹೋಗ್ತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು. ಅದು ಈ ಊರವರನ್ನೆಲ್ಲರಿಗೂ ನಾವು ಇವತ್ತು ವಿಶೇಷವಾಗಿ ನಾವು ಇವತ್ತು ಅಭಿನಂದಿಸಬೇಕು ಮತ್ತು ಅವ್ರನ್ನ ನೆನಪಿಟ್ಕೊಳ್ಬೇಕು. ಇಲ್ಲಿ ನಮ್ಮ ಶಾಲೆ ಸ್ಟಾರ್ಟ್ ಆಗಲಿ ಬರೀಸಾಗಿದೆ. ಇಲ್ಲಿ ನಮ್ಮ ಶಾಲೆ ಅವತ್ತಿನ ಕಾಲದಲ್ಲಿ ಅತ್ಯಂತ ಕುಗ್ರಾಮ ಆದರೂ ಕೂಡ ಅವತ್ತಿನ ಕಾಲದಲ್ಲಿ ಶಾಲೆಯನ್ನು ಪ್ರಾರಂಭ ಇವತ್ತು ಮಾಡಿದ್ದಾರೆ. ಬಹುಶಃದಲ್ಲಿ ಅತ್ಯಂತ ನಾವು ಯುವಜನಾಂಗ ಇವತ್ತು ನೆನಪಿಟ್ಕೊಳ್ಬೇಕಂತ ಹೆಸರು ಯಾವುದಂತ ಹೇಳಿದ್ರೆ ಒಂದು ಪಾರ ಇಸ್ಮಾಯಿಲಾಜಿ ಅವ್ರದ್ದು, ಇನ್ನು ಬಹುಶಃ ಶೀನಾ ಮಾಸ್ಟರ್ ಅವ್ರದ್ದು, ಅದೇ ರೀತಿ ನಮ್ಮ ಬಿ ಇಸ್ಮಾಯಿಲ್ ಬಸರ ಅವರ ಕುಟುಂಬ, ಅದಕ್ಕೆ ಕಾಮನ ಶೆಟ್ಟಿ ಅವ್ರದ್ದು, ಬಹುಶಃ ಬೆಂಜಮಿನ್ ಕುಟೀನ, ದೇವ ಪೂಜಾರಿ, ರಾಮನ ಶೆಟ್ಟಿ ಮೋರ್ಲಾ, ಬಹುಶಃ ಇಂಥ ಹಲವಾರು ಹಿರಿಯರು ಯಾರು ಅವತ್ತಿನ ಕಾಲ ಇದ್ದಾರ ಅವರು ಇಟ್ಟಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಈಗಿನವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದನ್ನು ಮುಂದಿನ ಜನಾಂಗ ಕೂಡ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿಕ್ಕೆ ಬರುವಂತ ಇವತ್ತು ಇಚ್ಛೆ. ಅದಕ್ಕೆ ಇವತ್ತು ನರೇಗಾನ ಅತ್ಯಂತ ಅಭಿವೃದ್ಧಿ ಅಂತ ಆಗ್ತಾ ಬರ್ತಾ ಇದೆ.
ಕಂಬಳ ಇವತ್ತು ಆಗ್ತಾ ಇರೋದು ಈಗ ನಮ್ಮ ಹೇಳಿದಾಗೆ ಇದು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪೂರಕವಾಗುವಂತಹ ದೊಡ್ಡ ಮಟ್ಟದ ಒಂದು ಕನಸು. ನಾನು ಕೂಡ ಸಮಾಜ ಇರುವಾಗ ನಾನು ಕಂಬಳ ನನಗೆ ಏನಂತ ಕಂಬಳ ಗೊತ್ತಿಲ್ಲ. ಅದು ಕಂಬಳಕ್ಕೆ ಹೋಗಿದೆ ಇಲ್ಲಿ ಕದ್ರಿ ಕಂಬಳದಲ್ಲಿ ನಡೆಯುತ್ತಿತ್ತು ನಮ್ಮ ಕದ್ರಿಯಲ್ಲಿ ನಮ್ಮ ನವನೀಶ್ ಶೆಟ್ಟಿ ಅವರು ಕುಟುಂಬದ ಆವಾಗ ಅದು ಸಣ್ಣ ಜಾಗದಲ್ಲಿ ಅವನ ನನಗೆ ಅಷ್ಟು ದೊಡ್ಡ ಸ್ಕೂಲ್ ಹೋಗುವಂಥವ್ರು ಇದರಲ್ಲಿ ಅಲ್ಲಿ ಕೂತ್ಕೊಂಡು ನೋಡಿಕೊಂಡು ಹೋಗುದು. ಆಗ ಕಂಬಳ ಅಂತ ಹೇಳಿ ಆ ಕಂಬಳದಲ್ಲಿ ಭಾಗವಹಿಸಿದಂತ ಆನಂದ್ ಶೆಟ್ಟಿ ಅವರು ಬಹುಶಃ ಗೋಲ್ಡ್ ಮೆಡಲ್ ನಮ್ಮ ಏಷ್ಯನ್ ಮೆಡಲ್ ಚಿನ್ನದ ಮೆಡಲ್ ಪಡೆದು ಅಲ್ಲಿ ಅವರು ಅದು ಫಸ್ಟ್ ಅವ್ರು ಓಡಿದ್ದು ಆ ಕಂಬಳದಲ್ಲಿ ಕದ್ರಿ ಕಂಬಳದಲ್ಲಿ. ಆಗ ನಾನು ಇಲ್ಲಿ ಕೂತ್ಕೊಂಡು ನೆನಪಾಯಿತು ಈ ಒಂದು ಕೆರೆ ನಾವು ಏನು ನಿರ್ಮಾಣ ಮಾಡಿದ್ದೇವೆ ಬರೀ ನಮ್ಮ ಕಂಬಳ ಮಾತ್ರ ಅಲ್ಲ, ಮುಂದಿನ ದಿನ ಇಲ್ಲಿ ಒಬ್ಬ ಯುವಕ ಇಲ್ಲಿ ಓಡಾಡಿಕೊಂಡು ಇದ್ರೆ ಹಿಂದೆ ಹೋರಾಡಿ ಅವನು ಕೂಡ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಪಡೆದ ಅವಕಾಶ ಕೂಡ ಸಿಕ್ಕುವ ಅವಕಾಶ ಖಂಡಿತವಾಗಿ ಆಗ್ತದೆ, ಅವಕಾಶ ಇದೆ ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಅದರ ನಂತರ ನನ್ನ ರಾಹುಲ್ ಬಲ್ಲಾಲ್ ಅಂತೇಳಿ ಬಲ್ಲಾಲ ಬೀಡ್ ಅವರೊಂದು ಕಂಬಳು ಬಾರಾಡಿ ಅಲ್ಲಿ ನನ್ನನ್ನು ಪ್ರತಿ ವರ್ಷ ಅವ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅವನು ಕರ್ಕೊಂಡು ಹೋಗಿ ಮಾತ್ರ ಅಲ್ಲ ಇವರು ಕದಂಬರು ಹೇಳಿದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಉಂಟು. ಅದೇನು ಇದೇನು ಅಂಚ ಇಂಚ ಒಂದು ಆಯನ ಪೂರಂಚು ಪಂಡ್ರಂಡು ಅದನ್ನು ವಿಚಾರ ಬಹುಶಃ ಮುನ್ನ ತೀರ್ಪು ಇಂಕ ಹತ್ತಿರ ಬಾರಿ ಬೇಕಾದ ವಿಷಯ ಐದು ಬುಕ್ಕ ಬಹುಶಃ ನಮ್ಮ ಪದ್ಯ ML ಆದ ಬುಕ್ಕ ಪದ್ಯ ಎಲ್ಲ ತಲಪಾಡಿಲ್ಲ ಬಹುಶಃ ತಲಪಾಡಿ ಅಭಿಯಾನ ಗಿರೀಶ ನನ್ನ ನಾನು ಬಂದೆ ಗಿರೀಶರು ಬುಕ್ಕ ಬ್ಯಾತಾಗ ಕಿಲ್ಲೇರು ಬುಕ್ಕ ಅಂತ ಇಸ್ಮಾಯಿಲ್ ಅಕು ಬುಕ್ಕ ಸೇರು ಮಲ್ತೇರು ಬಹುಶಃ ನಿಕ್ಲೆಗೆ ಪೂರ ಗೊತ್ತುಂಡ ಇಡೀ ನಮ್ಮ ಕರ್ನಾಟಕ ರಾಜ್ಯರು ಒಂದು ಕಂಬಳಗೆ ಸರ್ಕಾರ ಕೂಡ ಕಾಸು ಕೊಡ್ತಿತ್ತಿಂದ ಫಸ್ಟಿಗೆ ಅವು ತಲಪಾಡಿದ ಕಂಬಳ ಬಂತು 3 ಲಕ್ಷ ರೂಪಾಯಿ ಗೋಲಿಟಿ ಶೇಖರ್ ಸ್ಪೋರ್ಟ್ಸ್ ಮಿನಿಸ್ಟರ್ ಬಹುಶಃ ಆರೋಗ್ಯ ಸರ್ಕಾರದ ಮುಖಾಂತರ ಫಸ್ಟ್ ಒಂದು 3 ಲಕ್ಷ ರೂಪಾಯಿ ಕೊಟ್ಟಂಚಿನ ಅವಕಾಶ ಅಲ್ಲಿ ಅರ್ನ ಒಂದು ಸ್ವಂತ ನಿರ್ಣಯ ಮಲ್ತಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇಪ್ಪನಾಗ ಯಾನೇ ಬೋದು ಕುಣ್ಣದು ಪಾತ್ರೆದು ಮುಗ್ಗಡನೆ ಕೈಟಿ ಚಕ್ಕ ಕೊಡ್ಬಾರ್ದು ಕಾಡ್ಬಿಡ್ತೀನಿ ಕಿಲ್ಲೆಲ್ಲ ಇಸ್ಮಾಯಿಲ್ನ ಕೈಟಿ ಅವೆಲ್ಲ ಬಸ್ಸಲ್ಲಿ ಬರ್ತದೆ ಇನ್ನು ಪ್ರಥಮ ಇದ್ದೀನಿ. ತದನಂತರ ಅಲ್ಲಿ ಕೂಡ ಜಾಗದ ಸಮಸ್ಯೆ ಅಂತ ಅಲ್ಲಿ ಕೂಡ ಬಾಕಿ ಒಂದು ವಿಚಾರ ಆಯಿತು. ತದನಂತರ ನಾವು ಬಹುಶಃ ಪದೀರ್ನಲ್ಲಿ 2013ನಲ್ಲಿ ಅದಕ್ಕೆ 12ರಲ್ಲಿ ಪದೀರಲ್ಲಿ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಲವಕುಶ ಕಂಬಳ ಅಲ್ಲಿ ನಡೀತಾ ಇತ್ತು. ಅದು ನಾನು ಪ್ರತಿ ವರ್ಷ ಕೂಡ ಕೇಳಿ ನಾನು ಈ ವರ್ಷ ಕಂಬಳ ಪ್ರತಿ ವರ್ಷ ಕೇಳುವಂಥ ಜಾಗ ಸಮಸ್ಯೆ ಇನ್ನೊಂದು ಸಮಸ್ಯೆ ಅಂತ ಬರುವಂಥ ವಿಚಾರ ಇತ್ತು. ಈ ಮಧ್ಯದಲ್ಲಿ ಬಹುಶಃ ಇಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಈ ಊರವರು ಬಲ್ಲಿ ಇಲ್ಲಿ ಒಂದು ನಮಗೆ ಸಾವಕಾಶ ಇದೆ ಇಲ್ಲಿ ಮಾಡ್ಬೋದು ಅಂತ ಹೇಳಿ ಬಹುಶಃ ಇಲ್ಲಿ ಎಲ್ಲ ಆಸಕ್ತರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಕಾಂಜನದ ಚರ್ಚೆ ಮಾಡಿ ಚರ್ಚೆ ನಡೀತಾ ಇತ್ತು ಬಹಳಷ್ಟು ಸಮಯ. ಬಹುಶಃ ಇಲ್ಲಿ ನಮ್ಮ ಎಲ್ಲ ಅದು ನಮ್ಮ ಗಿರೀಶ್ ಮೋಲರ್ ಇರಲಿ ನಮ್ಮ ಮುರಳಿ ಇರಲಿ ಸುಂದರ್ ಇರಲಿ ಅದೇ ರೀತಿ ನಮ್ಮ ನವಾಜ್ ಇರಲಿ ಮಮತಾಕರ್ ಇರಲಿ ನಮ್ಮ ಕರ್ಕೇರ್ ಇರಲಿ ಅದೇ ರೀತಿ ನಮ್ಮ ಕರ್ನಾಕರ್ ಶೆಟ್ಟಿ ಮತ್ತು ಬಹುಶಃ ಇನ್ನಿತ ನಮ್ಮ ಜೋಸಫ್ ಇಲ್ಲಿ ನಮ್ಮ ಮ್ಯಾಕ್ಸಿಮಮ್ ಇಲ್ಲಿ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಜನಪದ ಮೂಲಕ ಕಾಜರ ಮೂಲಕ ಇಲ್ಲಿ ನಮಗೆ ಒಂದು ಕಂಬಳ ಕೆರೆ ಆಗ್ಬೇಕಂತೇಳಿ ನಾನು ಗಡಿಬಿಡಿಗೆ ಹೇಳಿದ ಆಯ್ತು ಮಾರ ಕೆರೆ ಮಾಡುವಂತ ಹೇಳಿ ಹೋದೆ. ಮತ್ತೆ ಇವರು ನಾನು ಬಿಡ್ತಾರ ಸಿಕ್ಕಿದ ಕಡೆ ಕೆರೆದಾನ ಅಂದ್ರೆ ಕೆರೆ ನಾನು ಉಂಟು ಕೂಡ ಬಿಟ್ಟಿದ್ದೇನೆ ಯಾರು ಒಂಚೂರು ಕೇಂಜಿ ಬಂಡ ಮುಗಡ ಬಂಡ್ರ ಅನ್ಬೋದು ಅಧ್ಯಕ್ಷನಾಗ ಇನ್ನು ಮುಗ ಕೆರೆ ಬಂದು ಕೊಲ್ತೆ ಮಾರನ್ನು ಆ ಸುಂದರ ಪೂಜೆ ಉಂಟು ಹೆಂಗೆ ರೋಡ್ಲ ಬರ್ಚಿ ಇಲ್ಲ ದಾಳ ಬರ್ಚಿ ಹೆಂಗೆ ಕೊಂಚ ಕಂಬಳ ಕೆರೆ ಮಾಡ್ಪ್ಲೇನು ಕೆರೆ ಬಂದು ಮುಗ್ರ ಮಾಡ್ತಾರೆ ಏನೊಂದು ರೋಡ್ ಮಾಡ್ಪ್ಲೇನು ಯಾಮನ ಮುರನ್ ಬಿಡ ದಾಳ ಬರ್ಚಿ ಬಂದಿತ್ತೆ ಪೂರ ಬುಕ್ಕ ಆಯ್ತು ಆಗ ನೀನು ಮುಕ್ಲಂಪುರ ಹಿಂದಿ ಈ ಒಂದು ಕೆರೆ ನಮ್ಮ ಕೆರೆ ಈ ಒಂದು ಕರೆ ಬಹುಶಃ ಇಂದು ಇಡೀ ಊರ್ದಾಗ್ಲೇನ ಒಂಜಿ ಉತ್ಸವಡು ಅಕ್ಲ ಪ್ರೀತಿ ಅಕ್ಲ ಒಂಜಿ ವಿಶೇಷ ಸಹಕಾರ ಇಂದು ನಿರ್ಮಾಣ ಆತಿನ ಒಂಜಿ ಕೆರೆಯನ್ನು ಪಂಪನಂಕ ಅತ್ಯಂತ ಒಂಜಿ ಖುಷಿ ಆಪುಂಡು. ಬಹುಶಃ ನವಾಜ್ ಶೈಲೇಶ್ ಶೆಟ್ಟಿ ಪಲ್ಪ ಗ್ರಾಮದ ಬತ್ತಮನ ಗ್ರೌಂಡ್ ಲೆವೆಲ್ ಮಲ್ತದ್ದು ಐಕ್ ಬೋರ್ಡನ ಕೆಲಸ ಮಲ್ತದ್ದು ನನಗೆ 7 ದಿನ ಕೆಲಸ ಮಲ್ಕೊಂಡಾಗ ಬಹುಶಃ ಐಕ್ ಮಸ್ತ್ ಜನ ಬತ್ತದ ಬೋಡಲ್ಲ ಸಮರ್ಪಕ ಆಯ್ತು ಐದು ಅರುಣ್ ಕೋಟಿ ಸೋಸ ಬತ್ತು ಬಂದರೆ ಇಂಗ್ಲೆಂಡ್ ಮಲ್ಪನ್ ಅಂಚಿನ ಕೆರೆ ಇನ್ನು ಸ್ಟಾರ್ಟ್ ಆಂಡ್ ಸೂರ್ಯನ ಇಂಜಿನ್ ಅಡಕೆ ಏತ್ತು ಬೋಡವುದು ಇಂಜಿನ್ ಬಂದು 15 ಲಕ್ಷ ಸಾಕು 15 ಲಕ್ಷದ ಬಂದೆ ಏನೋ ಯಾವ ಬಂದಿಲ್ಲ 5 ಲಕ್ಷ ಶುರು ಬಂದು ಪೋಯ್ ಬುಕ್ಕ ಫಾರ್ಮ್ 5 15 ಲಕ್ಷ 30 ಲಕ್ಷ ಬೋಡು ಬಂದ ಶುರು ಬಂದ ನನಗೆ ಉಂಟು ನಂಗೆ ಅರ್ಧದೇನು ಅದೇನು ಇದ್ದಾನೆ ತಿರ ಜಾಸ್ತಿ ಎಲ್ಲ ಬೋಡೋದು ಆಯ್ಕೆ ಅಂತ ಬಂದಿದ್ದೆ ದಾಯ ಬಂದ ಎಂಕುಲು ಎಡ್ಡೆ ಮನಸ್ಸು ಎದುರ್ಕೊಂಡ ದೇವರು ಒಂಜಿ ಸಹಕಾರ ಕೊರತಿರೋ ಇನ್ನೊಂದು ಉದಾಹರಣೆ ಯಾನಂಗೆ ನಾನು ಸ್ಟಾರ್ಟ್ ಮಾಡ್ಬಿಡ ಏನಾರ್ದಲ್ಲ ಮళ్ళీ ಅನುದಾನ ಇಜ್ಜಿ ಜನಕ್ಲ ಬೇಡಿಕೆ ಒತ್ತಾರೆ ಆ ಊರು ಇಂಕೊ ಒಂದು ಇಚ್ಛೆ ಎಡ್ಡೆ ಮನಸ್ಸು ಹೆಂಗೆ ಚಾಲನೆ ಕೊರಿಯ ನೀವು ನಂಬಾರಿ ಹೆಂಗೆ ಆಟೋಮೆಟಿಕ್ ಆಗಿ 3 ಕೋಟಿ ರೂಪಾಯಿ ಕ್ರೀಡಾ ಇಲಾಖೆ ಮುಖಾಂತರ ಕ್ಷೇತ್ರ ಬರ್ಪಂಚಿನ ಅವಕಾಶ ಬಟ್ ಹೆಂಗೆ ರಸ್ತೆ ಕೊರಿ ರಸ್ತೆ ಬರ್ತಿ ಹೆಂಗೆ ಕ್ರೀಡೆ ಕೊರಿ ರಸ್ತೆ ಇತ್ತು ಬುಕ್ಕ ತೂಕ ಇದು ನಾನು ಕ್ರೀಡೆಗೆ ಬಂದು 5 ವರ್ಷ ಹೆಂಗೆ ಕೂಡ ನಿರ್ಮಾಣ ಮಾಡ್ಕೊಂಡು ಅವಕಾಶ ಹಾಕೊಂಡು ಬಂದು ಜಾಗ ಕೊಡ ಸ್ವಿಮ್ಮಿಂಗ್ ಪೂಲ್ ನಮ್ಮ ಕ್ಷೇತ್ರದ ಕಲೆಗೆ ಒಂಜಿ ಬಾರಿಶೋಗ ಒಂಜಿ ಸ್ವಿಮ್ಮಿಂಗ್ ಪೂಲ್ ಜೋಕ್ಲೆಗೆ ಮಲ್ತು ಕೊಡ್ಪುಣ
ಒಂದು ಯೋಜನೆ ಉಂಟು ಜಾಗೆ ಪರ ತೋದಿಲ್ಲ ಆ ವಾಡ ನಮ್ಮ ಗ್ರಾಮದ ಜೋಕಲಿಗೆ ಫ್ರೀ ಆದ ಐ ಕಮ್ಮಿಡ್ ಒಂಜಿ ಆ ಒಂಜಿ ಸ್ವಿಮ್ಮಿಂಗ್ ಪೂಲ್ದ ಒಂಜಿ ಅವಕಾಶ ಈ ತಾಲೂಕು ಹಾಪುಂಡು ಮುಖ ತಾಲೂಕು ಒಂಜಿ ನಿರ್ಮಾಣ ಆಯ್ನಿಟಾದ್ರ ದುಮ್ಮದ ದಿನಟ್ಟು ಪೂರಾ ಸವಲತ್ತುಗಳು ಆಟೋಮೆಟಿಕ್ ಅದಿದೆ ಬರೋಡೆ ತಾಲೂಕು ಮಟ್ಟ ಟೌನ್ ಹಾಲ್ ಬರೋಡು ತಾಲೂಕು ಮಟ್ಟ ಅಂಬೇಡ್ಕರ್ ಭವನ ಬರೋಡು ತಾಲೂಕು ಮಟ್ಟ ಕ್ರೀಡಾಂಗಣ ಬರೋಡು ತಾಲೂಕು ಮಟ್ಟ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬರೋಡು ಗೋಪುರ ತಾಲೂಕು ಮಟ್ಟದ ಒಂದು ವ್ಯವಸ್ಥೆ ಉಂಡ ಅವು ಯಾನು ಕೇಂಜಿನಲ್ಲಕ್ಕೂ ಹೊರಡೆ ಅವು ಪ್ರತಿಯೊಂದು ತಾಲೂಕು ಸಿಕ್ಕಿನ ಅವಕಾಶಗಳು ಸವಲತ್ತುಗಳು ಇದೀಗ ಬರೋಡೆ ಐದರ ಇದು ಆಟೋಮೆಟಿಕ್ ಅದು ಇಂಪ್ರೂವ್ ಅಪ್ಪನ ಊರು ಎಂಕಲು ಅತ್ಯಂತ ಖುಷಿ ಪೂರ ಜಾತಿ ಪೂರ ಮತ್ತು ವರ್ಗದವರು ಪೂರ ಒಂಜೇಲಕ್ಕ ಇನಿ ಉಳ್ಳೇರು ಇಂಚಿನ ಒಂದು ಸೌಹಾರ್ದತೆ ಎಂಕ್ಲ ಪ್ರಮುಖವಾಯಿನಂಚಿನ ವಿಚಾರ ಎಂಕ್ಲು ನಾವು ಎಂಕ್ಲು ದಾದ ಮಲ್ತನಲ್ಲ ನೆಮ್ಮದಿ ಜನ ಸಮಾಧಾನ ಮೋಡೇನೆಂಗ್ಲಿಗೆ ಫಸ್ಟ್ ನೆಮ್ಮದಿನ ಸೌಹಾರ್ದತೆ ವಾತಾವರಣ ಅದಕ್ಕೆ ಇದೊಂದು ಪೂರಾ ಕೂಡಿನಂಚಿನೊಂದು ಅವಕಾಶ ಮುಖ ಮುಲ್ತ ನಲಿಂಗಾಣದ ಈ ಲವಕುಶ ಕಮಲ ಅತ್ಯಂತ ಯಶಸ್ವಿ ಡೌಟ್ ಇಜ್ಜಿ ದಯ ಪಂಡ ಇನ್ನಿತೊಂಜಿ ಕಾರ್ಯಕ್ರಮಕ್ಕೆ ಮಲ್ಲ ಮಠದ ಪ್ರಚಾರ ಮಲ್ತಿಜ್ಜಿ ಜಾಸ್ತಿ ಸೇರಿಗಳ ಪಂಡಲ್ಲ ಆತಜ್ಜಿ ಕೆಲವು ಆಂಡ ಇನ್ನಿತ ಜನಕಲೇನ ಪುರ ಬರ್ಪುನ ಪ್ರೋತ್ಸಾಹ ಪುರ ತೂಂಡ ನನ್ನ ದಾದ ಅದ್ದೂರಿ ಆದಂಗಳು ಪೂರಂಜಿ ಪ್ರೀ ಪ್ಲಾನ್ ಆದಿನಿ ಮಲ್ತ ಬಂದ ಮೂರು ಜನಗಂಗುಲಿ ಅದು ಬಾಲ ಮಟ್ಟದ ಮಲ್ಲ ಮಟ್ಟದ ಒಂದು ಯಶಸ್ವಿಯ ಒಂದು ಕಮಲೋತ್ಸವ ಊರ್ದಗಳು ಸೇರಿನ ಅವಕಾಶ ಇನಿ ಹಾಪುಂಡು ನೆಟ್ಟದ ಬಂದ ಹೆಂಗು ಕ್ರಿಕೆಟ್ ಮ್ಯಾಚ್ ಪೋಂಡ ಕಲ್ತ ಕ್ರೌಡೆ ಬೇತೆ ಫುಟ್ಬಾಲ್ ಮ್ಯಾಚ್ ತೂಂಡ ಕ್ರೌಡೆ ಬೇತೆ ಈ ಕಮಲದೊಂದು ಜನಗಳು ತೂಂಡಾಗ ಪೂರ ಪ್ರಾಯದಗಳು ಮಕ್ಕಳು ಪೂರ ಅದೊಂದು ಬೇತೆ ಪೂರಾ ಜಾತಿ ವರ್ಗದ ಹಿರಿಯರು ಕಿರಿಯರು ಪೂರಕ್ಕೆ ಮೂರು ಬಂದ ಅವು ಕಮಲದ ಉತ್ಸಾಹ ನನ್ನ ಬಹುಶಃ ಯುವಕರ ಆಟೋಮೆಟಿಕ್ ಆದ ಮೂಲ ಆನಾಗ ದುಮ್ಮದಿನ ಜವನಿಯರು ಪೂರಲ್ಲಿ ನಿಂತು ಮತ್ತು ಸೇರಿನಂಚಿನ ಅವಕಾಶ ಖಂಡಿತ ಅವಾರ್ಡ್ ಬಂದು ಏನು ದೀರ್ಘವಾಗಿ ಪಾತ್ರದಿಂದ ಎನ್ನ ಕೆಲಸ ಏನು ಮುನ್ನಡೆ ಬಂದೆ ಎನ್ನ ಕೆಲಸ ಏನು ಎಮ್ ಎಲ್ ಎ ಅದು ಪ್ರತಿನಿಧಿಯಾದ ಮಾಡ್ಕೊಂಡು ಬಂದೆ ನಮ್ಮ ಕಾರ್ಯಾಧ್ಯಕ್ಷ ಏನಾಗ ಕಾಜೂರು ಉಳ್ಳೇರು ಕರ್ಕೇರು ಉಳ್ಳೇರು ಮಮತಾ ಕಟ್ಟಿ ಉಳ್ಳೇರು ಗಿರೀಶರ್ ಉಳ್ಳೇರು ಕರ್ನಾಕರ್ ಉಳ್ಳೇರು ನವಾಜ್ ಉಳ್ಳೇರು ಮುರಳಿ ಉಳ್ಳೆ ಸುಂದರ್ ಪೂಜಾರ್ ಉಳ್ಳೇರು ಜೋಸಫ್ ಉಳ್ಳೇರು ಅದೇ ನಮ್ಮ ಮ್ಯಾಕ್ಸಿಮನಫ್ ಉಳ್ಳೇರು ಪ್ರೇಮಾನಂದರ್ ಉಳ್ಳೇರು ಪೂರ ನಮ್ಮ ಈ ಊರ ಮಸ್ತ್ ಜನ ಇದಕ್ಕೆ ನಿಕ್ಕಲು ಪೂರ ಸೇರಿದು ನನ್ನ ಎಂಚ ಮಲ್ಪೋಡು ಬರಲಿ ಅದಕ್ಕೆ ಹೆಂಗೆ ದಾದಪುರಗಳು ಟೂ ಬೋರ್ಡ್ ಸೇರಿ ಸಹಕಾರ ಬೋರ್ಡು ಹೆಂಗೆ ಸಹಕಾರ ಕೊಡ್ಕೊಂಡಂಚಿನ ಅವಕಾಶ ಏನಿ ಆದ ಕಾರಣ ಚರ್ಚೆ ಇರ್ತದೆ ಇವತ್ತೈದು ಬುಕ್ಕ ಬೋರ್ಡ ಬೊಡ್ಚ ಉಪವಾಸ ಸ್ಟಾರ್ಟ್ ಬಂದು ಸ್ಟಾರ್ಟ್ ಆಗ್ಬೋದು ಅಣ್ಣ ಪೂರ ಸೇರಿದು ಬಂದಿದ್ದು ಒಂದು ದಿನದ ಮಟ್ಟಿಗೆ ಅಂತ ತೊಂದರೆ ಅಂದು ತೊಂದರೆ ಪೂರ ಊರ್ದ ಪರವಾದ ಬೋಡಾದು ನೆನಪುರ ಒಟ್ಟಿಗೆ ಸೇರಿದು ಐನಾದ ರೀತಿ ಎಡ್ಡೆ ರೀತಿ ಮಲ್ಪ ಅವಕಾಶ ಮಲ್ಪ ಅಂದು ಅಂತ 25-26 ತಾರೀಕಿಗೆ ಬಹುಶಃ ನಮ್ಮ ಕಮಲ ಕದಂಬರ ಉಳ್ಳೇರು ಶನಿವಾರ ಆದಿತ್ಯವಾರ ನಾವು ಪ್ರಪ್ರಥಮವಾದ ಕಮಲವನ್ನು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ಇಚ್ಛಿಸುವಂಥದ್ದು ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಕೊಡೋಣ ಕೆಲಸ ಇವತ್ತು ಮಾಡ್ತಾರಂತೆ ಮುರಳಿ ಅಪಕಪಕ ನೆನಪುವಂತಂದಿಲ್ಲ ಬಾಂಬೆ ತಗೊಳ್ ಬೈದರು ಅಲ್ಲಿ ತಗೊಳ್ ಬೈದರು ಬಂದು ಬಹುಶಃ ಕಮಿಟಿ ಅವರಿಂದ ಅವ್ರ ಬುಕ್ಕ ಖಂಡಿತವಾದ ನೀವು ಎಡ್ಡೆ ಕೆಲಸಕ್ಕೆ ಮಲ್ಪನಾಗ ಪೂರಕರು ಕೂಡ ಸಹಕಾರ ಕಂಡಿರು ಎಡ್ಡೆ ಕೆಲಸ ಮಲ್ಪನಿಗೆ ಎದುರು ಬಿದ್ದಾಗಲಿ ಆಟೋಮೆಟಿಕ್ ಅದು ಪೂರಕುಲ್ಲ ಖಂಡಿತವಾದ ಅವು ಬತ್ತೇ ಬರ್ಬೇಕಲ್ಲ ಡೌಟೇ ಮುರ್ಚಿ ಅವು ಎಡ್ಡೆ ರೀತಿಯ ಒಟ್ಟಿಗೆ ಇನಿ ಸ್ಟಾರ್ಟ್ ಆಯ್ನ ನಮ್ಮ ಕಮಲದ ಒಂದು ಉತ್ಸವ ಸೂರ್ಯಚಂದ್ರ ಇಪ್ಪನ ಮುಟ್ಟಲ್ಲ ಶಾಶ್ವತವಾದ ನೆಲೆ ನಿಂತ ಕೆಲಸ ಊರ್ದಾಗಲು ಒಟ್ಟಿಗೆ ಸೇರಿದು ಮಲ್ಪನಂಚಿನ ಅವಕಾಶ ಆವಡ್ದು ಕೂಡ ಈಗಲೇ ಪಣಂದು ಐತೊಟ್ಟಿಗೆ ಈ ಗ್ರಾಮ ಒಂದು ತುಳು ಗ್ರಾಮದ ಒಂದು ಸಂಸ್ಕೃತಿಯ ಒಂದು ಪೂರಾ ವಿಚಾರಗಳೆಲ್ಲ ಒಂದು ಮಲ್ಪ ಒಂದು ಉದ್ದೇಶ ಒಂದು ಪ್ಲಾನ್ ಮಾಡ್ತದೆ ದುಮ್ಮದ ದಿನ ಅವಕಾಶ ತಿಕ್ಕಿನ ಖಂಡಿತವಾದ ఆయన ಮಲ್ಪದ ಬಂದ ಎಂಗ್ಲಿಗೆ ನೀ ಪೂರ ವಿಚಾರ ಉಂಡು ಪ್ರತಿಯೊಂದು ಐತೆ ಬ್ಯಾಕ್ ಗ್ರೌಂಡ್ ಆದ ದೇರಿಗಿಲ್ಲ ಗೊತ್ತಜ್ಜಿ ನಾವು ಬಂದ್ವಿ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪರಶುರಾಮ ಷಷ್ಠಿ ಅಂತ ಹೇಳಿ ಆತ ಜನ ಹೇಳಿ ಗೊತ್ತು ದಾನ ಮರಗೆಂಡ ಊರಿಗೆ ಕಥೆ ಆಯ್ತಾ ಅದನ್ನ ಒಂದು ಕುಂಬಾರ ಸಮುದಾಯ ಬ್ಯಾರಿ ಸಮುದಾಯ ಪಡು ಕುಲಾಲ ಸಮುದಾಯ ಬಂಟ ಸಮುದಾಯ ಪಡು ಪೂಜೆ ಅಗ್ಲಾಗ್ಲ ಐತೆ ಹಿಸ್ಟ್ರಿ ದಾದ ಬಂದ್ಬಿಡ ಒಂಜಿ ಪರಿಚಯ ಮಲ್ಪುನ ಜನಗಳಿಗೆ ಪರಿಚಯ ಮಲ್ಪುನಂಚಿನ ಅವಕಾಶದ ಒಂಜಿ ಎಕ್ಸಿಬಿಷನ್ ಲೆಕ್ಕ ಒಂಜಿ ಸೆಂಟರ್ ಮಲ್ಪುನಂಜಿ ಉದ್ದೇಶಲ ಇನ್ನು ಎಂಕಲು ಯೋಜನೆ ಮಲ್ತದ ಅದಕ್ಕೆ ಬೋಡಾನಂತರ ಸುಮಾರು 5 ಕೋಟಿ ರೂಪಾಯಿ ಒಂಜಿ ಪ್ಲಾನ್ ಲ ಪೂರ ಮಲ್ತದನ್ನು ದುಂಬದ ದಿನಗಳ ಅವಕಾಶ ತಿಕ್ಕನ ಖಂಡಿತವಾಗಿ ಎಂಕಲು ಪೂರ ಒಟ್ಟು ಸೇರಿದು ಮಲ್ಪುನಂಚಿನ ಅವಕಾಶ ಮಲ್ಪಲ್ಲ ಬಂದು ಈ ಒಂಜಿ ಈ ನರಿಗಣ ಗ್ರಾಮದ ಈ ಪೂರ ಕಾರ್ಯಕ್ರಮದ ಒಂಜಿ ನರಿಗಣ ಗ್ರಾಮ ಮಾತ್ರ ಇಡೀ ಜಿಲ್ಲೆದ ಇಡೀ ಊರದ ಬೇತ ಪರ ಊರ್ದಾಗ ಪೂರ ಬರ್ಪಣಂಚಿನ ಅವಕಾಶನೇ ಖಂಡಿತವಾದೀನಿ ಆಪುಡು ಅಂದ ಇದು ಈ ಊರ್ದಾಗಲೇ ತಿಕ್ಕಿನ ಮಲ್ಲ ಮಟ್ಟ ಜವಾಬ್ದಾರಿ ನನ್ನ ಎಡ್ಡ ರೀತಿ ಒಯ್ತನ್ನು ಮುಂದೆ ದುಂಬೋಪನ ಕೆಲಸ ಈ ಊರ್ದ ಹಿರಿಯರು ಕಿರಿಯರಿ ಪೂರಾ ಜಾತಿ ಮತ್ತು ಒಗ್ಗಟ್ಟಾದ ಬರೋ ಮಲ್ಪೋಡು ಬಂದು ನೆಟ್ಟ ಮತ್ತು ರಾಜ್ಯಕ್ಕೆ ಲೆಜ್ಜಿ ಧರ್ಮಾಧಾರಿತ ರಾಜ್ಯಕ್ಕೆ ರಹಿತವಾದ ಒಟ್ಟಾರೆ ಪೂರಕ್ಕೂ ಖುಷಿ ನಿಪ್ಪೋಡು ಮಂಡ್ಯ ಪೂರ ಖುಷಿದ ವಾತಾವರಣ ಇಪ್ಪುಣ ನಮ್ಮ ವಿಚಾರ ಐದಾದ ಆಯ್ನಾಥ ಅಶ್ವಸರಿನಿ ನಳಪಂದು ಬಂದು ಅವು ಮುಗಿಬೇಕು ನಮ್ಮ ಗಮಲ ಉಂಟು ಓಡಿದ ಗಮಲ ಅವು
ಏಪ್ರಿಲ್ ಮೇಟ್ ನಮ್ಮ ಕಂಬಳ ಉಂಟು ಯಾನು ಆಯ್ಕೆ ಮಾಡ್ಬೋದು ಈ ಕಂಬಳ ನಮ್ಮ ಕಂಬಳ ವ್ಯತ್ಯಾಸ ದಾಳಿಜ್ಜಿ ವ್ಯತ್ಯಾಸ ಒಂಜಿ ಮಾತ್ರ ಈ ಕಂಬಳ ಏರ್ನ ಏರು ಗಿಡಪುರಿ ಗೊತ್ತುಂಟು ನಮ್ಮ ಇದು ಏರ್ನ ಗಿಡ ಏರು ಏರು ಪಪ್ಪಿ ಏರು ಗೊತ್ತಿನ ಪರಿಸ್ಥಿತಿ ಅದು ಪೂರ ಒಂಜಿ ಎಡ್ಡೆ ರೀತಿ ನಡಪಡ ಬಂದು ನಿಕ್ಲೆ ಪೂರ ಎನ್ನ ಶುಭಾಶಯ ಪಡಂದು ನಿಕ್ಲೆ ಪೂರ ಆಶೀರ್ವಾದ ಏನೊಂದು ಬುಕ್ಕ ಈ ಒಂದು ಸಾಕಾರದ ಪ್ರತಿ ಒಳ್ಳೆಯದಾಗಲ ಆ ವಿಶೇಷ ಅಭಿನಂದ ಶುಭಾಶಯ ಪಡೆದು ನಿಕ್ಲ ಪೂರ ಸಾಕಾರ ಎಲ್ಲಂಜಿನ ಕಂಬಳಗಳ ತಿಕ್ಕರಂಜ ಕಮಲೋತ್ಸವಗಳ ತಿಕ್ಕರಂಜಿನ ಅವಕಾಶನಿ ಅವಡ ಬಂದು ಏನು ವಿಶೇಷ ಕಡಬೇಡ ಏನು ಏಪ್ರಿಲ್ ಒಂಜಿ ಮಾರ್ಗದರ್ಶನ ಸಲಹೆ ಸೂಚನೆಗಳಿಗೆ ಸಾಧಾರಣ ಬೋಡಾಪುಣ ಪಡೆದು ಬಹುಶಃ ಪೂರ ವೆಂಕಪ್ಪ ಕಾಜೋಡು ಈ ವಯಸ್ಸಿಲ್ಲ ಯಾ ಫೋನ್ ಮಾಡ್ತಾ ಪಂಡ ಇದೇ ಬರೋಡು ಪಂಡ ಆರು ಒಂಜಿ ಎಲ್ಲ ಶೇಟಾಡು ನಮ್ಮ ಪೂರಿಗೆ ಆರು ಮೇನ್ ಉಸ್ತು ಅದು ಆ ನೆಟ್ ನಮ್ಮ ವಾವಂಜಿ ನೆಟ್ಟಿಲ್ಲ ಆಪಣ ಅರ್ಧ ಕೈತೈನು ಉದ್ಘಾಟನೆ ಮಲ್ಪವನಿ ಆರು ವೈದ್ಯ ಚಾಲನೆ ಕೊಡ್ತೇವೆ ಅವು ಪೂರ ಮಿತ್ತೆ ಬೋತಿನತ್ತ ಅಂದ್ರೆ ಓಲ್ ಐದು ಆಗ್ತದೆ ಹಿಂದೆಲ್ಲ ಬನ್ನೆ ಗುಜಾಜಿ ಇದು ಬರೋ 5 ನಿಮಿಷ ಕಾಲ ಬರ್ತದೆ ಜಪ್ಪನ ಕೊಡ್ತೀವಿ ಕಾರಡ ಒಂಜಿ ಸುತ್ತಾಗದು ಪೂಲ ಜಾನ ಪಂಡೆ ಮತ್ತೆ ನಮ್ಮ ಮಲ್ಲರ ತಿರಂಗ ಯಾತ್ರೆ ಬಂದಾಗಲ್ಲ ಈ ಜಮನಿಂಚಿ ಕಾಡು ಕುಳ್ಳು ಇದೊಂಜಿ ಕಾಲಿ ಒಂಜಿ ಉದ್ಘಾಟನೆ ಮಾಡ್ತು ಪೋಂಡ ಒಂದು ಮತ್ತೆ ಅರ್ಧ ಒಂಜಿ ಹುಮ್ಮಸ್ಸು ಪ್ರೋತ್ಸಾಹ ಜವನೇರು ಮಿತ್ತು ಬರೋಡು ಐಕಿದ್ದವ್ರು ಯಾನ್ ಇಪ್ಪಡು ಪಂಚ ಆನ್ಲ ಮತ್ತೆ ಸ್ಟೇಜ್ ಅರ್ಧ ಗಂಟೆ ಉಳಿದು ಇದು ಇನ್ನಿಲ್ಲ ಬರ್ತದೆ ಮತ್ತು ಪೂರ ಗಂಟು ಖುಷಿ ಆದ ನಮ್ಮೊಟ್ಟಿಗೆ ಒಳ್ಳೇದು ಅವು ಪೂರ ಎಂಗ್ಲತ್ತಿಗೆ ಮಲ್ಲ ಮಟ್ಟದ ಆತಪ ಒಂದು ಪ್ರಾದ ಒಂದು ಜನ ಎಂಗ್ಲಟ್ಟಿಗೆ ಅಂಟು ಈತ ವರ್ಷ ಟೈಮ್ ಕುಲ್ಲಂಚಿನ ಒಂದು ವಿಶೇಷವಾದ ಒಂದು ಎಂಗ್ಲ ಪೂರಂಜಿ ಆಶೀರ್ವಾದ ಅರೆಗಿಲ್ಲ ಪೂರಗ್ಲಿಲ್ಲ ದೇವರು ದೀರ್ಘಾಯುಷ ಆರೋಗ್ಯ ಶಕ್ತಿ ಕೊಡ್ದು ಎಂಗ್ಲ ಪೂರ ಎದ್ದೆ ನೆಮ್ಮದಿಯ ಸಮಾಧಾನ ಸೋದರತೆಯ ಒಂದು ಸಮಾಜ ನಿರ್ಮಾಣ ಬಂದು ನಿಕ್ಕೆ ಪೂರ ಎನ್ನ ಸೊನ್ನ ಬಂದು ಎನ್ನ ಎರಡು ಪಾತ್ರ ಉಂಟವೆ ನಮಸ್ಕಾರ ಅಂಚನೆ ಒಂದು ನಿಮಿಷ ಕೋಟೆ ಕ್ಷೇತ್ರದ ಅಂಚನೆ ಮಾಮೂಲಿ ಕ್ಷೇತ್ರದ ಬ್ರಹ್ಮಕಲಶ ಬಾಲಮಲ್ಲ ಪಾಪದ ನಿರ್ವಹಿಸಿದ್ದಾರೆ ನಮ್ಮ ಬರ್ತನೆ ಜಗದೀಶ್ ಶೆಟ್ಟಿ ಜಗದೀಶ್ ಅವರ ಕೋಟೆಗೆ ಮಕ್ಕಳನ್ನ ಒಂದು ಪಾಲ್ಗೊಳ್ಳುತ್ತೇನೆ ಸಂದರ್ಭದಲ್ಲಿ ದೇಶ ಆಕರ್ಷಿತವಾಗುತ್ತದೆ ನನ್ನ 85 ವರ್ಷ ಪ್ರಾಯರು ಇರಾಕದ ಕಂಬಳು ನೆನವತ್ತು ಬರುತ್ತದೆ ನನ್ನ ಇದಕ್ಕೆಲ್ಲ ಹಗ್ಗ ಕಿರಿಯ ಪಾಲ್ಗೊಡು ಪಾಲ್ಪಡೆಯುವ ಪ್ರತಿನಿಧಿನ ನಾರಾಯಣ ಶೆಟ್ಟಿಕೊಂಡರ ನೀರಿನ ನಮ್ಮ ಕಮ್ಮಲ ಸಮಿತಿಯ ಬೆಂಬಲಿಗೆ ಒಂದು ಶಾಲು ಪಾಡುತ್ತೆ ಮಾನವರಿಗೆ ನಂಬಿಕೆ ನಮ್ಮನ್ನ ಆಡಿ ಸೋಕೊಂಡಿ ನಮ್ಮ ಮುಹೂರ್ತ ನಡುತ್ತದೆ ಈ ಲವಕುಶ ಜೋಡಕ್ಕೆ ಅಂಚಿನ ತಾರೀಖಲ ನಿಗದಿ ಮಾಡ್ತಾರೆ ಭಾರಿ ಖುಷಿಯಾನೆ ನಮ್ಮ ಊರದ ಜನಕ್ಕಳು ಮಾತರಲ್ಲಿಟ್ಟು ಸಹಕಾರ ಕೊರಪೆಗೊಂಡು ಗ್ಯಾರಂಟಿ ಉಂಟು ಭಾಳ ಯಶಸ್ವಿಯಾಪದ ಕಾಜವರ ನೇತೃತ್ವ ಅಂಚನೆ ಊಟಿ ಕಾಜರ್ನ ಮುಂದಾಳುತ್ತವರು ಅಂಚನೆ ಊರದ ಮಾತ ಕರುಣಾಕರಪ್ಪರು ಗಿರೀಶ್ ಅಲ್ವೆ ಮುರಳಿ ನಮ್ಮ ಸುಂದರ ಪೂಜಾರಿ ಅಂಚನೆ ಎಂಗಳ ಪಂಚಾಯತ್ ಅಧ್ಯಕ್ಷರು ಶ್ರೀರಾಜ ಶೆಟ್ಟಿ ನಿಕಲ ಮಾತ ಅಂಚನೆ ನಿಕಲ ನೆತ್ತಿಲ ಇಂಚನೆ ಮಟ್ಕಾಡಿ ಇಂಚನೆ ಮಂಜನಾಡಿ ನೀವು ಮಾತೆಲ್ಲ ಸಹಕಾರ ಕೊಡೋದು ಈ ಸಂದರ್ಭ ಊಟಿ ಕಾಜರ್ ಪಂಡರೆ ಬೊಂಬಾದಾಕಲ್ನ ಅದಾದಾಲನೆ ಕೊಂಚಿ ಕೋರಿಕೆ ಪಡುವುದು ಎನ್ನ ಈಟಿ ದಾಳಜಿ ಮೋರ್ಲ ಗೊತ್ತು ದಿವಂಗತ ರಾಮಣ್ಣ ಶೆಟ್ಟಿ ಸ್ಮರಣಾರ್ಥ ಒಂದು ಪವನಿಗೆಲ್ಲ ಕಮ್ಮಳ ನೀರುಗಳು ಕೊಟ್ಟ ಪಟ್ಟದೆ ಜನಪ್ರಿಯ ಶಾಸಕರಿನ ಯೂಟಿ ಕಾದರ್ ಮೇಲಿನ ಕಟ್ಟಿದ್ದ ಮಾನವಿಗೆ ಒಂದುಂಡು ಮತ್ತು ಸೇರಿದ ಮಾತ ಇಷ್ಟೆರಡು ಬಿಂದಿನ ಗಣ್ಯರ ಮಾತೆಲ್ಲ ಊರ್ದ ಪ್ರತಿಯೊಂದು ವ್ಯಕ್ತಿಗಳೆಲ್ಲ ಇತ್ತೆ ಸುಳ್ಳ ಸಂದರ್ಭದಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಇದನ್ನೆತ್ತ ಪ್ರಧಾನ ಕಾರ್ಯದರ್ಶಿಗಳು ಕೊಡುಗೆ ವಿಧಾನಿಗಳು ಅಂಜನೆ ಒಂಜಾತ್ರಿ ಎಡ್ಡಪ್ಪದ ಕಾರ್ಯಗೂ ಸುರೂಕು ಕೈದೊರಿಸೋರು ಅವೇತ ಬಂಧುಗಳ ಮದುವೆಗೆ ಅಂಜನ ಕಷ್ಟಗೂ ರೋಗ ರುಜಿನ ಸಂದರ್ಭಗಳು ಅಕಲಿ ಕೈ ನೀರಿದು ಪಣವು ಕೊಡದು ಅಕಲ ಮಾಡಲು ಬೆಳಕಾಯಿನ ಜನ ಅಬ್ದುಲ್ ಜಲೀಲ್ ಮೋಟುಗೊಳ್ಳಿ ಇತ್ತೆ ಪೂರ ಬತ್ತಿ ಸೇರಿದ ಬಿನ್ನೆರನ್ನು ಸೊಲ್ಮೆ ಸಂದರ್ಭದಲ್ಲಿ ನೆಚ್ಚಿನ ನಾಯಕರಾದ ಶ್ರೀ ಯುಟಿ ಖಾದರ್ ಕಂಬಳ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವ ನರಿಗಾರ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸಹಿತ ಕಂಬಳ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಅತಿಥಿಗಳಿಗೂ ಎಲ್ಲರಿಗೂ ಒಂದು ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ